ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ. ದೇವರ ವಾಕ್ಯ ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ 46ನೇ ಅಧ್ಯಾಯದಲ್ಲಿ 4ನೇ ವಚನ ಹೀಗೆ ಹೇಳ್ತದೆ: ನಾನೇ ನಿಮಗೆ ಆಧಾರ ಮುಪ್ಪಿನ ತನಕ, ಹೊತ್ತು ಸಲಹುವೆನು ನಿಮ್ಮನ್ನು ನರೆ ಬಂದಾಗ. ಉಂಟು ಮಾಡಿದವನು ನಾನೇ, ಹೊರುವವನು ನಾನೇ, ಹೌದು ನಿಮ್ಮನ್ನು ಹೊತ್ತು ಸಲಹುವವನು ನಾನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ದೊಡ್ಡ ವಾಗ್ದಾನ ದೇವರು ಇವತ್ತು ನಮಗೆ ನೀಡಿದಂಥ ಈ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ನಿಮಗೆ ಆಧಾರ ಮುಪ್ಪಿನ ತನಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊತ್ತು ಸಲುವನ್ನು ನಿಮ್ಮನ್ನು ನರೆ ಬಂದಾಗ, ಅಂದರೆ ಕೂದಲೆಲ್ಲ ಬಿಳಿಯಾದಲ್ಲೂ ಕೂಡ ನಾನು ನಿನ್ನನ್ನು ಹೊತ್ತು ಸಲುವೆನು ಅಂತ ದೇವರ ವಾಕ್ಯ ಹೇಳ್ತದೆ. ನಿನ್ನ ಮುಪ್ಪಿನ ತನಕ ನಾನು ನಿನ್ನೊಂದಿಗೆ ಇದ್ದೇನೆ. ನೀನೇ ದೇವರೇ ನಮಗೆ ಆಧಾರ. ಉಂಟು ಮಾಡಿದವನು ಅವನೇ, ಹೊರುವವನು ಅವನೇ, ಹೌದು ನಮ್ಮನ್ನು ಸಲಹುವನು, ಹೊತ್ತು ಸಲಹುವನು ಅವನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯಗಳು ನಮ್ಮದಾಗಿಸೋಣ. ಸರ್ವೇಶ್ವರ ದೇವರು ನನಗೆ ಇಂತೆನ್ನುತ್ತಾರೆ, ಅವರೇ ನನಗೆ ಆಧಾರ ಮುಪ್ಪಿನ ತನಕ, ಅವನೇ ನನ್ನನ್ನು ಹೊತ್ತು ಸಲಹುವನು. ನಮಗೆ ನರೆ ಬಂದಾಗ ನನ್ನನ್ನು ಉಂಟು ಮಾಡಿದವನು ಅವನೇ, ಹೊರುವವನು ಅವನೇ, ಹೌದು ನಮ್ಮನ್ನು ಹೊತ್ತು ಸಲಹುವವನು ಅವನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ದೊಡ್ಡ ವಾಗ್ದಾನ. ಈ ವಾಗ್ದಾನವನ್ನು ನೀವು ಕ್ಲೇಮ್ ಮಾಡುವಾಗ ಒಂದು ದೊಡ್ಡ ಸ್ವರದಲ್ಲಿ ಕ್ಲೇಮ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಯಾರಿಗೂ ಕೇಳದಂಗೆ ಮಾಡಿದಿರಿ. ಯಾಕೆಂದರೆ ನೀವು ವಾಗ್ದಾನವನ್ನು ನೀವು ಹೇಳುವಾಗ ಒಬ್ಬನಿಗೆ ಸರಿಯಾಗಿ ಕೇಳಬೇಕು. ಯಾವನಿಗೆ? ಯಾರಿಗೆ ಕೇಳಬೇಕು? ಸೈತಾನನಿಗೆ ಕೇಳಬೇಕು. ನಾವು ವಾಗ್ದಾನವನ್ನು ಕ್ಲೇಮ್ ಮಾಡುವಾಗ ಅವನಿಗೆ ಕೇಳಬೇಕು. ಅದಕ್ಕೆ ದೊಡ್ಡ ಸ್ವರದಲ್ಲಿ ಹೇಳಿದರೆ ಮಾತ್ರ ಅವನ ಕಿವಿ ಸ್ವಲ್ಪ ದಪ್ಪ ಅವನದು. ಪ್ರೈಸ್ ದಿ ಲಾರ್ಡ್. ಅವನಿಗೆ ಕೇಳಬೇಕಾದ್ರೆ ನಾನು ದೊಡ್ಡ ಸ್ವರದಲ್ಲಿ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹೀಗೆ ಕೇಳಿದರೆ ಅವನು ನಿಮ್ಮನ್ನು ತಡಪಡಿಸ್ತಾನೆ ಅಷ್ಟೇ, ನಿಮ್ಮನ್ನು ಏನು ಬಿಟ್ಟು ಹೋಗೋದಿಲ್ಲ ಅವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳ್ತಾರೆ, ಎಲ್ಲರಿಗೂ ಈ ಲೋಕದಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಸೈತಾನನ ಬಾಧೆಗಳು ಇದ್ದೇ ಇರುವೆ. ಪ್ರೈಸ್ ದಿ ಲಾರ್ಡ್. ಇದ್ದೇ ಇವೆ, ನನಗೂ ಇದೆ ನಿಮಗೂ ಇದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ನಾವು ಹೊತ್ತು ಸಾರುವಾಗ ಅವನು ನಮ್ಮಿಂದ ದೂರ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸುವಿಗೆ ಕೂಡ ಈ ದೇವರು ಯಾಕೆ ಪ್ರಲೋಭನೆಗೆ ಒಳಗಾದಾಗ ಅವರು ಕೂಡ ದೇವರ ವಾಕ್ಯದಲ್ಲೇ ಜಯಗಳಿಸಿದರು. ಸೈತಾನ ಅವನನ್ನು ಬಿಟ್ಟು ಯೇಸುವನ್ನು ಬಿಟ್ಟು ಹೋದ ದೇವರ ವಾಕ್ಯದ ಪ್ರಕಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇಂಥ ಒಂದು ವಾಗ್ದಾನ ಮಾಡಿದಂಥ ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ಮಹಿಮೆಪಡಿಸೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಗೀತೆಯೊಂದಿಗೆ ನಾವು ಹಾಡಿ ಕುಣಿಯೋಣ, ನಲಿಯೋಣ. ದೇವರ ಸನ್ನಿಧಿಯಲ್ಲಿ ನಾವು ಇರುವಾಗ ಅವರನ್ನು ಸ್ತುತಿಸೋಣ ಪ್ರಿಯರೇ ಈ ಗೀತೆಯೊಂದಿಗೆ. ಚಪ್ಪಲ ತಟ್ಟುತ್ತಾ ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ನನಗಲ್ಲ ಕರ್ತರೆ, ನನಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ, ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು,
ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗೆಲ್ಲ ಕರ್ತರೇ, ನಮಗೆಲ್ಲ ಕರ್ತರೇ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗೆಲ್ಲ ಕರ್ತರೇ, ನಮಗೆಲ್ಲ ಕರ್ತರೇ, ಮಹಿಮೆ ಮಹಿಮೆ ಯೇಸುವಿಗೆ. ಬಿಟ್ಟೊಡೆದೋಗುವ ಮಣ್ಪಾತ್ರೆಯು ಬೀಳದಂತೆ ಕಾದದು ನೀವಲ್ಲವೇ. ಬಿಟ್ಟೊಡೆದೋಗುವ ಮಣ್ಪಾತ್ರೆಯು ಬೀಳದಂತೆ ಕಾದದು ನೀವಲ್ಲವೇ. ಬಿಟ್ಟೊಡೆದೋಗುವ ಮಣ್ಪಾತ್ರೆಯು ಬೀಳದಂತೆ ಕಾದದು ನೀವಲ್ಲವೇ. ಬಿಟ್ಟೊಡೆದ ಮಣ್ಪಾತ್ರೆಯು ಬೀಳದಂತೆ ಕಾದದ್ದು ನೀನಲ್ಲವೇ. ನೆಟ್ಟದು ನೆನೆಸಿದು ಅನೇಕರಾದರೂ ಬೆಳೆಸಿದ್ದು ನಿನ್ನಯ ಕರವಲ್ಲವೇ. ನೆಟ್ಟದು ನೆನೆಸಿದು ಅನೇಕರಾದರೂ ಬೆಳೆಸಿದ್ದು ನಿನ್ನಯ ಕರವಲ್ಲವೇ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗೆಲ್ಲ ಕರ್ತರೇ, ನಮಗೆಲ್ಲ ಕರ್ತರೇ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗೆಲ್ಲ ಕರ್ತರೆ, ನಮಗೆಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಿಕೆಯು ನಾವು, Yes, Lord. ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ಲೋಕವು ನನ್ನನ್ನು ಹೊಗಳುವಾಗ ನನ್ನನ್ನು ಅರಿಯುವ ನನ್ನಿಸುವೆ. ಲೋಕವು ನನ್ನನ್ನು ಹೊಗಳುವಾಗ ನನ್ನನ್ನು ಅರಿಯುವ ನನ್ನಿಸುವೆ. ಲೋಕವು ನನ್ನನ್ನು ಹೊಗಳುವಾಗ ನನ್ನನ್ನು ಅರಿಯುವ ನನ್ನಿಸುವೆ. ಲೋಕವು ನಮ್ಮನ್ನು ಹೊಗಳುವಾಗ ನಮ್ಮನ್ನು ಅರಿಯುವೆ. ಯೋಗ್ಯತೆಯಾಗ ನನಗೇನೂ ಇಲ್ಲ, ನನ್ನ ಸರ್ವವು ನೀ ಕೊಟ್ಟ ದಾನವಲ್ಲವೇ. ಯೋಗ್ಯತೆಯಾಗ ನನಗೇನೂ ಇಲ್ಲ, ನನ್ನ ಸರ್ವವು ನೀ ಕೊಟ್ಟ ದಾನವಲ್ಲವೇ. ಮಹಿಮೆ ಮಹಿಮೆ ಯೇಸುವಿಗೆ,
ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ, ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ, ಮಹಿಮೆ ಮಹಿಮೆ ಯೇಸುವಿಗೆ. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು, ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು, ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಮಣ್ಣಿನ ಮಡಿಕೆಯು ನಾವು, ಅಯೋಗ್ಯ ದಾಸರು ನಾವು, ಮಣ್ಣಿನ ಮಡಕೆಯು ನಾವು, ಅಯೋಗ್ಯ ದಾಸರು ನಾವು. ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ, ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದು ಮಹಿಮೆ, ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ, ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆಂದೆಂದು ಮಹಿಮೆ. ಮಹಿಮೆ ಮಹಿಮೆ ಯೇಸುವಿಗೆ, 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 ಮಹಿಮೆ ಮಹಿಮೆ ಯೇಸುವಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಿರಬರೆ ಕಲವರೆದಾಗ ಶಂದರ ಬರೆ ಕರಬಲರೆ ಕಲ ಜೀಜ ಜೀಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಿರಬರೆ ಕಲವರೆದಾಗ ಶಂದರ ಬರೆ ಕರಬಲರೆ ಕಲ ಜೀಜ 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 ಜೀಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಿರಬರೆ ಕಲವರೆದಾಗ ಶಂದರ ಬರೆ ಕರಬಲರೆ ಕಲ ಜೀಜ 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 ಜೀಜ. Thank you Lord, thank you Lord, thank you Lord, thank you Lord, thank you Lord. Praise you Lord, glory ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ, ಮಹಿಮೆ ಮಹಿಮೆ ಯೇಸುವಿಗೆ. ಎಲ್ಲರೂ ಹಾಡೋಣ. ಮಹಿಮೆ ಮಹಿಮೆ ಯೇಸುವಿಗೆ, 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 ಮಹಿಮೆ ಮಹಿಮೆ ಯೇಸುವಿಗೆ. ಮಹಿಮೆ ಮಹಿಮೆ ಯೇಸುವಿಗೆ. Thank you, Jesus. ಮಹಿಮೆ ಯೇಸುವಿಗೆ. Hallelujah. Lord Jesus, thank you Lord, thank you Lord, thank you Lord, thank you Lord, thank you Lord. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಎರಡು ಕರಗಳನ್ನು ಮೇಲಕ್ಕೆತ್ತೋಣ ಪ್ರಿಯರೇ. ಯೇಸುವಿನ ಆ ಅಭಿಷೇಕ, ಯೇಸುವಿನ ಇರುವಿಕೆಯನ್ನು ನಾವು ಆನಂದಿಸೋಣ. Let the power of God will come upon you. ದೇವರ ಶಕ್ತಿ ನಿಮ್ಮನ್ನು ಆವರಿಸಿಕೊಂಡಿದೆ. ನಿಮ್ಮಲ್ಲಿ ಪ್ರತ್ಯೇಕವಾಗಿ ಪವಿತ್ರ ಆತ್ಮ ಶಕ್ತಿ ಇಳಿದು ಬರ್ತಾ ಇದೆ. ದೇವರ ಕೃಪೆ ವರದಾನಗಳು ಇಳಿದು ಬರ್ತಾ ಇದೆ. ಯೇಸುವಿನ ಶಕ್ತಿ ಅಭಿಷೇಕ ಇಳಿದು ಬರ್ತಾ ಇದೆ. ಇದನ್ನು ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲರೂ ರಿಸೀವ್ ಮಾಡಿ.
ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನ ವರ ಕಬಾಬ ಬಾಬಾ ಬಾಬಾ ಹಿರಲ ಕಬಾಬ ಶಂದರ ಬರಿ ಕರಬಲ ರಕಲ ಉರದ ಗದ 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 ಶಿಖರ ಬಾಬಾ ಶಂದರ ಬರಿ ಕರಬಲ ರಕಲ ಜೀಸಸ್ the mighty anointing of the Holy Spirit ವರ ಕಬಾಬ ಶಂದರ ಬರಿ ಕರಬಲ ರಕಲ ಉರದ ಗದ ಶಂದರ ಬರಿ ಕರಬಲ ರಕಲ ಜೀಸಸ್ thank you Jesus, thank you Lord, thank you Lord, thank you Lord, thank you Lord ಹೀರ ಬರಿ ಕಲ ಉರದ ಗದ ಶಂದರ ಬರಿ ಕರಬಲ ರಕಲ ಜೀಸಸ್ thank you Jesus, thank you Lord Jesus. Power of God will come upon us in the name of Jesus Christ. Wara kababa baba, the mighty anointing, the mighty power, the mighty power, the mighty power, Lord Jesus. Wara kababa baba baba, rukababa baba baba, anoint them, Lord Jesus. Wara kababa baba baba, hira baba rekala vradaga, shandara bare karbala rekala Jesus Jesus. Wara kababa baba baba, hira la kababa shandara bare karbala rekala Jesus. Hallelujah, 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 hallelujah. ಹಾಲೆಲೂಯಾ 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 ವರ ಬಾಬಾ 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 ಬಾಬಾ. ತುಂಬ ಜನರಿಗೆ ಅಭಿಷೇಕ ದೇವರು ನೀಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇದನ್ನು ಖಂಡಿತವಾಗಿ ಈ ಕೆಲವರ ಈ ಕಣ್ಣೀರಲ್ಲಿ ನೀರು ಬರ್ತಾ ಇದೆ, ಯಾಕೆಂದರೆ ಇದು ಒಂದು ಅಭಿಷೇಕದ ಶಕ್ತಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ದೇವರನ್ನು ಸ್ತುತಿಸೋಣ. ದೇವರನ್ನು ಪ್ರತ್ಯೇಕವಾಗಿ ಒಬ್ಬಳು ಹೆಣ್ಣುಮಗಳಿಗೆ ತುಂಬ ವೇದನೆಗಳಿವೆ, ಮನಸ್ಸಿನಲ್ಲಿ ಭಾರಗಳಿವೆ, ಹೃದಯದಲ್ಲಿ ಭಾರಗಳನ್ನೆಲ್ಲ ತೆಗೆದಾಕ್ತಾ ಇದ್ದಾರೆ. ಅಭಿಷೇಕ ಮಾಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಒಂದು ಹೆಣ್ಣುಮಗಳು ಅವರಿಗೆ ಅಭಿಷೇಕ, ಅವರು ಅನುಭವ ಮಾಡ್ತಾ ಇದ್ದಾರೆ, ದೇವರ ಅನುಭವವನ್ನು ಮಾಡ್ತಾ ಇದ್ದಾರೆ, ದೇವರ ಅಭಿಷೇಕ ಮಾಡ್ತಾ ಇದ್ದಾರೆ. ವರ ಪಾಪ ಪಾಪ ರಖಲ ಉರದಗ ಶಂದರ ಬರೆ ಕರಬಲ ರಖಲ ಜೀಸಸ್ the mighty anointing of the Holy Spirit come upon us in the name of Jesus Christ. ವರ ಕಪ ಪಾಪ ಪಾಪ ಶಂದರ ಬರೆ ಕರಬಲ ಉಲುಕಲ ಕಶಂದರ ಬರೆ ಕರಬಲ ರಖಲ ಜೀಸಸ್. ಹಾಲೆಲೂಯಾ 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 ಹಾಲೆಲೂಯಾ. ವರ ಪಾಪ 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 ವರ ಕಪ ಪಾಪ ಪಾಪ ಶಂದರ ಬರೆ ಕರಬಲ. ಒಬ್ಬಳು ಹೆಣ್ಣುಮಗಳು ಆಚೆಯಿಂದ ಬರುವಾಗಲೇ, ನನ್ನ ತಲೆಯನ್ನು ಕೂಡ ನೋಡಲಿಲ್ಲ, ಆಚೆಯಿಂದ ಬರುವಾಗಲೇ ದೇವರು ಹೇಳ್ತಾರೆ, ಈ ಮಗಳನ್ನು ಇವತ್ತು ನಾನು ಮುಡ್ತೇನೆ, ಈ ಮಗಳನ್ನು ನಾನು ಆಶೀರ್ವದಿಸ್ತೇನೆ, ಈ ಮಗಳನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಅಂತ ದೇವರು ಹೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವಳು ಬರುವಾಗ ಪ್ರಾರ್ಥನೆ ಮಾಡ್ತಾ ಬಂದದ್ದು, ಇವತ್ತು ಈ ದಾನಕೂಟದಲ್ಲಿ ಯೇಸು ನನ್ನನ್ನು ಮೂಡಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ಲು. ಪ್ರೈಸ್ ದಿ ಲಾರ್ಡ್. ಅವಳು ವೇದನೆ, ಮನಸ್ಸಿನ ವೇದನೆಗಳು ತೆಗೆದು ಹಾಕಬೇಕಂತ ಪ್ರಾರ್ಥನೆ ಮಾಡ್ತಾ ಬರ್ತಿದ್ರು. ಪ್ರೈಸ್ ದಿ ಲಾರ್ಡ್. ಆ ಮಗಳಿಗೆ ಬಿಡುಗಡೆ ನೀಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರವಳು? ಕೈ ಮೇಲೆ ಹಾಕ್ತೀರಾ ಯಾರಾದರೂ? ಇಲ್ಲದ್ರೆ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರವರು ಪ್ರಾರ್ಥನೆ ಮಾಡ್ತಾ ಬರ್ತಿದ್ರು, ದೇವರು ಇವತ್ತು ನನ್ನ ಮುಟ್ಬೇಕು, ದೇವನ ಮಗ आज आपुड़ी जे मुझे सगली कंत बेजार है, सगली देवन काड़ी जे म्हणले एक विशेष अन भगना कान घेऊन या मेरे तिरुमंदिराक आईला एक चेडू, एक बायल मनीस या चेडू. प्रेज द लॉर्ड. ओके, तू हांगा येवच्या पहिल्यांत देवान हें तुज्या थंय कार्य करून जालां, जेजून तुका आपोवन जालां, तुका सकत दिवन जालां. ह्या वेळार तुजें सगळें कितें प्रॉब्लेम आसात, कितें तुजें तूं भायर दाखयनाय, तुजें तें भितर मस्त दूख आसा, तुज्या मतीन मस्त बेजाराय आसा, कंत आसा, ही सगळी जेजू ह्या वेळार काडते आसा. तुका ಸಂಪೂರ್ಣ ತರನ ದೇವರು ನಿಮ್ಮನ್ನು ಬಿಡುಗಡೆ ನೀಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಎಲ್ಲರೂ ಒಂದು ಕಡೆಗೆ ಇಂಥ ದೇವರನ್ನು ಸ್ತುತಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ. ಹೀರಬರೆ ಕಲಬರೆದಾಗ ಚಂದರಬರೆ ಕರಬಲರೆ ಕಲಬರೆದಾಗ ಜೀಜರಾಜ ರೊಕ್ಕ ಬಾಬ ಬಾಬಾ ಬಾಬಾ ಬಾಬಾ. ಹಾಲೆಲೂಯಾ 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 ಹಾಲೆಲೂಯಾ. ಒರಕ ಬಾಬಾ 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 ಚಂದರಬರೆ ಕರಬಲರೆ ಕಲ ಜೀಜ. Thank you Jesus, thank you Lord, thank you Lord, thank you Lord. Oraka baba 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 Shindar bare karbala rakala Jesus. Mighty God, anoint us with your fire, Lord Jesus. Thank you Jesus, thank you Lord, thank you Lord, thank you Lord Jesus, thank you Lord. Hallelujah, hallelujah, hallelujah. Ore baba 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 Shindar hira bare kalabara daga Shindar bare karbala rakala Jesus. ದೇವರನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ನಮ್ಮೆಲ್ಲರನ್ನು ಇವತ್ತು ದೇವರು ಮುಟ್ಟಬೇಕು. ಇನ್ನೊಬ್ಬ ಮಗಳನ್ನು ದೇವರು ಮುಟ್ತಾ ಇದ್ದಾರೆ, ಇನ್ನೊಬ್ಬಳು ಮಗಳನ್ನು ದೇವರು ಮುಟ್ತಾ ಇದ್ದಾರೆ. ಇವರು ಕೂಡ ಮನೆಯಲ್ಲಿ ಬಿಡುಗಡೆ, ಮನೆಯಿಂದ ಬರುವಾಗಲೇ ದೇವರು ಒಂದು ದೃಷ್ಟಿ ಇಟ್ಟು ಬಂದಿದ್ದಾರೆ. देवर ಅವರ ಮೇಲೆ ಒಂದು ದೃಷ್ಟಿ ಇಟ್ಟಿದ್ದಾರೆ. त्याची एक दिष्ट त्या व्यक्तीचेर एक चेडवा भुरग्याचेर घाल्या. घरातून भायर सरतानांत आज या भुरग्या मजेत येतले, या भुरग्याक हांव आशिर्वादीत करता, हाका सुटका दिता म्हणून सांगून जेजून एका बहिणीक आपोवन हाडला, हांगा आपोवन हाडला. आनी ह्या रेतीर मंदिरांत आसा ह्या घडये जेजू ह्या बहिणीक आपोडते आसा, ह्या बहिणीक आपोडते आसा. मस्त ह्या बहिणीच्या जिवितान देवाचे आशीर्वाद जायचे म्हणून आशेवन आसा. म्हाकाय जेजूचे आशीर्वाद जाय, जेजूची सेवा करीचे म्हणले एक चिंता मतींत आसून ह्या घरांतून भायर येता जेजू त्या बहिणीचेर आशीर्वाद घालून येतला, सुरक्षीत ताका राखला, सांबाळला आनी ह्या बहिणीक जेजू आशीर्वादीत करता. आनी एक बहीण आसा. कोण तुमी? कोण ही बहीण?
तुमच्या इथल्या तुम्ही हात वयर गेल्यार ओके, नाजाल्यार हांव सांगता कोण म्हणून, कित्याक जेजून म्हाका दाखयलां त्या व्यक्ती कोण म्हणून. प्रेज द लॉर्ड. कोणाक या सागी कांय तरी कळीत सागी. ओके, प्रेज द लॉर्ड. पळयात तुवें घरांत हांव येताना चिंतून आयिल्लें न्ही, जेजून आज तूं कापडीचें म्हणून मागणें करन आयिल्लें, येतानाय मागणें करन आसलें. म्हळ्यार जेजून कशें तुका तुजें चिंता पळय, तुवें चिंतलें चिन्ह जेजूक कळीत आसात. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದು ಗಟ್ಟಿ ಚಪ್ಪಾಳೆ ಯೇಸುವಿಗೆ. ಇವತ್ತು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒರೆ ಬಾಬಾ ಬಾಬಾ ಶಂದರ ಬರ ಕರುವಲರ ಕಲಿತ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್, ಹಲ್ಲೆಲೂಯಾ. ವರ್ಷಿಪ್ ಲಾರ್ಡ್ ಜೀಸಸ್. ಇರ ಬಾಬಾ ರ ಕಲಬರದಾಗ ಶಂದರ ಬರ ಕರುವಲರ ಕಲ ಜೀಸಸ್ 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 ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಒರೆ ಬಾಬಾ 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 ಶಂದರ ಬರ ಕರುವಲರ ಕಲ ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ 2 ಸಂದೇಶ ಸಿಕ್ಕಿದ ಮೇಲೆ ಇನ್ನೊಬ್ಬಳು ಹುಡುಗಿ ಪ್ರಾರ್ಥಿಸ್ತಾ ಇದ್ದಾಳೆ ದೇವರ ಹತ್ರ ಪ್ರಾರ್ಥಿಸಿದ್ದಾಳೆ. ನನ್ನನ್ನು ಮುಟ್ಟಬೇಕು, ನನಗೆ ದೇವರ ಸೇವಕ್ಕೆ ಆಗಬೇಕು, ನನಗೂ ದೇವರ ಕೃಪೆ ಬೇಕು, ವರದಾನ ಬೇಕಂತ ಈಗ ಪ್ರಾರ್ಥಿಸ್ತಾ ಇದ್ದಾರೆ. ಯಾರಾದ್ರು? ಪ್ರೈಸ್ ದಿ ಲಾರ್ಡ್. ಅದೇ ನೀವೇ ಅಲ್ಲ, ಮೀರನ ಹಿಂದುಗಡೆ ಇದ್ದವಳು. ನೀನೇ ನಿನಗೇನೆ ದೇವರು ಮುಟ್ತಾ ಇದ್ದಾರೆ. ಪ್ರಾರ್ಥಿಸ್ತಿದ್ದೀಯಲ್ಲ ನೀನು ಈಗ, ಮಗನ ಅಸಲೇನೆ ಅತ್ತ. ಎಸ್, ಯು ಆರ್ ದ ಒನ್. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಆಮೆನ್. ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಯೇಸುವೇ, ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಆನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲ್ಲಿ. ಆನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ಸ್ತುತಿಪೇ, ನಿಮ್ಮೊಂದಿಗಿರುವಿರಲ್ಲ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಕಾಲೇಜ್ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಆ ಸೃಷ್ಟಿಕರ್ತ ದೇವರನ್ನು ನಾವು ಸ್ತುತಿಸೋಣ ಪ್ರಿಯರೇ. ವರೆ ಬಾಬಾ ಬಾಬಾ ಬಾ. ಊರಕ ಬಾಬಾ ಬಾಬಾ ಶಂದರ ಬರ ಕರ್ಬಲ ಚೀತ. ಊರಕ ಬಾಬಾ ಬಾಬಾ ಶಂದರ ದೇವ ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ದೇವ ನಿಮ್ಮನ್ನೇ ಸ್ತುತಿಸುವೆ, ರಾಜ ನಿಮ್ಮನ್ನೇ ಸ್ತುತಿಸುವೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನಿಮ್ಮೊಂದಿಗಿರುವಿರಲ್ಲ. ಹಾಲೆಲೂಯಾ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನಿಮ್ಮೊಂದಿಗಿರುವಿರಲ್ಲ. ಚಪ್ಪಾಳೆ ತಟ್ಟುತ್ತಾ ಅಭಿಷೇಕದೊಂದಿಗೆ ಹಾಡೋಣ. ಶಿರಲ ಕಬಾಬ ಶಂದರ ಬರಕರ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ,
ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ, ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಆನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಲ್ಲಿ. ಆನಂದೇವಾ ಜೊತೆ ಇರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬಂಡೆಯನ್ನು ಸೀಳಿ ನೀನು ದಾನಿಗಿದೆ, ಜೀವಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾನಿಗಿದೆ, ಜೀವಜಲ ಎಂದು ಗಾಡಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾನಿಗಿದೆ, ಜೀವಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾನಿಗಿದೆ, ಜೀವಜಲ ನಾನೇ ಎಂದು ಹೇಳಿ ತೀರಿದೆ. ಆ ಜೀವಜಲವಾ ಸುರಿಸೋ ನಂದೇವ, ತೀರಿಸು ನನ್ನ ದಾಹವಾ. ಆ ಜೀವಜಲವಾ ಸುರಿಸೋ ನಂದೇವ, ತೀರಿಸು ನನ್ನ ದಾಹವಾ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಓ ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಯೇಸುವೆ ಪರಿಶುದ್ಧ, 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 ಪರಿಶುದ್ಧ 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 ಎಂದು ದೇವನೇ ನಿನ್ನ ಸ್ತುತಿಪೇ. ಓ ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ, ನಮಗೆ ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ, ನಮಗೆ. ಹಲ್ಲೆಲೂಯಾ ಆನಂದವೇ, 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 ಹಲ್ಲೆಲೂಯಾ ಆನಂದವೇ. ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ, ಪರಿಶುದ್ಧ ಯೇಸುವೆ ಪರಿಶುದ್ಧ,
ಪರಿಶುದ್ಧ ಯೇಸುವೆ ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ 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 ಹಲ್ಲೆಲೂಯಾ ಹೊಸನ ನಿಮಗೆ ನಿಮಗೆ ಹಲ್ಲೆಲೂಯಾ ಹೊಸನ ನಿಮಗೆ ನಿಮಗೆ ಹಲ್ಲೆಲೂಯಾ ಹೊಸನ ನಿಮಗೆ ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ ನಮಗೆ ಹಲ್ಲೆಲೂಯಾ ಹೊಸನ ನಿಮಗೆ ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ ನಮಗೆ ಹಲ್ಲೆಲೂಯಾ ಹೊಸನ ನಿಮಗೆ ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ ನಮಗೆ ಹಲ್ಲೆಲೂಯಾ ಆನಂದವೇ 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 ಹಲ್ಲೆಲೂಯಾ 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 ಇರಬವರೇ ಕಲವರದಕ ಚಂದರ ಬರೆ ಕರಬಲರ ಕಲ ಜೀಸ ಥ್ಯಾಂಕ್ ಯು ಜೀಸ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ 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 ಪ್ರೈಸ್ ದಿ ಲಾರ್ಡ್. ನಮ್ಮ ಮಧ್ಯದಲ್ಲಿ ಜೀವಂತ ದೇವರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಮಗಳನ್ನು ಯೇಸು ಪುನಃ ಮುಡುತ್ತಾ ಇದ್ದಾರೆ, ಇನ್ನೊಬ್ಬ ಮಗಳನ್ನು ಯೇಸು ಮುಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಕಲಿಯಲಿಕ್ಕೆ ಸ್ವಲ್ಪ ತೊಂದರೆ ಇದೆ, ಕಲೀಲಿಕ್ಕೆ ಅದು ಸ್ವಲ್ಪ ಆಗುತ್ತೆ. ಶಾಲೆಗೆ ಹೋಗುವಂಥ ಹುಡುಗಿ ಕಲೀಲಿಕ್ಕೆ ಸ್ವಲ್ಪ ತೊಂದರೆ ಇದೆ ಆಗ್ತದೆ ಯಾವಾಗಲೂ. ಏನೋ ಸರಿಯಾಗಿ ಅವರಿಗೆ ಕಲಿಕೆ ಮನಸ್ಸಿದೆ, ಆದರೆ ಕಲೀಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ. ಒಂದು 2 ಸಬ್ಜೆಕ್ಟ್ಗಳೇನು ಅವರಿಗೆ ತುಂಬ ಕಷ್ಟ ಆಗ್ತದೆ ಕಲೀಲಿಕ್ಕೆ. ಇಂಥ ಒಂದು ಹುಡುಗಿ ಇಲ್ಲಿ ಬಂದಿದ್ದಾಳೆ, ಅವಳಿಗೆ ಯೇಸು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವ ಹುಡುಗಿ? ಸಣ್ಣ ಹುಡುಗಿ. ಯಾರಾದರೂ ಇದ್ದಾರೆ ಇಲ್ಲಿ? ಯಾರಾದರೂ ನಂಬ್ತೀರಾ ಇದು ಸಂದೇಶ ಯಾರಿಗೆಂದು? ನೀವು ನಂಬ್ತೀರಾ? ಯಾರೊಬ್ಬರು ಅವರಿಗೆ ಬಂದಿದ್ದಾರೆ, ಅವರು ಪ್ರಾರ್ಥಿಸ್ತಾರೆ. ಯಾರೊಬ್ಬರು ಇದ್ದಾರೆ ಅವರಿಗೆ, ಅವರು ಪ್ರಾರ್ಥಿಸ್ತಾ ಇದ್ದಾರೆ ಮಗಳಿಗಾಗಿ. ದೇವರು ಮಗಳನ್ನು, ಆ ಮಗಳು ಪ್ರಾರ್ಥಿಸೋದಿಲ್ಲ, ಆ ಹುಡುಗಿ ಪ್ರಾರ್ಥಿಸೋದಿಲ್ಲ, ಯಾರೊಬ್ಬರು ಅವಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರೆ. ಆ ಮಗಳನ್ನು, ಅವಳ ಪ್ರಾರ್ಥನೆಯಲ್ಲಿ ಮಗಳನ್ನು ಆಶೀರ್ವದಿಸ್ತಾರೆ, ಹೆಣ್ಣು ಮಗಳನ್ನು ಆಶೀರ್ವದಿಸ್ತಾರೆ. ಯಾರವರು? ಪ್ರೈಸ್ ದಿ ಲಾರ್ಡ್. ಯಾರು ಹೇಳ್ತೀರಾ? ಯಾರಾದರೂ? ಪ್ರೈಸ್ ದಿ ಲಾರ್ಡ್. ಓಕೆ, ದೇವರ ಹತ್ರ ಕೇಳೋಣ ಯಾರಂತ. ಪ್ರೈಸ್ ದಿ ಲಾರ್ಡ್. ಓಕೆ, ಅದೇ ಆ ಹುಡುಗಿ ಪಿಂಕ್ ಆಗಿದ್ದಾಳೆ, ಲೈಟ್ ಪಿಂಕ್. ಅವಳೇ ಯಾರು ಅಲ್ಲಿ ಹಿಂದುಗಡೆ? ಅವಳೇ ಅವಳಲ್ಲ. ಸರಿ, ಓಕೆ. ಆ ಹಿಂದುಗಡೆ ಪಿಂಕ್ ಇದ್ದಾಳೆ, ಲೈಟ್ ಪಿಂಕ್, ವೈಟ್. ಹಿಂದೆ ನೋಡಬೇಡ, ನೀನೇ ಅವಳಿಗಾಗಿ ಇವರು ಪ್ರಾರ್ಥಿಸ್ತಾ ಇದ್ದೀರಾ ನೀವು ಈ ಸೈಡಲ್ಲಿ? ಅವಳಿಗೇನು ಸಮಸ್ಯೆ ಇದೆ? ಬರ್ತೀರಾ? ಬನ್ನಿ ಮುಂದಕ್ಕೆ ಬನ್ನಿ, ಇಬ್ಬರು ಬನ್ನಿ. ಪ್ರೈಸ್ ದಿ ಲಾರ್ಡ್. ಈ ಮಗಳು ಪ್ರಾರ್ಥಿಸಲಿಲ್ಲ, ಇವರು ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದರು, ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಬನ್ನಿ. ಪ್ರೈಸ್ ದಿ ಲಾರ್ಡ್. ಕ್ಲಾಸ್ ಸ್ಟಾರ್ಟ್ ಆಗೋಣ. ಕರೆಕ್ಟ್. ನನಗೆ ಒಂದು ಸಂದೇಶ ಅದು, ಇವರಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಕಷ್ಟ ಆಗ್ತದೆ ಈ ಮಗಳಿಗೆ ಅಂತ ಅವರಿಗೆ. ಹೌದಾ? ಇದು ಸತ್ಯನಾ? ಹೌದು. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇನ್ನು ನನಗೆ ದೇವರ ಆಶೀರ್ವಾದ. ನೀವು ಪ್ರಾರ್ಥಿಸ್ತಾ ಇದ್ರೆ ಇವಳಿಗಾಗಿ. ಈ ಮಗಳು ಕಾರ್ ಡ್ರೈವ್ ಮಾಡುವಾಗ 3-4 ಸಲ
ಇವರು ಸರಿಯಾಗಿ ನಡೆಸ್ತಾರೆ, ಬೇರೆಯವರು ಹೊಡೆಯಲಿಕ್ಕೆ ಬಂದಂಗೆ ಬರ್ತಾರೆ. ಒಬ್ಬರು ಹೆಣ್ಮಗಳು ಡ್ರೈವ್ ಮಾಡುವಾಗ ಏಕ್ ಬಾयल में से ड्राइव करता असताना ती करेक्ट ड्राइव करता पण दुसरींदा का मारून कायले बरी येतात, ॲक्सिडेंट जाल्ले बरी जाता, मस्त पटी जाले गाडीत. असले एक स्त्री हांगा आयिल्ली आसाय. कोण ड्राइव करची कोणी आसात की हांगा? 4 व्हीलर ड्रायव्हर, 4 व्हील तें दाखयता म्हाका 4 व्हील ड्रायव्ह. असली गडितां मस्तपटी तिच्या जिवितांत घडती आसात. पण जेजू आज तावन ती आनी मुखार जायनातले बरी जेजू ती गडितां कॅन्सल करून सट्टा तांकां संरक्षण दिता, रक्षण दिता. ಪ್ರೈಸ್ ದಿ ಲಾರ್ಡ್. ಯಾರಂತ್ರ ಯಾರದು ಸಾಕ್ಷಿ ಕೊಡೋದಿಲ್ಲೋ, ಯಾರಾದರೂ ಇದ್ದರೆ ಕರಗಳನ್ನು ಮೇಲಕ್ಕೆತ್ತಿ. ಡ್ರೈವ್ ಮಾಡುವವರು 4 ವೀಲರ್ಸ್, 4 ವೀಲ್ ಡ್ರೈವ್ ಮಾಡ್ತಾ ಇರ್ತಾರೆ. ಹೆಣ್ಮಗಳು, ಅದು ಕೂಡ ಹೆಣ್ಮಗಳು. ದೇವರು ಸರಿಯಾಗಿ ತೋರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರಿಲ್ವಾ? ಓಕೆ, ಅವರಿಗೆ ಗೊತ್ತು, ನನಗೆ ಗೊತ್ತು ಅವರು ಯಾರಂತ. ಅವರ ಮನಸ್ಸಿನಲ್ಲಿ ಏನು ಉಂಟ ಅಂದರೆ ಹೃದಯದಲ್ಲಿ ಉಂಟ, ನಾನಾ ಬೇರೆಯವಳ ಅಂತ ಮನಸ್ಸಿನಲ್ಲೊಂದು ಏನು ಪ್ರೈಸ್ ದಿ ಲಾರ್ಡ್ ಸಂಶಯ ಎಬ್ಬಿದೆ. ಪ್ರೈಸ್ ದಿ ಲಾರ್ಡ್. ಅವಂಗಿ ಅನಿಕೋನಿಗೆ ನಾನು ಪ್ರೈಸ್ ದಿ ಲಾರ್ಡ್. ಅಲ್ಲ, ನೀವೆಲ್ಲ ಆ ಪಿಂಕ್ ಹಾಕಿದವರು ನೀವಲ್ವಾ? ನೀವು ಟ್ರೈ ಮಾಡಲ್ವಾ? ಮಾಡ್ತೀರಲ್ಲ, ಹಾಗೇನು ನಿಮ್ಮ ಜೀವನದಲ್ಲಿ ಆಗಲಿಲ್ಲ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಹಾಗಾದರೆ ಯಾರಾದರೂ ಆನ್ಲೈನ್ ಇದ್ದರೆ ನೀವು ಕ್ಲೇಮ್ ಮಾಡಿ. ಆನ್ಲೈನಲ್ಲಿ ಯಾರಾದರೂ ಇದ್ದರೆ ಇಂಥ ಘಟನೆಗಳು ನಿಮಗೆ ಆಗ್ತಾ ಇದ್ದರೆ ಈ ಕ್ಷಣ ಪ್ರಾರ್ಥಿಸಿ. ನೀವು ಈ ಘಟನೆಗಳನ್ನು ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ನಡೆಯದಂತೆ ದೇವರು ಅಭಿಷೇಕ ಮಾಡ್ತಾ ಇದ್ದಾರೆ, ಅನೌಂಟಿಂಗ್ ಮಾಡ್ತಾರೆ, ಇದೆಲ್ಲವನ್ನು ದೂರ ಮಾಡ್ತಾ ಇದ್ದಾರೆ. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇರಬರಿ ಕಲಬರೆದಾಗ ಶಂದರ ಬರೆ ಕರ್ಬಲರ ಕಲ್ ಜೀಸಸ್, ಜೀಸಸ್, ದ ಮೈಟಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಕಮ್ ಅಪಾನ್ us in the name of Jesus Christ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ. ಇರಬರಿ ಕಲಬರೆದಾಗ ಶಂದರ ಬರೆ ಕರ್ಬಲರ ಕಲ್ ಜೀಸಸ್, ಜೀಸಸ್, ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಇರಬರಿ ಕಲಬರೆದಾಗ ಶಂದರ ಬರೆ ಕರ್ಬಲರ ಕಲ್ ಜೀಸಸ್, ಜೀಸಸ್, ಜೀಸಸ್. Thank you Lord Jesus, thank you Lord, thank you Lord, thank you Lord. Praise the Lord, glorify and mighty God. Hallelujah. Worship Lord Jesus, 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 Jesus. ಒಂದು ಗಳಿಗೆ ಕರಗಳನ್ನು ತೆರೆದಿಟ್ಟುಕೊಂಡು ವಿಶೇಷವಾಗಿ ಅನಾಯಿಂಟಿಗಾಗಿ ಪ್ರಾರ್ಥಿಸಿ, ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ. ನಿಮ್ಮಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಶಕ್ತಿಗಳು, ಯಾವುದಾದ್ರೂ ತೊಂದರೆಗಳು, ಯಾವಾದರೂ ಕಷ್ಟಗಳು, ಯಾವಾದರೂ ನಿಮಗೆ ಮನಸ್ಸಿಗೆ ವೇದನೆಗಳು, ಹೃದಯದ ಭಾರಗಳು ಹಾಗೂ ಯಾವುದಾದರೂ ರೋಗಗಳು ಇದ್ದರೆ ಈ ಕ್ಷಣದಲ್ಲಿ ಪ್ರಾರ್ಥಿಸಿ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, 2 ಕರಗಳನ್ನು ತೆರೆದಿಟ್ಟುಕೊಂಡು ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಸಮರ್ಪಣೆ ಮಾಡಿ. ದೇವರ ಕೃಪೆ, ವರದಾನಗಳು ನಿಮ್ಮೆಲ್ಲರಿಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಯುವಜನರಿಗೂ ಸಿಗುವಂತೆ ಪ್ರಾರ್ಥಿಸಿರಿ. ಕರುಣೆಯುಳ್ಳ ದೇವರು, ನಿಮ್ಮನ್ನು ಕರುಣಿಸುವ ದೇವರು, ನಿಮ್ಮನ್ನು ಬಿಡುಗಡೆಗೊಳಿಸುವಂಥ ದೇವರು, ನಮ್ಮೆಲ್ಲರನ್ನು ಅವರ ವಾಗ್ದಾನಗಳನ್ನು ನೆರವೇರಿಸುವ ದೇವರು. ಈ ಕ್ಷಣದಲ್ಲಿ ಈ ಹಾಡು ಹಾಡುತ್ತಾ ನಾವು ಅಭಿಷೇಕಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ಯೇಸುವೇ, ನಿನ್ ಬಳಿಯಲ್ಲೇ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯವೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ.
ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿಮ್ಮನ್ನಾರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿಮ್ಮನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆರಾಧನೆ ನಿಮ್ಮಡಿಲಲ್ಲಿ ನನಗೆ ಸುಖವು. Let your fire flow, Lord Jesus. ನಿಮ್ಮ ಅಭಿಷೇಕವು ಪ್ರತಿಯೊಬ್ಬರ ಮೇಲೆ ಇಳಿಯಲ್ಪಡಲಿ ಅಪ್ಪ ತಂದೆ. ಎಲ್ಲ ಕಷ್ಟಗಳು ದೂರ ಹೋಗಲಿ, ಎಲ್ಲ ವೇದನೆಗಳು ಈ ನಿಮ್ಮ ಮಕ್ಕಳನ್ನು ಬಿಟ್ಟು ತೊಲಗಲಿ. ಯಾರೆಲ್ಲ ಅಪ್ಪ ತಂದೆ ಈ ಧ್ಯಾನಕೂಟವನ್ನು ಆನ್ಲೈನಲ್ಲಿ ನೋಡ್ತಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ ತಂದೆ. ಅವರೆಲ್ಲರನ್ನು ಅಭಿಷೇಕ ಮಾಡಿರಿ ಅಪ್ಪ ತಂದೆ. ಅವರೆಲ್ಲರನ್ನು ಬಿಡುಗಡೆ ಮಾಡಿ ಅಪ್ಪ ತಂದೆ. ಎಲ್ಲ ರೋಗಗಳು, ಕಷ್ಟಗಳು, ಕಾರ್ಪಣ್ಯಗಳು, ಯಾವರೆಲ್ಲ ದುಃಖ ದುಗುಡಗಳು, ಸೈತಾನನಿಂದ ಬರುವಂಥ ಎಲ್ಲ ಅಡೆತಡೆಗಳು ಯೇಸುವೆ ನಿಮ್ಮ ನಾಮದಲ್ಲಿ ಎಲ್ಲ ಮುರಿದು ಬೀಳಲಿ. ಯೇಸುವೆ ಎಲ್ಲವೂ ಮುರಿದು ಬೀಳಲಿ, ಕ್ಷಣದಲ್ಲಿ ಎಲ್ಲವೂ ಮುರಿದು ಬೀಳಲಿ ಯೇಸುವಿನ ನಾಮದಲ್ಲಿ ಅಪ್ಪ ತಂದೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಅಪ್ಪ ತಂದೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಾವು ಪ್ರಾರ್ಥಿಸಿದೆಲ್ಲವನ್ನು ಹೊಂದಿಕೊಳ್ಳುತ್ತೇವೆ ಎಂದು ನಂಬುತ್ತೇವೆ ಅಪ್ಪ ತಂದೆ. ಇದೆಲ್ಲವನ್ನು ಆಶೀರ್ವಾದ ಮಾಡಿ ಎಂದು ನಿಮ್ಮ ಕರಗಳಿಗೆ ಸಮರ್ಪಣೆ ಮಾಡ್ತಾ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆರಾಧನೆ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿಮ್ಮನ್ನಾರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿಮ್ಮನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆರಾಧನೆ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆರಾಧನೆ ಮಡಿಲಲ್ಲಿ ನನಗೆ ಸುಖವು.
Thank you, Lord Jesus. Praise you, Lord. Glory and might to God. Worship, Lord Jesus. Hallelujah, hallelujah. Hallelujah, 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 hallelujah. ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆರಾಧನೆ ನಿಮ್ಮ ಮಡಿಲಲ್ಲಿ ನನಗೆ ಸುಖವು. കരങ്ങൾ കൂപ്പി കണ്ണുകൾ അടച്ച് നമുക്ക് പ്രാർത്ഥിക്കാം. കരಗಳನ್ನು ജോഡിಸಿ കണ്ണുಗಳನ್ನು മുച്ചിക്കൊണ്ട് പ്രാർത്ഥിಸುವ. ഒരു പുതിയ സുപ്രഭാതം കൂടി തന്ന് കർത്താവ് നമ്മെ അനുഗ്രഹിച്ചതിനെ ഓർത്ത് നന്ദി പറയാം. ಒಳ್ಳೆಯ ಒಂದು ದಿನವನ್ನು ಕೊಟ್ಟು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಹೇಳುವ. ഈ ദിവസം ഈ വചന കൂടാരത്തിൽ കടന്നു വരുവാനും ഓൺലൈനിലൂടെ ഈ ശുശ്രൂഷയിൽ പങ്കെടുക്കുവാനുമുള്ള കൃപ ലഭിച്ചതിനെ ഓർത്ത് നമുക്ക് നന്ദി പറയാം. ಇಂದಿನ ದಿನ ದೇವರ ವಾಕ್ಯವನ್ನು ಆಲಿಸುವಂಥ ಈ ಧ್ಯಾನ ಮಂದಿರಕ್ಕೆ ಬರಲು ಆನ್ಲೈನ್ ಮುಖಾಂತರ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿರುವ ಎಲ್ಲರಿಗೂ ದೇವರಲ್ಲಿ ಕೃತಜ್ಞತೆ ಹೇಳುವ ಈ ಒಳ್ಳೆಯ ಹೊತ್ತಿಗಾಗಿ ഈ ദൈവ ശുശ്രൂഷയുടെ ഭാഗമാകുന്ന എല്ലാവരെയും ഈശോ അനുഗ്രഹിക്കും. ಈ ದೇವರ ಶುಶ್ರೂಷೆಯ ಭಾಗವಾಗುವಂತ ಎಲ್ಲರನ್ನೂ ದೇವರು ಅನುಗ್ರಹಿಸುತ್ತಾರೆ. നമ്മുടെ ജീവിതത്തിൻ്റെ നിയോഗങ്ങളെയും പ്രാർത്ഥനകളെയും കർത്താവിൽ സമർപ്പിച്ചുകൊണ്ടിരിക്കുക. ನಮ್ಮೆಲ್ಲರ ನಮ್ಮ ಕುಟುಂಬದ ಎಲ್ಲ ನಿಯೋಗಗಳನ್ನು ಪ್ರಾರ್ಥನೆಗಳನ್ನು ಪ್ರಭುದೇವನ ಕರಗಳಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇರಿ. മനസ്സും ഹൃദയവും ശരീരവും ദൈവത്തിങ്കിലേക്ക് സമർപ്പിച്ചുകൊണ്ട് ആ ദൈവത്തിൽ നമുക്ക് ആശ്രയിക്കാം. ಮನಸ್ಸು ಹೃದಯ ಶರೀರ ದೇವರ ಕರಗಳಲ್ಲಿ ಸಮರ್ಪಿಸಿಕೊಂಡು ಆ ಪ್ರಭುದೇವನಲ್ಲಿ ಆಶ್ರಯವಿಟ್ಟು ಪ್ರಾರ್ಥಿಸುವ. നമ്മുടെ മനസ്സിലൂടെ കടന്നു പോകുന്ന ഒരുപാട് പ്രയാസങ്ങളുണ്ട്, ബുദ്ധിമുട്ടുകളുണ്ട്, സംഘർഷ അവസ്ഥകളുണ്ട്. ನಮ್ಮ ಮನಸ್ಸಿನ ಮುಖಾಂತರ ತುಂಬಾ ವೇದನೆಗಳು, ದುಃಖಗಳು, ಸಂಘರ್ಷಕ ಅವಸ್ಥೆಗಳು ಹಾದು ಹೋಗುತ್ತಿವೆ. ജീവിതത്തിലൂടെ കടന്നുപോയിക്കൊണ്ടിരിക്കുന്ന എല്ലാ പ്രശ്നങ്ങളെയും കർത്താവിൻ്റെ തിരുസന്നിധിയിലേക്ക് ഒരു നിമിഷം ഒന്ന് സമർപ്പിച്ചേ. ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು, ದುಃಖಗಳನ್ನು ಪ್ರಭುವಿನ ಕರಗಳಲ್ಲಿ ಕೊಟ್ಟು ಪ್ರಾರ್ಥಿಸಿರಿ. ഇന്നത്തെ ഈ ശുശ്രൂഷയിലൂടെ കർത്താവിൻ്റെ ജീവിതത്തെ ഏറ്റെടുത്ത് എന്നെ ആശ്വസിപ്പിക്കും, എനിക്ക് സമാധാനം തരുമെന്ന് വിശ്വസിക്കാം. ಇಂದಿನ ಶುಶ್ರೂಷೆಯ ಮುಖಾಂತರ ಪ್ರಭುದೇವರು ನನ್ನನ್ನು ಸಮಾಧಾನಪಡಿಸುತ್ತಾರೆ, ನನ್ನನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯೊಂದಿರಿ. നിങ്ങളിങ്ങനെ ആഗ്രഹിക്കണം, ഈ ശുശ്രൂഷയുടെ ഭാഗമാകണമെങ്കിൽ ഞാൻ പൂർണ്ണമായി എന്നെ തന്നെ ഈശോയ്ക്ക് സമർപ്പിക്കണം, വിട്ടുകൊടുക്കണം. ನೀವು ಹೀಗೆ ಬಯಸಬೇಕು. ಈ ಶುಶ್ರೂಷೆಯ ಭಾಗವಾಗಬೇಕಾದರೆ ಸಂಪೂರ್ಣವಾಗಿ ನನ್ನನ್ನು ನನ್ನ ಪ್ರಭುದೇವನಿಗೆ ಒಪ್ಪಿಸಬೇಕು. ഏറ്റവും അടിസ്ഥാനമായി ദൈവത്തിൻ്റെ കൃപയിൽ നമ്മൾ വിശ്വസിക്കണം. ಮೊತ್ತ ಮೊದಲನೇದಾಗಿ ನಾವು ವಿಶ್ವಸಿಸಬೇಕಾದುದು ದೇವರ ಕೃಪೆಯಲ್ಲಿ. ദൈവത്തിൽ വിശ്വസിച്ചുകൊണ്ട് നമ്മുടെ മനസ്സിലൂടെ ഇപ്പോൾ കടന്നുപോയിക്കൊണ്ടിരിക്കുന്ന എല്ലാ ചിന്തകളെയും ആ കർത്താവിങ്കിലേക്കൊന്ന് സമർപ്പിച്ചേ. ದೇವರಲ್ಲಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲ ಚಿಂತೆಗಳನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸಿರಿ. നമ്മുടെ എല്ലാ വേദനകളെയും ആഗ്രഹങ്ങളെയും ഈശോയിലേക്ക്, ഈശോയുടെ കുരിശിൻ ചുവട്ടിലേക്ക് ഒന്ന് സമർപ്പിച്ചേ. ನಮ್ಮ ನೋವುಗಳನ್ನು, ದುಃಖಗಳನ್ನು, ವೇದನೆಗಳನ್ನು ಆ ಶಿಲುಬೆಯ ಸನ್ನಿಧಿಗೆ ಸಮರ್ಪಿಸಿ ಪ್ರಾರ್ಥಿಸಿರಿ. യേശുവിൻ്റെ കുരിശിൽ നിന്ന് ഒഴുകിയിറങ്ങുന്ന തിരുരക്തത്തിൻ്റെ സംരക്ഷണം തന്ന് എന്നെ കഴുകണമേ എന്ന് ഈശോയോട് പ്രാർത്ഥിച്ചേ. ಯೇಸುವಿನ ಶಿಲುಬೆಯಿಂದ ಹರಿದು ಬರುವ ರಕ್ತದಿಂದ ನನಗೆ ಸಂರಕ್ಷಣೆಯನ್ನು ಕೊಟ್ಟು ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸಿರಿ. കർത്താവിൻ്റെ കുരിശിൽ നിന്ന് ഒഴുകിയിറങ്ങുന്ന തിരുരക്തത്തിന്
നമ്മെ പൂർണ്ണമായി മോചിപ്പിക്കുവാനുള്ള ശക്തിയുണ്ട്. ಪ್ರಭುವಿನ ಶಿಲುಬೆಯಿಂದ ಹರಿದು ಬರುವಂತಹ ಆ ಪರಿಶುದ್ಧ ರಕ್ತಕ್ಕೆ ನಮ್ಮನ್ನು ಸ್ವಸ್ಥ ಮಾಡಲು, ನಮ್ಮನ್ನು ಬಿಡುಗಡೆಗೊಳಿಸಲು സാമർത്ഥ്യവിದೆ. കുരിശിൽ എനിക്ക് വേണ്ടി തൂങ്ങിക്കിടക്കുന്ന കർത്താവിന്റെ രൂപമൊന്ന് മനസ്സിലേക്ക് കൊണ്ടുവന്നേ. ಶಿಲುಬೆಯಲ್ಲಿ ನೇತಾಡುವ ಯೇಸುವಿನ ಚಿತ್ರವನ್ನು ನಿನ್ನ ಮನಸ್ಸಿಗೆ ತಂದುಕೋ. പടയാളികളുടെ അടികൊണ്ട് വേദനയാൽ പുളഞ്ഞ് മൂന്നാണികളിൽ മേൽ ഇതാ സഹനത്തിന്റെ തീച്ചൂളയിൽ കിടക്കുന്ന കർത്താവിന്റെ രൂപം നമ്മുടെ മനസ്സിലേക്കൊന്ന് കൊണ്ടുവന്നേ. ಸೈನಿಕರ ಪೆಟ್ಟು ತಿಂದು ವೇದನೆ ಅನುಭವಿಸುತ್ತಿರುವಂತಹ ಆ ಯೇಸುವಿನ ಚಿತ್ರಣವನ್ನು ನಿನ್ನ ಮನಸ್ಸಿಗೆ ತಂದುಕೊಳ್ಳು. യേശുവിന്റെ ശരീരത്തിൽ നിന്ന് ഒഴുകിക്കൊണ്ടിരിക്കുന്ന രക്തത്തെ നമ്മുടെ മനസ്സിലേക്കൊന്ന് കൊണ്ടുവന്നേ. ಯೇಸುವಿನ ಆ ಶರೀರದಿಂದ ಹರಿಯುತ್ತಿರುವ ರಕ್ತವನ್ನು ನಿನ್ನ ಮನಸ್ಸಿನಲ್ಲಿ ಕಂಡುಕೊಳ್ಳು. കർത്താവിന്റെ ശരീരത്തിൽ നിന്ന് ഒഴുകിയിറങ്ങുന്ന രക്തത്തിനും തിരുജലത്തിനും നമ്മെ സൗഖ്യപ്പെടുത്തുവാനുള്ള ശക്തിയുണ്ട്. ಪ್ರಭುವಿನ ಶರೀರದಿಂದ ಹರಿದು ಬರುವಂತಹ ರಕ್ತಕ್ಕೂ ಜಲಕ್ಕೂ ನಮ್ಮನ್ನು ಸೌಖ್ಯಪಡಿಸುವಂತಹ ಶಕ್ತಿ ಇದೆ. രോഗികളായിട്ടുള്ളവർ കർത്താവിന്റെ തിരുസന്നിധിയിൽ സമർപ്പിച്ച് പ്രാർത്ഥിച്ചേ. ರೋಗಿಗಳಾದವರು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸಿರಿ. പഠിക്കുന്ന മക്കള് നിങ്ങളുടെ ജീവിതത്തെ ഈശോയ്ക്ക് സമർപ്പിച്ച് പ്രാർത്ഥിച്ചേ. ಕಲಿಯುವಂತಹ ಮಕ್ಕಳು ನಿಮ್ಮ ವಿದ್ಯಾಭ್ಯಾಸವನ್ನು ಪ್ರಭುವಿಗೆ ಕೊಟ್ಟು ಸಮರ್ಪಿಸಿ ಪ್ರಾರ್ಥಿಸಿರಿ. കുടുംബജീവിതം നയിക്കുന്ന ഭാര്യ ഭർത്താക്കന്മാര് നിങ്ങളുടെ ജീവിതാവസ്ഥയെ ദൈവത്തിലേക്ക് സമർപ്പിച്ച് പ്രാർത്ഥിച്ചേ. ಕುಟುಂಬ ಜೀವನವನ್ನು ನಡೆಸುತ್ತಿರುವಂತಹ ಗಂಡ ಹೆಂಡತಿಯಂದಿರು ನಿಮ್ಮ ಜೀವನವನ್ನು ಪ್ರಭು ದೇವರ ಕರಗಳಲ್ಲಿ ಕೊಟ್ಟು ಪ್ರಾರ್ಥಿಸಿರಿ. സാമ്പത്തിക ബുദ്ധിമുട്ടുകളിൽ കേശിക്കുന്നവര് നിങ്ങളുടെ കടബാധ്യതകളെ ദൈവത്തിലേക്ക് സമർപ്പിച്ച് പ്രാർത്ഥിച്ചേ. ಆರ್ಥಿಕ ಕಷ್ಟಗಳಲ್ಲಿ ಬಿದ್ದವರು ನಿಮ್ಮ ಸಾಲದ ಬಾಧೆಯನ್ನು ಪ್ರಭು ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇರಿ. ഏത് സാഹചര്യമാണോ ഇന്ന് എൻ്റെ ജീവിതത്തിൽ പ്രതികൂലമായി നിൽക്കുന്നത്, ആ സാഹചര്യത്തെ കർത്താവിന്റെ തിരുക്കുരിശിലേക്ക് സമർപ്പിച്ചുകൊണ്ട് പ്രാർത്ഥിച്ചേ. ಯಾವ ಅವಸ್ಥೆಯಲ್ಲಿ ನೀನು ಬಂದಿರುವೆಯೋ ಆ ಅವಸ್ಥೆಯನ್ನು ಪ್ರಭು ದೇವರ ಕರಗಳಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥಿಸಿರಿ. വിശ്വാസത്തോടെ ഈ നിമിഷം നമ്മൾ ദൈവത്തിലേക്ക് ഉയർത്തുന്ന പ്രാർത്ഥന ഈശോ കേൾക്കുമെന്ന് ഉറച്ചു വിശ്വസിക്കാം. ವಿಶ್ವಾಸದೊಂದಿಗೆ ಪ್ರಭು ದೇವರ ಸನ್ನಿಧಿಗೆ ನೀವು ಸಮರ್ಪಿಸುತ್ತಿರುವ ಪ್ರಾರ್ಥನೆ ಪ್ರಭು ದೇವರು ಆಲಿಸುತ್ತಾರೆ ಎಂಬ ನಂಬಿಕೆಯೊಂದಿರಿ. ബൈബിളിൽ പറയുന്നുണ്ട്, നമ്മുടെ പ്രാർത്ഥനയ്ക്ക്, നമ്മുടെ കണ്ണുനീരിന്, വിശ്വാസത്തോടെയുള്ള നമ്മുടെ പ്രാർത്ഥനയ്ക്ക് വിലയുണ്ട് എന്ന്. ಬೈಬಲಲ್ಲಿ ಹೇಳುತ್ತಾರೆ, ನಮ್ಮ ಪ್ರಾರ್ಥನೆಗೆ, ನಮ್ಮ ಕಣ್ಣೀರಿನೊಂದಿರುವ ಬೇಡಿಕೆಗೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡಿಯೇ ನೀಡುತ್ತಾರೆಂದು. അങ്ങനെയെങ്കിൽ ഈശോയുടെ തിരുസന്നിധിയിൽ വിശ്വാസത്തോടെ കണ്ണീരൊഴുക്കി പ്രാർത്ഥിക്കുന്ന സകല വ്യക്തികൾക്കും രക്ഷയുണ്ട്. ಆದುದರಿಂದ ಪ್ರಿಯರೇ, ಯೇಸುವಿನ ಸನ್ನಿಧಿಯಲ್ಲಿ ನೀನು ಕಣ್ಣೀರು ಸುರಿಸಿ ನಿನ್ನ ವೇದನೆಯೊಂದಿಗೆ ನೀನು ಪ್ರಾರ್ಥಿಸುವಾಗ ಅದಕ್ಕೆ ಉತ್ತರ ಕೊಟ್ಟೇ ಕೊಡುವರು ಪ್ರಭು. അങ്ങനെയെങ്കിൽ ആ ഈശോ നമ്മെ ആരെയും ഉപേക്ഷിക്കുകയില്ല. ಹೀಗಿರುವಾಗ ಪ್ರಿಯರೇ, ಆ ಪ್ರಭು ದೇವರು ನಮ್ಮನ್ನು ಯಾರನ್ನು ಕೈ ಬಿಡುವುದಿಲ್ಲ. ഈ പ്രാർത്ഥനാ കൂട്ടായ്മയിൽ പങ്കെടുക്കുന്ന സകല വ്യക്തികളെയും രക്ഷിക്കണമെന്നാണ് ഈശോ ആഗ്രഹിക്കുന്നത്. ಈ ಪ್ರಾರ್ಥನಾ ಸಮೂಹದಲ್ಲಿ ಪ್ರಾರ್ಥಿಸುವಂತ ಸಕಲ ಮಕ್ಕಳನ್ನು ದೇವರು ಗುಣಪಡಿಸುತ್ತಾರೆ, ಆಶೀರ್ವದಿಸುತ್ತಾರೆ ಎಂಬುದು ಅವರ ഒരു ಬಯಕೆ. വ്യക്തിയെ പോലും മാറ്റി നിർത്താതെ എല്ലാവരെയും രക്ഷിക്കുന്ന സ്നേഹമാണ് നമ്മുടെ കർത്താവിന്റെ. ಯಾರನ್ನು ಬೇರ್ಪಡಿಸಿದ ಇಡದೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಲು ಪ್ರಭು ದೇವರು ಬಯಸುತ್ತಿದ್ದಾರೆ. നമുക്ക് വിശ്വസിക്കാം, ನಮಗೆ ನಂಬಿಕೊಳ್ಳುವ എന്റെ കർത്താവ് ನನ್ನ ಪ್ರಭು ದೇವನು എന്നെ സ്വീകരിക്കും, ನನ್ನನ್ನು എന്നെ ಸ್ವೀಕರಿಸುತ್ತಾರೆ, സംരക്ഷിക്കും, ನನ್ನನ್ನು ರಕ್ಷಿಸುತ್ತಾರೆ, എന്നെ വഴി നടത്തും, ನನ್ನನ್ನು ಮುನ್ನಡೆಸುತ್ತಾರೆ, എനിക്ക് ശക്തിയായി എന്റെ കൂടെയുണ്ടാകും. ನನಗೆ ಶಕ್ತಿಯಾಗಿ ನನ್ನ ಜೊತೆ ಇರುತ್ತಾರೆ. ഈശോയിൽ ഒന്ന് വിശ്വസിച്ച് പറഞ്ഞേ, ಯೇಸುವಿನಲ್ಲಿ ಒಂದು ನಂಬಿಕೊಂಡು ಹೇಳಿರಿ, എന്റെ ഈശോ ನನ್ನ ಯೇಸು എന്റെ ജീവിതത്തിന് ನನ್ನ ಜೀವನಕ್ಕೆ ശക്തിയാണ്. ಶಕ್ತಿಯಾಗಿದ್ದಾರೆ. ഒരു പ്രതികൂല സാഹചര്യത്തിന് ಯಾವ ಸಾಧ್ಯರಿಗೂ എന്നെ ನನ್ನನ್ನು തോൽപ്പിക്കാൻ സാധിക്കുകയില്ല. ಸೋಲಿಸಲು ಸಾಧ್ಯವಿಲ್ಲ. എന്റെ ജീവിത സാഹചര്യങ്ങളെ ನನ್ನ ಜೀವನದ ಸಂದರ್ಭಗಳಲ್ಲಿ അറിയുകയും മനസ്സിലാക്കുകയും ചെയ്യുന്ന ನಾನು ಅರಿತಿರುವ ಗೊತ್ತಾಗಿರುವಂತಹ എന്റെ ഈശോയുടെ തിരുസന്നിധിയിൽ
സന്നിധിയിലാണ് ನನ್ನ ಯೇಸುವಿನ ಹತ್ತಿರ ಆಗಿದ್ದೇನೆ. ഞാനായിരിക്കുന്നത്. ನಾನಾಗಿರುವಂತದ್ದು വിശ്വസിക്കാം, ವಿಶ್ವಾಸವಿಡಿ, പ്രാർത്ഥിക്കാം. ಪ್ರಾರ್ಥಿಸಿರಿ. ഇരു കരങ്ങൾ ഈശോയിലേക്ക് ഉയർത്തിപ്പിടിച്ച് ಎರಡು ಕರಗಳು ಯೇಸುವಿನ ಸನ್ನಿಧಿಗೆ ಎತ್ತಲ್ಪಡಲಿ. യേശുവിന്റെ നാമത്തിൽ നമ്മൾ ഇപ്പോൾ പ്രാർത്ഥിക്കുകയാണ്. ಯೇಸುವಿನ ನಾಮದಲ್ಲಿ ಈಗ ಪ್ರಾರ್ಥಿಸುವಂತದ್ದು. അന്ധകാര ശക്തികളെയും പൈശാചിക പീഡകളെയും ബന്ധിച്ച് പ്രാർത്ഥിക്കുകയാണ്. ಅಂಧಕಾರ ಶಕ್ತಿಗಳು ಪೈಶಾಚಿಕ ಪೀಡೆಗಳನ್ನು ಬಂಧಿಸುತ್ತಿದ್ದೇನೆ. വചനം കേൾക്കാൻ തടസ്സമായി നിൽക്കുന്ന എല്ലാ ദുഷ്ടശക്തികളെയും ബന്ധിച്ച് പ്രാർത്ഥിക്കുകയാണ്. ದೇವರ ವಾಕ್ಯವನ್ನು ಕೇಳಲು ನಮಗೆ ತಡೆಯೊಡ್ಡುವಂತ ಎಲ್ಲ ದುಷ್ಟ ಶಕ್ತಿಗಳನ್ನು ಬಹಿಷ್ಕರಿಸುತ್ತಿದ್ದೇನೆ. ജീവിതത്തിന്റെ തടസ്സങ്ങൾ ഉണ്ടാക്കുന്ന, ജീവിതത്തിന്റെ വളർച്ചയ്ക്ക് തടസ്സങ്ങൾ ഉണ്ടാക്കുന്ന എല്ലാ പൈശാചിക പീഡകളെയും യേശുവിന്റെ നാമത്തിൽ ബന്ധിച്ച് പ്രാർത്ഥിക്കുകയാണ്. ಜೀವನದ ಬೆಳವಣಿಗೆಗೆ ತಡೆಯಾಗಿ ಬರುವಂತಹ ಎಲ್ಲಾ ದುಷ್ಟ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಪ್ರಾರ್ಥಿಸುತ್ತಿದ್ದೇನೆ. ജീവിതത്തിൽ ഐശ്വര്യവും സമാധാനവും ഉണ്ടാവാൻ വേണ്ടി ആഗ്രഹിച്ചേ ಜೀವನದಲ್ಲಿ ಐಶ್ವರ್ಯ ಸಮಾಧಾನ ಉಂಟಾಗಲು ಪ್ರಾರ್ಥಿಸಿರಿ. ഈശോ തരുന്ന സമാധാനവും സന്തോഷവും നമുക്ക് ഉണ്ടാവട്ടെ. ಯೇಸು ಕೊಡುವಂತಹ ಸಮಾಧಾನ ಸಂತೋಷ ನಿನಗೆ ದೊರಕಲಿ. ഈശോ വാഗ്ദാനം ചെയ്തിരിക്കുന്ന പരിശുദ്ധാത്മാവിന്റെ ശക്തി നമ്മളിൽ നിറയട്ടെ. ಯೇಸು ಕೊಟ್ಟಿರುವಂತಹ ವಾಗ್ದಾನ ಮಾಡಿರುವ ಪವಿತ್ರಾತ್ಮರ ಶಕ್ತಿ ನಮಗೆ ಲಭಿಸಲಿ. എല്ലാവരും വിശ്വാസത്തോടെ കരങ്ങൾ ഉയർത്തിക്കേ. ಎಲ್ಲರೂ ವಿಶ್ವಾಸದೊಂದಿಗೆ ಕರಗಳನ್ನು ಮೇಲೆತ್ತಿಕೊಳ್ಳಿರಿ. നിങ്ങളുടെ ജീവിതത്തിന്റെ പ്രതിസന്ധികളെയും ബുദ്ധിമുട്ടുകളെയും ഈശോയ്ക്ക് സമർപ്പിച്ചേ. ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ಅನಾಕೂಲಗಳನ್ನು ಎಲ್ಲ ಸಮರ್ಪಿಸಿಕೊಂಡು നിങ്ങൾ ಪ್ರಾರ್ಥಿಸಿ. സ്വർഗത്തിലേക്കാണ് ഇപ്പോൾ കരങ്ങൾ ഉയർത്തിയിരിക്കുന്നത്. ಈಗ ನೀವು ಎತ್ತಿರುವಂತಹ ಕರಗಳು ಸ್ವರ್ಗದ ಕಡೆಗೆ. നിങ്ങളുടെ പ്രാർത്ഥനയ്ക്ക് ഈശോ ഉത്തരം നൽകും. ಇದಾ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ സ്വർഗം ಸಮಯ. തുറന്ന് ഈശോ നിങ്ങളെ ಇದಾ സ്പർശിക്കും. ಸ್ವರ್ಗದಲ್ಲಿರುವ ಯೇಸು ನಿನ್ನನ್ನು ಮುಟ್ಟಲು ആ ಬಯಸುತ್ತಿದ್ದಾನೆ. ഈശോ നിങ്ങൾക്ക് സംരക്ഷണം നൽകും. ಇದಾ ನಿನಗೆ ಸಂರಕ್ಷಣೆಯನ್ನು ನೀಡಲು ಬಯಸುತ್ತಿದ್ದಾರೆ. നമ്മളെല്ലാവരും അധരം തുറന്ന് ഇപ്പോൾ സ്തുതിച്ച് പ്രാർത്ഥിക്കണം. ಎಲ್ಲರೂ ಬಾಯಿ ತೆರೆದು ಸ್ತುತಿಸಿ ಪ್ರಾರ್ಥಿಸುವಂತಹ ಸಮಯ. സ്വരമുയർത്തി സ്തുതിച്ച് പ്രാർത്ഥിച്ചേ. ಎಲ್ಲರೂ ಬಾಯಿಯಿಂದ ಸ್ವರ ಎತ್ತಿ ಸ್ತುತಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಯೇಸುವೇ, ಯಾರನ್ನು ಗಮನಿಸಬೇಡಿ, ಸ್ವರ ಎತ್ತಿ ಸ್ತುತಿಸಿರಿ. ಯೇಸುವೇ ಅಂತ ಕರೆಯಿರಿ. ಹಾಲೆಲೂಯಾ, 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 ಹಾಲೆಲೂಯಾ. യേശുവേ, യേശുനാമത്തിൽ പ്രാർത്ഥിക്കുന്നു. യേശുവേ, യേശുവിന്റെ നാമത്തിൽ പ്രാർത്ഥിക്കുന്നു. ഹല്ലേലൂയ, 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 ഹല്ലേലൂയ. യേശുവേ, 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 യേശുവേ. ഹല്ലേലൂയ, 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 പൗരോഹിത്യ ഹല്ലേലൂയ. കൂട്ടായ്മയോട് ചേർന്ന് നിന്നുകൊണ്ട്, ഈ സമൂഹത്തിലെ പുരോഹിതരോട് ചേർന്ന് നിന്നുകൊണ്ട്, ഈ ധ്യാന കേന്ദ്രത്തിലെ ബഹുമാനപ്പെട്ട ഡയറക്ടർ അച്ഛനോട് ചേർന്ന് നിന്നുകൊണ്ട് യേശുവിന്റെ നാമത്തിൽ പൗരോഹിത്യത്തെ കുറിച്ച് പ്രാർത്ഥിക്കുന്നു. ദുഷ്ടശക്തികളെ ബന്ധിച്ച് പ്രാർത്ഥിക്കുന്നു. യേശുവിന്റെ കുരിശിൻ ചുവട്ടിലേക്ക് ആട്ടിപ്പായിച്ചുകൊണ്ട് പ്രാർത്ഥിക്കുകയാണ്. വിട്ടുപോകട്ടെ. യേശുവേ, ആരാധന, ആരാധന, ആരാധന. സ്വരമുയർത്തി, സ്വരമുയർത്തി സ്തുതിച്ചേ. സ്വരയത്തി സ്തുതിസിരി. കരയിരി യേശുവേ, യേശുവേ. ശക്തിയോടെ, ശക്തി യേശുവേ, ആരാധന. എല്ലാവരും സ്വരമുയർത്തി അധരം തുറന്ന് സ്തുതിക്കട്ടെ. സ്വരയത്തി. ഹല്ലേലൂയ, ഹല്ലേലൂയ, ഹല്ലേലൂയ. സ്തുതിസിരി പ്രിയരേ. യേശുവേ, യേശുവേ, യേശുവേ. ഹല്ലേലൂയ, 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 ഹല്ലേലൂയ. യേശുവേ, യേശുവേ. ഹല്ലേലൂയ, 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 ഹല്ലേലൂയ. യേശുവേ, 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 യേശുവേ. യേശുവേ, 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 യേശുവേ. ನನ್ನನ್ನು ಶುದ್ಧೀಕರಿಸಿರಿ. ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆಯಿರಿ. ನನ್ನನ್ನು ಸೌಖ್ಯಪಡಿಸಿರಿ. ನನ್ನನ್ನು ರಕ್ಷಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. യേശുവേ, ആരാധന, യേശു വന്ദന, യേശു മഹത്വം. Mighty power of Lord Jesus Christ, anoint all the people who are gathered around this altar. Lord, all the people who are gathered around here, anoint all the people, anoint all the people. Heal the people, heal the people of God, heal the people of God.
ಕರಗಳನ್ನು ತಟ್ಟಿ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸುತ್ತಾ ಬಿಡುಗಡೆಗಾಗಿ ಪ್ರಾರ್ಥಿಸುವ ಯೇಸುವೇ. ನಿನಗೊಂದು ಅದ್ಭುತವಾ ಯೇಸು ಮಾಡುವರು. ನಿನಗೊಂದು ಅದ್ಭುತವಾ ಯೇಸು ಮಾಡುವರು. ನನಗೊಂದು ಅದ್ಭುತವಾ ಯೇಸು ಮಾಡುವರು. ನನಗೊಂದು ಅದ್ಭುತವಾ ಯೇಸು ಮಾಡುವರು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನನಗೆ ನೀಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನನಗೆ ನೀಡುವರು. ನನಗೆ ನೀಡುವರು, ನನಗೆ ನೀಡುವರು. ಹಾಲೆ ಹಲ್ಲೆಲೂಯಾ, 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 ಹಾಲೆ ಹಲ್ಲೆಲೂಯಾ. Hallelujah. 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 ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ವಂದನೆ. ಯೇಸುವೆ ವಂದನೆ. Hallelujah. 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 ഈശോയ്ക്ക് കൊടുക്കുന്ന മഹത്വത്തിൻ്റെ ഏറ്റവും വലിയ അടയാളമാണ് കരങ്ങളടിച്ച് അവിടുത്തെ മഹത്വപ്പെടുത്തുക എന്നുള്ളത്. ಯೇಸುವಿಗೆ ಕೊಡುವಂತಹ ಅತಿ ಶ್ರೇಷ್ಠವಾದ ಮಹಿಮೆಯೇನೆಂದರೆ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವುದು. എല്ലാവരും സന്തോഷത്തോടെ നിന്ന് കരങ്ങളടിച്ചേ. ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ಹೊಡೀರಿ, ಇನ್ನು ಗಟ್ಟಿಯಾಗಿ. ഒരു ചെറു പുഞ്ചിരിയോടുകൂടി കൈകളടിച്ചേ. ನೋಡಿ, ಒಂದು ನಗುಮುಖದೊಂದಿಗೆ ಕೊಡಿ ಪ್ರಭು ದೇವರಿಗೆ ಒಂದು ಚಪ್ಪಾಳೆಯನ್ನು. ഹല്ലേലൂയ, ഹല്ലേലൂയ. ഹല്ലേലൂയ. പ്രിയപ്പെട്ടവരെ, നിങ്ങളുടെ ഇടത്തും വലത്തും നിൽക്കുന്ന വ്യക്തികൾക്ക് ഒരു ഷേക്ക് ഹാൻഡ് കൊടുത്തിട്ട് നമുക്ക് ഇരിക്കാം. ನಿಮ್ಮ ಎಡಗಡೆ ಬಲಗಡೆ ಇರುವವರಿಗೆ ಒಂದು ಸೆಕೆಂಡ್ ಕೊಟ್ಟು ಎಲ್ಲರೂ ಕೂತ್ಕೊಳ್ಳಿ. സമാധാനത്തോടെ നമുക്ക് ഇരിക്കാം. ಸಮಾಧಾನದೊಂದಿಗೆ ಆಗಿರುವ നിങ്ങൾക്കെല്ലാവർക്കും സുഖമാണെന്ന് വിശ്വസിക്കുകയാണ്. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾವು ನಂಬುತ್ತೇವೆ. പിന്നെ എന്തെങ്കിലുമൊക്കെ ബുദ്ധിമുട്ടുകളും പ്രയാസങ്ങളൊക്കെ നമ്മുടെ ജീവിതത്തിൻ്റെ ഒരു ഭാഗമാണ്. ಯಾವುದಾದರೂ ಕಷ್ಟಗಳು ದುಃಖಗಳೆಲ್ಲ ಇರುವುದು ಅದು ನಮ್ಮ ಜೀವನದ ಒಂದು ಭಾಗ. ചെറിയ ചെറിയ ദുഃഖങ്ങളും ബുദ്ധിമുട്ടുകളൊക്കെ
ഒരു സഹനമായി കണ്ടാൽ മതി. ಸಣ್ಣ ಸಣ್ಣ ದುಃಖಗಳು ವೇದನೆಗಳನ್ನು ಒಂದು ಸಹನೆಯಾಗಿ ಕಂಡುಕೊಂಡರೆ ಸಾಕು. ആ സഹനങ്ങളുടെ മധ്യയാണ് നമുക്ക് നന്നായി പ്രാർത്ഥിക്കാൻ സാധിക്കുകയുള്ളൂ. ಆ ಸಹನೆಗಳ ಮಧ್ಯದಲ್ಲಿ ನಮಗೆ ಒಳ್ಳೆಯ ರೀತಿ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ. പ്രാർത്ഥനാ നിയോഗങ്ങളൊന്നും ഇല്ലെങ്കിൽ ഒരുപക്ഷെ നമുക്ക് പ്രാർത്ഥിക്കാൻ തോന്നുകയില്ല. ನಮಗೆ ಪ್ರಾರ್ಥನೆಗಳು ಕೋರಿಕೆಗಳು ಇಲ್ಲದಿದ್ದರೆ ನಮಗೆ ಪ್ರಾರ್ಥಿಸುವಂತ ಅವಶ್ಯಕತೆ ಇರಲಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അപ്പോൾ നമ്മൾ നമ്മുടെ ജീവിതത്തിൽ കുഴപ്പമൊന്നുമില്ല, പ്രാർത്ഥനാ നിയോഗങ്ങളൊന്നും ഇല്ലെങ്കിൽ നമ്മൾ മറ്റുള്ളവർക്ക് വേണ്ടി പ്രാർത്ഥിക്കണം. ನಮ್ಮ ಜೀವನದಲ್ಲಿ ಸಮಸ್ಯೆಗಳೇನೂ ಇಲ್ಲ, ನಮ್ಮ ಜೀವನಕ್ಕಾಗಿ ಪ್ರಾರ್ಥಿಸಬೇಕಂತ ಇಲ್ಲ. ಅಂಥವರು ಬೇರೊಬ್ಬರಿಗಾಗಿ ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಬಹುದು. നമുക്ക് പ്രാർത്ഥിക്കാൻ നിയോഗങ്ങളൊന്നുമില്ലെങ്കിൽ ഈ ലോകത്തിനു വേണ്ടി നമ്മൾ പ്രാർത്ഥിക്കണം. ನಮಗಾಗಿ ಪ್ರಾರ್ಥಿಸಲು ಯಾವ ಬೇಡಿಕೆಗಳಿಲ್ಲದಿದ್ದರೆ ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸುವುದು ಉತ್ತಮ. ഈ ലോകത്തിന് ഒത്തിരി പ്രാർത്ഥന ആവശ്യമുണ്ട്. ಈ ಲೋಕಕ್ಕೆ ಪ್ರಾರ್ಥನೆಯ ಅವಶ್ಯಕತೆ ತುಂಬಾ ಇದೆ. ഒരുപാട് പേർക്ക് പ്രാർത്ഥനാ സഹായം ആവശ്യമുണ്ട്. ಅನೇಕ ಮಕ್ಕಳಿಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ. പ്രിയപ്പെട്ടവരെ, ಪ್ರಿಯರೇ, ഇന്ന് ഇവിടെ കടന്നു വന്നിരിക്കുന്ന നിങ്ങളെ എല്ലാവരെയും ഈശോ അനുഗ്രഹിക്കും. ಪ್ರಿಯರೇ, ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಯೇಸು ಸ್ವಾಮಿ ಇಂದು ಅನುಗ್ರಹಿಸುತ್ತಾರೆ. നമ്മുടെ പ്രാർത്ഥനകൾ ഈശോ കേൾക്കും. ನಮ್ಮ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಆಲಿಸುತ್ತಾರೆ. ഈശോ നമ്മെ ആരെയും നിരാശരാക്കുകയില്ല. ಯೇಸು ನಮ್ಮನ್ನು ಯಾರನ್ನು ನಿರಾಶರನ್ನಾಗಿ ಕಳುಹಿಸಿ ಬಿಡುವುದಿಲ್ಲ. യേശു നമ്മളെ പഠിപ്പിക്കുന്നതും യേശുവിൻ്റെ സുവിശേഷം നമുക്ക് പറഞ്ഞു തരുന്നതും സമാധാനത്തിൻ്റെ സന്ദേശമാണ്. ಯೇಸು ನಮಗೆ ಕಲಿಸಿಕೊಡುವಂಥದ್ದು, ಯೇಸುವಿನ ಸಂದೇಶದಲ್ಲಿ ಹೇಳುವಂಥದ್ದು സമാധാനದ ನುಡಿಗಳನ್ನು. ഈശോ നമ്മെ ആശ്വസിപ്പിക്കും, നമുക്ക് സംരക്ഷണം നൽകും, നമ്മളെ സുഖപ്പെടുത്തും. ಯೇಸು ನಮ್ಮನ್ನು ಸಮಾಧಾನಪಡಿಸುತ್ತಾರೆ, ಗುಣಪಡಿಸುತ್ತಾರೆ, ರಕ್ಷಣೆ ನೀಡುತ್ತಾರೆ. വേദനിച്ചു കഴിയുന്ന ഒരു വ്യക്തിക്ക് ആശ്വാസം നൽകുന്നതാണ് ഈശോയുടെ സ്നേഹം. ವೇದನೆಯಲ್ಲಿ ಬರುವ ವ್ಯಕ್ತಿಗೆ ಆಶ್ವಾಸನೆಯನ್ನು ಕೊಡುವುದು ಯೇಸುವಿನ ಪ್ರೀತಿ. രോഗിയായി കഴിയുന്ന വ്യക്തി തൻ്റെ രോഗാവസ്ഥയെ സമർപ്പിച്ച് പ്രാർത്ഥിക്കുമ്പോൾ രോഗസൗഖ്യവും സഹിക്കുവാനുള്ള ശക്തിയും തരുന്ന സ്നേഹമാണ് ഈശോയുടേത്. ರೋಗಿಯಾದ ವ್ಯಕ್ತಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುವಾಗ ಅವನಿಗೆ ರೋಗದ ಸೌಖ್ಯವು, ಆ ರೋಗವನ್ನು ಸಹಿಸಿಕೊಳ್ಳಬೇಕಾದ ಶಕ್ತಿಯನ್ನು ಪ್ರಭು ದೇವರು ನೀಡುತ್ತಾರೆ. ഹല്ലേലൂയ, 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 ഹല്ലേലൂയ. യേശുവേ ആരാധനേ, യേശുവേ ആരാധನೆ, യേശു വന്ദനേ, യേശുവേ ವಂದನೆ. ഹല്ലേലൂയ, ഹല്ലേലൂയ. തുടർന്നു വരുന്ന വചന ശുശ്രൂഷയിൽ നിങ്ങൾ പങ്കെടുക്കുമ്പോൾ വലിയ സമാധാനത്തോടു കൂടി വേണം ഇവിടെ ഇരിക്കാൻ. ಮುಂದೆ ಬರುವಂತಹ ದೇವರ ವಾಕ್ಯದ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ನೀವು ಸಮಾಧಾನದೊಂದಿಗೆ ಆಗಿರಬೇಕು. നിങ്ങൾ ആരും വിഷമിച്ച് പല കാര്യങ്ങളെക്കുറിച്ച് ആലോചിച്ച് ഇരിക്കരുത്. ನೀವು ಇಲ್ಲಿ ಯಾರು ಬೇಸರದಿಂದ ಬೇರೆ ವಿಷಯಗಳ ಬಗ್ಗೆ ತುಂಬಾ ಚಿಂತಾಕ್ರಾಂತರಾಗಿ ಇಲ್ಲಿ ಇರಕೂಡದು. കർത്താവിൻ്റെ വചനം നമുക്ക് സ്നേഹത്തിൻ്റെ സ്വഭാവമാണ് പങ്കുവെച്ച് തരുന്നത്. ಪ್ರಭುವಿನ ವಾಕ್ಯವೆಂದರೆ ಪ್ರೀತಿಯ ನುಡಿಯನ್ನು ನಮಗೆ ಕೊಡುವಂಥದ್ದು. അതുകൊണ്ട് ഈശോയുടെ തിരുസന്നിധി നമ്മൾ ഇരിക്കുമ്പോൾ വളരെ സ്നേഹത്തോടു കൂടി സമാധാനമായിട്ടിരിക്കുക. ಯೇಸುವಿನ ಹತ್ತಿರ ನಾವು ಇರುವಾಗ ತುಂಬಾ ಸಮಾಧಾನದೊಂದಿಗೆ ಪ್ರೀತಿಯೊಂದಿಗೆ ಆಗಿರುವುದು ಉತ್ತಮ. ഹല്ലേലൂയ, ഹല്ലേലൂയ, ഹല്ലേലൂയ. നമ്മുടെ വിഷമതകളെയൊക്കെ നമ്മൾ ഈശോയ്ക്ക് സമർപ്പിച്ചു കഴിഞ്ഞാൽ തുടർന്ന് നമ്മൾ ഈശോയ്ക്ക് നന്ദി പറഞ്ഞ് പ്രാർത്ഥിച്ചുകൊണ്ടിരിക്കണം. ನಮ್ಮ ವೇದನೆಗಳನ್ನೆಲ್ಲ ನಾವು ಯೇಸುವಿನ ಕರಗಳಲ್ಲಿ ಸಮರ್ಪಿಸಿದ ಮೇಲೆ ಮತ್ತೆ ಬರುವ ಸಮಯವನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಇರುವುದು ಒಳ್ಳೆಯದು. ഹല്ലേലൂയ. ഹല്ലേലൂയ. ഇവിടെ പറയുന്ന കാര്യങ്ങൾ നിങ്ങൾക്ക് മനസ്സിലാക്കാൻ പറ്റുന്നുണ്ടോ? ಇಲ್ಲಿ ಹೇಳುವಂತಹ ವಿಷಯಗಳು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆಯಾ? ಹೇಳಿ. ഹല്ലേലൂയ, ഹല്ലേലൂയ. ഹല്ലേലൂയ. പ്രിയപ്പെട്ടവരെ, വചനത്തിൻ്റെ അഭിഷേകം നമ്മളിൽ നിറയാൻ വേണ്ടി നമ്മൾ ആഗ്രഹിച്ചു പ്രാർത്ഥിക്കണം. ದೇವರ ವಾಕ್ಯದ ಅಭಿಷೇಕ ನಮ್ಮಲ್ಲಿ ತುಂಬಿ. എന്താണ് യേശുവിൻ്റെ ശിഷ്യന്മാർ ഈശോയോട് ചോദിച്ചത്? ಯಾವ ವಿಷಯವನ್ನು ಯೇಸುವಿನ ಶಿಷ್ಯರು ಯೇಸುವಿನಲ್ಲಿ ಕೇಳಿಕೊಳ್ಳುತ್ತಾರೆ? എന്താ?
ഏ ಹೇಳಿ ಗಟ್ಟಿಯಾಗಿ ಹೇಳಿ. യോഹന്നാൻ തൻ്റെ ശിഷ്യന്മാരെ പ്രാർത്ഥിക്കാൻ പഠിപ്പിച്ചതുപോലെ നീ ഞങ്ങളെയും പ്രാർത്ഥിക്കാൻ പഠിപ്പിക്കണം. ಯೋಹನ್ನಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ. പ്രിയപ്പെട്ടവരെ, യേശുവിൻ്റെ ശിഷ്യന്മാർക്ക് ഈശോയോട് പറയാനുണ്ടായിരുന്ന ഏക കാര്യം ഞങ്ങളെ പ്രാർത്ഥിക്കാൻ പഠിപ്പിക്കണമേ എന്നാണ്. ಯೇಸುವಿನ ಶಿಷ್ಯರಿಗೆ ಯೇಸುವಿನಲ್ಲಿ ಹೇಳಲು ಇದ್ದಂತಹ ಒಂದೇ ಒಂದು ಕಾರ್ಯ, ನಮ್ಮನ್ನು ಪ್ರಾರ್ಥಿಸಲು ಕಲಿಸಿರಿ. പ്രിയപ്പെട്ടവരെ, നമ്മൾ എന്നെങ്കിലും ഈശോയോട് പറഞ്ഞിട്ടുണ്ടോ എന്നെ പ്രാർത്ഥിക്കാൻ പഠിപ്പിക്കണമേ എന്ന്? ನಾವು ಯಾವತ್ತಾದರೂ ಯೇಸುವಲ್ಲಿ ಕೇಳಿಕೊಂಡಿದ್ದೇವಾ, ನನ್ನನ್ನೊಮ್ಮೆ ಪ್ರಾರ್ಥಿಸಲು ಕಲಿಸಿ ಅಂತ? നിങ്ങൾ ആരെങ്കിലും ഈശോയോട് ചോദിച്ചിട്ടുണ്ടോ, ഈശോയെ എനിക്ക് പ്രാർത്ഥിക്കാൻ അറിയത്തില്ല, എന്നെ പ്രാർത്ഥിക്കാൻ ഒന്ന് പഠിപ്പിക്കണമേ എന്ന്? ನೀವು ಯಾವುದಾದರೂ ಒಂದು ಸಮಯದಲ್ಲಿ ಆದರೂ ಕೇಳಿದ್ದೀರಾ, ನನಗೆ ಪ್ರಾರ್ಥಿಸಲಿಕ್ಕೆ ಬರುವುದಿಲ್ಲ, ನನ್ನನ್ನು ಪ್ರಾರ್ಥಿಸಲು ಕಲಿಸಿರಿ ಅಂತ? അങ്ങനെ പറഞ്ഞിട്ടുള്ളവരൊന്ന് കൈ ഉയർത്തിക്കേ. ಈ ರೀತಿ ಪ್ರಾರ್ಥನೆ ಮಾಡಿದವರು, ಕೇಳಿಕೊಂಡವರು ಒಮ್ಮೆ ಕರಗಳನ್ನು ಚೆನ್ನಾಗಿ ಮೇಲೆತ್ತಿರಿ. ഹല്ലേലൂയ. ഹല്ലേലൂയ. പ്രിയപ്പെട്ടവരെ, യേശുവിൻ്റെ ശിഷ്യന്മാര് എന്തുകൊണ്ടാണ് പ്രാർത്ഥിക്കുവാൻ ഞങ്ങളെ പഠിപ്പിക്കണമേ എന്ന് ഈശോയോട് ചോദിച്ചത്? ಯೇಸುವಿನ ಶಿಷ್ಯರು ಯಾತಕ್ಕಾಗಿ ನನ್ನನ್ನು ಪ್ರಾರ್ಥಿಸಲು ಕಲಿಸಿರಿ ಅಂತ ಕೇಳಿಕೊಂಡದ್ದು? എന്തുകൊണ്ടാണ് ശിഷ്യന്മാർ മറ്റൊന്നും ഈശോയോട് ചോദിക്കാതിരുന്നത്? ಬೇರೆ ಯಾವುದನ್ನು ಶಿಷ್ಯರು ಕೇಳಲಿಲ್ಲ. ಯಾವ ಕಾರಣಕ್ಕಾಗಿ ಇದನ್ನು ಕೇಳಿಕೊಂಡರು? യേശുവിൻ്റെ ശിഷ്യന്മാർക്ക് ഒരു പക്ഷേ ഈശോയോട് ചോദിക്കായിരുന്നു, ಯೇಸುವಿನ ಶಿಷ್ಯರಿಗೆ ಒಂದು ರೀತಿ ಈ ರೀತಿ ಕೇಳಬಹುದಿತ್ತು, നീ രോഗികളെ സുഖപ്പെടുത്തുന്ന പോലെ രോഗികളെ സുഖപ്പെടുത്തുവാനുള്ള ശക്തി ഞങ്ങൾക്കും തരാൻ. ನೀನು ರೋಗಿಗಳನ್ನು ಗುಣಪಡಿಸುವ ಹಾಗೆ ಆ ಶಕ್ತಿಯನ್ನು ನಮಗೂ ಕೊಡಿ ಅಂತ ಕೇಳಬಹುದಿತ್ತು. പക്ഷെ ശിഷ്യന്മാർ ചോദിച്ചോ? ಆದರೆ ಶಿಷ್ಯರು ಕೇಳಿದರಾ? അവർ ചോദിച്ചില്ല. ಅವರು ಕೇಳಲಿಲ್ಲ. യേശുവിൻ്റെ കൂടെ നടക്കുന്ന ശിഷ്യന്മാരെ സംബന്ധിച്ചിടത്തോളം അവർക്ക് കിട്ടേണ്ട സൗഭാഗ്യങ്ങളെ കുറിച്ച് ഒരു പക്ഷേ അവർക്ക് ചോദിക്കാമായിരുന്നു. ಯೇಸುವಿನ ಜೊತೆ ನಡೆಯುವಂತಹ ಶಿಷ್ಯರಿಗೆ ಬೇಕಾದರೆ ಅವರಿಗೆ ಸಿಗುವಂತಹ ಸೌಭಾಗ್ಯಗಳ ಬಗ್ಗೆ ಬೇಕಾದರೆ ಕೇಳಿ. യേശുവിൻ്റെ ശിഷ്യന്മാര് പല സമയത്തും കണ്ടിട്ടുണ്ട് ഈശോ അപ്പം വർദ്ധിപ്പിക്കുന്നതിനെ കുറിച്ച്. ಯೇಸುವಿನ ಶಿಷ್ಯರು ಹಲವು ಬಾರಿ ಅನೇಕ ಘಟನೆಗಳನ್ನು ಕಂಡರು, ರೊಟ್ಟಿಯನ್ನು ಹೆಚ್ಚಿಸುವಂಥದ್ದು. ബൈബിളിൽ നമ്മൾ പല സ്ഥലങ്ങളിൽ കാണുന്നുണ്ട് ഈശോ അപ്പം വർദ്ധിപ്പിക്കുന്നത്. ನಾವು ಬೈಬಲಲ್ಲಿ ಹಲವು ಕಡೆ ಕಂಡಿದ್ದೇವೆ ಯೇಸು ಸ್ವಾಮಿ ರೊಟ್ಟಿಯನ್ನು ಹೆಚ್ಚಿಸುವಂಥದ್ದು. ഹല്ലേലൂയ, ഹല്ലേലൂയ. ഈശോ അപ്പം വർദ്ധിപ്പിക്കുന്ന ഭാഗം നിങ്ങൾ വായിച്ചിട്ടുണ്ടോ? ಯೇಸು ಸ್ವಾಮಿ ರೊಟ್ಟಿಯನ್ನು ಹೆಚ್ಚಿಸುವ ಭಾಗವನ್ನು ನೀವು ಬೈಬಲಲ್ಲಿ ಕಂಡಿದ್ದೀರಾ? ഹല്ലേലൂയ, ഹല്ലേലൂയ. പ്രിയപ്പെട്ടവരെ, ശിഷ്യന്മാർക്ക് ഒരു പക്ഷേ ഇങ്ങനെ ചിന്തിക്കാമായിരുന്നു, ഈശോ അപ്പം വർദ്ധിപ്പിച്ചതുപോലെ അപ്പം വർദ്ധിപ്പിക്കുവാനുള്ള ഒരു കഴിവ് ഞങ്ങൾക്കും കിട്ടുവായിരുന്നെങ്കിൽ. ಯೇಸುವಿನ ಶಿಷ್ಯರಿಗೆ ಈ ರೀತಿ ಬೇಕಾದರೆ ಚಿಂತಿಸಿ ಕೇಳಬಹುದಿತ್ತು, ಯೇಸು ಸ್ವಾಮಿ ರೊಟ್ಟಿಯನ್ನು ಹೆಚ್ಚಿಸಿದ ಹಾಗೆ ನಮಗೂ ಆ ಶಕ್ತಿಯನ್ನು ಕೊಟ್ಟರೆ ಒಂದು ಒಳ್ಳೆಯದಾಗಿತ್ತು ಎಂದು. ഞങ്ങൾക്ക് സുഖകരമായിട്ട് ജീവിക്കാമായിരുന്നു. ನಮಗೆ ಹಾಗೇನೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬಹುದಿತ್ತು. കാരണം മനുഷ്യന്റെ അടിസ്ഥാന ആവശ്യങ്ങളിൽ ഒന്നാണ് സുഖകരമായി ഭക്ഷണം കഴിക്കുക എന്നുള്ളത്. ಅದರ ಪ್ರಾಮುಖ್ಯತೆ ಏನೆಂದರೆ ಮನುಷ್ಯನಿಗೆ ಅತ್ಯವಶ್ಯ ആ വ്യക്തിക്ക് ഉണ്ടാവാം, ಶಾರೀರಿಕವಾದ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಇರಬಹುದು. പക്ഷേ കർത്താവ് തരുന്ന കൃപയുടെ ശക്തി ആ വ്യക്തിക്ക് ഉണ്ടാവുകയില്ല. ಹೀಗಿರುವಾಗ ಪ್ರಭು ನೀಡುವಂತಹ ಕೃಪೆಯ ಶಕ್ತಿ ಆ ವ್ಯಕ್ತಿಯಲ್ಲಿ ಇರಕೂಡದು. നിങ്ങൾ പ്രാർത്ഥിക്കുന്നവരാണെങ്കിൽ നിങ്ങളുടെ ജീവിതത്തിൽ ആ ശക്തി പ്രതിഫലിക്കും. ನೀವು ಪ್ರಾರ್ಥಿಸುವಂತ ವ್ಯಕ್ತಿ ಆದರೆ ಆ ಶಕ್ತಿ ನಿಮ್ಮಲ್ಲಿ ಪ್ರತಿಬಿಂಬಿಸುತ್ತದೆ. ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. വലതുകരം ഉയർത്തിപ്പിടിച്ചേ, ಬಲಗೈಯನ್ನು ಮೇಲೆತ್ತಿಕೊಂಡು സ്വരം ഉയർത്തി ഹല്ലേലൂയ പറഞ്ഞേ. ಸ್ವರ ಎತ್ತಿ ಒಂದು ಹಾಲೇಲುಯ ಹೇಳಿ. ഒരിക്കൽ കൂടി, ಇನ್ನೊಮ್ಮೆ ಗಟ್ಟಿಯಾಗಿ ഒരിക്കൽ കൂടി പറഞ്ഞേ. ಎಲ್ಲರೂ ಬಾಯಿ ತೆರೆದು. പ്രിയപ്പെട്ടവരെ, പ്രാർത്ഥന എന്ന് പറയുന്നത് ഒരു വ്യക്തിയുടെ ജീവിതത്തിൽ വലിയ ശക്തി
ಶಕ್ತಿಯಾണ്. ಪ್ರಾರ್ಥನೆ ಎಂಬುದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತಿ ಮುಖ್ಯವಾದ ಶಕ್ತಿಯಾಗಿದೆ. ഒരു വ്യക്തിയുടെ ജീവിതത്തിൽ പ്രാർത്ഥന ശക്തിയാണെങ്കിൽ ഒരു കുടുംബത്തിൻ്റെ ശക്തി എന്ന് പറയുന്നത് ആ കുടുംബത്തിലുള്ളവരുടെ പ്രാർത്ഥനയുടെ ശക്തിയാണ്. ಒಬ್ಬ ವ್ಯಕ್ತಿಯಲ್ಲಿ ಅದು ಮುಖ್ಯವಾದ ಶಕ್ತಿ ಆದರೆ ಒಂದು ಕುಟುಂಬದಲ್ಲಿ ನೀವು ಯೋಚಿಸಿ ಪ್ರಾರ್ಥನೆ ಎಂಬುದು ಒಂದು ಪ್ರಾಮುಖ್ಯವಾದ ವಿಷಯ. ഹല്ലേലൂയ 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 ഹല്ലേലൂയ. ഒരു കുടുംബത്തിൻ്റെ ശക്തി എന്ന് പറയുന്നത് പ്രാർത്ഥനയുടെ ശക്തിയാണ്. ಒಂದು ಕುಟುಂಬದ ಶಕ್ತಿ ಎಂದರೆ ಪ್ರಾರ್ಥನೆಯ ಶಕ್ತಿಯಾಗಿದೆ. പ്രിയപ്പെട്ടവരെ, അങ്ങനെയെങ്കിൽ പ്രാർത്ഥന എന്ന് പറയുന്നത് ദൈവത്തിൻ്റെ തിരുസന്നിധിയിൽ നമ്മൾ നടത്തുന്ന ഒരു നിക്ഷേപമാണ്. ಆದ್ದರಿಂದ ಪ್ರಿಯರೇ, ಪ್ರಾರ್ಥನೆ ಎಂಬುದು ದೇವರ ಸನ್ನಿಧಿಯಲ್ಲಿ ನಾವು ಕೇಳಿಕೊಳ್ಳುವ ಒಂದು ನಿಕ್ಷೇಪವಾಗಿದೆ. നമ്മളിപ്പോൾ നമ്മുടെയൊക്കെ വീട്ടിൽ വെള്ളം നിറച്ചു വെക്കാനായിട്ട് ടാങ്ക് ഉണ്ട്. ನಮ್ಮ ಮನೆಯಲ್ಲಿ ಎಲ್ಲ ನೀರನ್ನು ತುಂಬಿಸಿ ಇಡಲು ಟ್ಯಾಂಕ್ಗಳಿವೆ. ടാങ്കിൻ്റെ ഉപയോഗം എന്താണ്? ಈ ಟ್ಯಾಂಕಿನ ಉಪಯೋಗವೇನು? വെള്ളം എപ്പോഴും നിറച്ചിട്ടുകൊണ്ടിരിക്കുക. ನೀರು ಎಲ್ಲಾ ಸಂದರ್ಭದಲ್ಲೂ ತುಂಬಿಸಿಕೊಳ್ಳುವುದು. വെള്ളം തീർന്നു കഴിഞ്ഞാൽ നമുക്ക് ബുദ്ധിമുട്ടുണ്ടാവും. ನೀರು ಖಾಲಿಯಾದರೆ ನಮಗೆ ಸಮಸ್ಯೆ ಉಂಟಾಗುತ್ತದೆ. അപ്പൊ സമയാസമയങ്ങളിൽ നമ്മൾ ടാങ്ക് നിറച്ചുകൊണ്ടിരിക്കും. ಆಗಾಗ ನಾವು ನೀರಿನ ಟ್ಯಾಂಕಿಯನ್ನು ನಾವು ತುಂಬಿಸುತ್ತಾ ಇರುತ್ತೇವೆ. ഈ ടാങ്ക് നിറച്ചുകൊണ്ടിരിക്കുന്ന പോലെ ಈ ಟ್ಯಾಂಕ್ ಅನ್ನು ನಾವು ತುಂಬಿಸುವ ಹಾಗೆ നമ്മുടെ പ്രാർത്ഥന ഈശോയുടെ തിരുസന്നിധിയിൽ നമ്മൾ സമർപ്പിച്ചുകൊണ്ടേയിരിക്കണം. ನಮ್ಮ ಪ್ರಾರ್ಥನೆಯನ್ನು ಪ್ರಭುದೇವರ ಸನ್ನಿಧಿಯಲ್ಲಿ ನಾವು ಸಮರ್ಪಿಸುತ್ತಲೇ ಇರಬೇಕು. ഈശോയുടെ തിരുസന്നിധിയിൽ ഒരു ശൂന്യത നമുക്കുണ്ടാവാൻ പാടില്ല. ಪ್ರಭುದೇವನ ಸನ್ನಿಧಿಯಲ್ಲಿ ಒಂದು ಶೂನ್ಯತೆ ಉಂಟಾಗಬಾರದು ನಮಗೆ. ഈ ടാങ്കിൽ വെള്ളം നിറച്ചിടുന്നത് പോലെ തന്നെ ಈ ಟಾಂಕಿಯಲ್ಲಿ ನಾವು ನೀರು ತುಂಬಿಸಿಡುವ ಹಾಗೆ നമ്മുടെ പ്രാർത്ഥനയാകുന്ന ശക്തിയെ കർത്താവിന്റെ തിരുസന്നിധിയിൽ നമ്മൾ നിക്ഷേപിച്ചു കൊണ്ടിരിക്കണം. ಪ್ರಾರ್ಥನೆ ಎಂಬ ಈ ವಿಷಯವನ್ನು ನಾವು ಪ್ರಭುದೇವನ ಸನ್ನಿಧಿಯಲ್ಲಿ ನಾವು ನಿಕ್ಷೇಪವಾಗಿ ಇಟ್ಟುಕೊಳ್ಳಬೇಕು. ഹല്ലേലൂയ 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 ഹല്ലേലൂയ. ഹല്ലേലൂയ. പ്രാർത്ഥന എന്ന് പറയുന്നത് ഒരു പണിയുമില്ലാത്തവർക്ക് പറഞ്ഞിട്ടുള്ള ഒരു കാര്യമാണെന്ന് നമ്മൾ തെറ്റിദ്ധരിക്കരുത്. ಪ್ರಾರ್ಥನೆ ಎಂಬುದು ಯಾವ ಕೆಲಸ ಇಲ್ಲದವರಿಗೆ ಇರುವಂತಹ ಕೆಲಸ ಅಂತ ನಾವು ಬಯಸಬಾರದು. ഏതെങ്കിലും ഒരു പ്രായത്തിൽപ്പെട്ടവര് മാത്രം പ്രാർത്ഥിക്കുന്നതാണ് നല്ലതെന്ന് ചിന്തിക്കരുത്. ಇಲ್ಲವಾದರೆ ಅದು ಪ್ರಾಯವಾದವರಿಗೆ ಇರುವಂತಹ ಒಂದು ಚಿಂತೆ ನಮ್ಮಲ್ಲಿ ಬರಕೂಡದು. പ്രാർത്ഥന നമുക്ക് എല്ലാവർക്കും ആവശ്യമുണ്ട്. ಪ್ರಾರ್ಥನೆ ಎಂಬುದು ನಮಗೆಲ್ಲರಿಗೂ ಅತ್ಯವಶ್ಯವಾದುದು. കാരണം പ്രാർത്ഥനയിലൂടെയാണ് ദൈവത്തിന്റെ ശക്തി നമ്മൾ പ്രകടമാകുന്നത്. ಪ್ರಾರ್ಥನೆಯ ಮುಖಾಂತರ ದೇವರ ಶಕ್ತಿಯು ನಮ್ಮ ಮೇಲೆ ಪ್ರಕಟವಾಗುವಂತದ್ದು. അങ്ങനെയെങ്കിൽ ഒരു വ്യക്തി നടത്തുന്ന പ്രാർത്ഥന അതൊരിക്കലും പാഴായി പോവുകയില്ല. ಆದುದರಿಂದ ಪ್ರಿಯರೇ, ಒಬ್ಬ ವ್ಯಕ್ತಿಯು ಮಾಡುವಂತಹ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗದು. നമ്മളിപ്പോൾ ഒരുപാട് പ്രാർത്ഥന ദൈവത്തിന്റെ തിരുസന്നിധിയിൽ സമർപ്പിക്കുന്നുണ്ടാവും. ನಾವು ತುಂಬಾ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾ ಇರಬಹುದು. വിശ്വസിക്കണം, നിങ്ങൾ ವಿಶ್ವಾಸವಿಡಬೇಕು. നിങ്ങൾ സമർപ്പിക്കുന്ന ഒരു പ്രാർത്ഥനയും ഈശോ കേൾക്കാതിരുന്നിട്ടില്ല. ನೀವು ಸಮರ್ಪಿಸುವಂತಹ ಪ್ರಾರ್ಥನೆಯು ಪ್ರಭು ಎಂದಿಗೂ ಕೇಳದೇ ಇರಲಿಲ್ಲ. നമ്മുടെ പ്രാർത്ഥന ഒരിക്കലും പാഴായി പോയിട്ടില്ല. ನಮ್ಮ ಪ್ರಾರ್ಥನೆ ಎಂದಿಗೂ ಹಾಳಾಗಿ ಹೋಗಲಿಲ್ಲ. ചിലപ്പോൾ നമ്മൾ മാനുഷികമായി ഇങ്ങനെ ചിന്തിക്കും, ಮಾನುಷಿಕ ರೀತಿಯಲ್ಲಿ ಈ ರೀತಿ ಚಿಂತಿಸಬಹುದು. ഈശോ എന്റെ പ്രാർത്ഥന കേൾക്കുന്നില്ലല്ലോ. ಯೇಸು ನನ್ನ ಪ್ರಾರ್ಥನೆ ಆಲಿಸುತ್ತಿಲ್ಲವಲ್ಲ. പ്രിയപ്പെട്ടവരെ, ഈശോ നമ്മുടെ പ്രാർത്ഥന കേൾക്കുന്നുണ്ട്. ಪ್ರಿಯರೇ, ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. നമ്മുടെ പ്രാർത്ഥനയ്ക്ക് ശക്തിയുണ്ട്. ನಮ್ಮ ಪ್ರಾರ್ಥನೆಗೆ ಶಕ್ತಿ ಇದೆ. ഈശോ നമ്മുടെ പ്രാർത്ഥനയ്ക്ക് ഉത്തരം നൽകുന്നുണ്ട്. ಯೇಸು ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡುತ್ತಲೇ ಇದ್ದಾರೆ. അത് നമ്മൾ പ്രതീക്ഷിക്കുന്ന പോലെ ആവണമെന്നില്ല. ಅದು ನಾವು ಬಯಸುವ ರೀತಿ ಆಗ್ಬೇಕಂತ ಇಲ್ಲ. ഈശോ ആഗ്രഹിക്കുന്ന പോലെയുള്ള ഉത്തരം നമ്മുടെ ജീവിതത്തിൽ സംഭവിക്കുന്നുണ്ട്. ಯೇಸು ಬಯಸುವ ರೀತಿಯ ಅನುಗ್ರಹ ನಮ್ಮ ಜೀವನದಲ್ಲಿ ಸಂಭವಿಸುತ್ತಲೇ ಇದೆ. ഹല്ലേലൂയ ಹಾಲೆಲೂಯ ഹല്ലേലൂയ ഹല്ലേലൂയ. ಹಾಲೆಲೂಯ. യേശുവേ ആരാധനെ, ಯೇಸುವೇ ಆರಾಧನೆ, യേശുവേ വന്ദനെ, ಯೇಸುವೇ ವಂದನೆ. ഹല്ലേലൂയ ಹಾಲೆಲೂಯ ഹല്ലേലൂയ. പ്രിയപ്പെട്ടവരെ, രണ്ട് കാര്യം നിങ്ങളിപ്പോൾ ശ്രദ്ധിക്കണം. ಪ್ರಿಯರೇ, ಎರಡು ಕಾರ್ಯಗಳನ್ನು ನೀವು ಗಮನವಿಟ್ಟು ಕೇಳಬೇಕು. ഒന്നാമത്തെ കാര്യം, ಒಂದನೇದಾಗಿ നമ്മുടെ ശക്തി എന്ന് പറയുന്നത്
നമ്മുടെ പ്രാർത്ഥനയുടെ ശക്തിയാണ്. ನಮ್ಮ ಶಕ್ತಿ ಎಂಬುದು ನಮ್ಮ ಪ್ರಾರ್ಥನೆಯ ശക്തിಯಾಗಿದೆ. രണ്ടാമത്തെ കാര്യം, ಎರಡನೇದಾಗಿ നമ്മുടെ കുടുംബത്തിന്റെ ശക്തി എന്ന് പറയുന്നത് ನಮ್ಮ ಕುಟುಂಬದ ಶಕ್ತಿ ಎಂಬುದು കുടുംബത്തിലുള്ളവരുടെ പ്രാർത്ഥനയുടെ ശക്തിയാണ്. ಕುಟುಂಬದಲ್ಲಿರುವವರ ಪ್ರಾರ್ಥನೆಯ ಶಕ್ತಿಯಾಗಿದೆ. ഈ രണ്ട് കാര്യങ്ങൾ നിങ്ങൾക്ക് മനസ്സിലായോ? ಈ ಎರಡು ವಿಷಯಗಳು ನಿಮಗೆ ಅರ್ಥವಾಯಿತಾ? ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. ഒരു വ്യക്തി തളർന്നു പോകുന്നുണ്ടെങ്കിൽ, ಒಬ್ಬ ವ್ಯಕ್ತಿಯು ಬಿದ್ದು ಹೋಗುತ್ತಿದ್ದರೆ ആ വ്യക്തി പ്രാർത്ഥനയിൽ ശക്തിപ്പെട്ടിട്ടില്ല. ಆ ವ್ಯಕ್ತಿಯು ಪ್ರಾರ್ಥನೆಯಲ್ಲಿ ಶಕ್ತಿ ಪಡಲಿಲ್ಲ. നമ്മൾ തിരിച്ചറിയണം, ನಾವೆಲ್ಲೂ ಅರಿತುಕೊಳ್ಳಬೇಕು, നമ്മുടെ ജീവിതത്തിന്റെ ശക്തി എന്ന് പറയുന്നത് ನಮ್ಮ ಜೀವನದ ಶಕ್ತಿ ಎಂಬುದು അത് പ്രാർത്ഥനയുടെ ശക്തിയാണ്. ಅದು ಪ್ರಾರ್ಥನೆಯ ಶಕ್ತಿಯಾಗಿದೆ. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. ഇനി എന്തുകൊണ്ടാണ് യേശുവിൻ്റെ ശിഷ്യന്മാര് ഞങ്ങളെ പ്രാർത്ഥിക്കാനൊന്ന് പഠിപ്പിക്കണമേ എന്ന് ഈശോയോട് അപേക്ഷിച്ചത്? ಯಾಕಾಗಿ ಯೇಸುವಿನ ಶಿಷ್ಯರು ಈ ರೀತಿ ಕೇಳಿಕೊಂಡರು, ನಮ್ಮನ್ನು ಪ್ರಾರ್ಥಿಸಲು ಕಲಿಸಿರಿ ಅಂತ ಯೇಸುವಲ್ಲಿ? നിങ്ങൾ ഇനി ശ്രദ്ധിച്ചു കേൾക്കണം. ಇನ್ನು ನೀವು ಗಮನವಿಟ್ಟು ಕೇಳಬೇಕಾದುದು ഒന്നാമത്തെ കാര്യം എന്ന് പറയുന്നത്, ಒಂದನೆಯ ಕಾರ್ಯವೆಂದರೆ പ്രാർത്ഥിക്കാൻ ഒരു വ്യക്തി പഠിച്ചു കഴിഞ്ഞാൽ ആ വ്യക്തിയെ കീഴ്പ്പെടുത്താൻ ആർക്കും സാധിക്കുകയില്ല. ಪ್ರಾರ್ಥಿಸಲು ಒಬ್ಬ ವ್ಯಕ್ತಿ ಕಲಿತರೆ ಮತ್ತೆ ಆ ವ್ಯಕ್ತಿಯನ್ನು ನಾಶ ಮಾಡಲು, ಸೋಲಿಸಲು ಬೇರೊಬ್ಬನಿಗೆ ಸಾಧ್ಯವಿಲ್ಲ. ഹല്ലേലൂയ. ಹಾಲೇಲುಯ. നിങ്ങൾ വിശ്വസിക്കുന്നുണ്ടോ? ನೀವು ನಂಬುತ್ತೀರಾ? ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. പ്രാർത്ഥിക്കാൻ നമ്മൾ പഠിച്ചു കഴിഞ്ഞാൽ, പ്രാർത്ഥനയുടെ ശക്തി നമുക്ക് ലഭിച്ചു കഴിഞ്ഞാൽ, ഒരു ദുഷ്ടശക്തിക്കും നമ്മളെ കീഴ്പ്പെടുത്താൻ സാധ്യമല്ല. ಪ್ರಾರ್ಥಿಸಲು ಒಬ್ಬ ವ್ಯಕ್ತಿ ಕಲಿತರೆ, ಪ್ರಾರ್ಥಿಸುವವನಾಗಿದ್ದರೆ ಯಾವ ದುಷ್ಟಶಕ್ತಿಗೂ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. പ്രാർത്ഥിച്ചുകൊണ്ടിരിക്കുന്ന ഒരു വ്യക്തിയിലൂടെ ദൈവത്തിന്റെ ശക്തി പ്രവർത്തിക്കും. ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಯ ಮುಖಾಂತರ ದೇವರ ಶಕ್ತಿಯು ಪ್ರಕಟವಾಗುತ್ತದೆ. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. പ്രാർത്ഥിക്കാൻ നമ്മൾ പഠിച്ചു കഴിഞ്ഞാൽ, ಪ್ರಾರ್ಥಿಸಲು ನಾವು ಕಲಿತರೆ നമ്മുടെ ജീവിതത്തിന്റെ മറ്റെല്ലാ വേദനകളെയും ആകുലതകളെയും കർത്താവ് ഏറ്റെടുത്ത് നമ്മളെ അനുഗ്രഹിക്കും. ನಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು, ವೇದನೆಗಳನ್ನು, ಭಾರಗಳನ್ನು ಯೇಸು ಸ್ವಾಮಿ ಸ್ವೀಕರಿಸಿಕೊಂಡು ನಮ್ಮನ್ನು ನಡೆಸುತ್ತಾರೆ. പ്രാർത്ഥിക്കുന്ന ഒരു വ്യക്തിയുടെ ഹൃദയം മനസ്സിലാക്കുന്നവനാണ് നമ്മെ സ്നേഹിക്കുന്ന ഈശോ. ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಯ ಹೃದಯವನ್ನು ಅರಿಯುವವನು ನಮ್ಮ ಪ್ರಭುದೇವನು. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುയ. ഹല്ലേലൂയ. പ്രിയപ്പെട്ടവരെ, അങ്ങനെയെങ്കിൽ ദൈവത്തിന്റെ മുൻപിൽ മുട്ടുകുത്തുന്ന ഒരു വ്യക്തി മനുഷ്യന്റെ മുൻപിൽ മുട്ടുകുത്തേണ്ട ആവശ്യം വരികയില്ല. ಪ್ರಿಯರೇ, ಪ್ರಭುದೇವನ ಮುಂದೆ ಮೊಣಕಾಲೂರುವ ಒಬ್ಬನಿಗೆ ಇನ್ನೊಬ್ಬನ ಮನುಷ್ಯನ ಮುಂದೆ ಮೊಣಕಾಲು ಉರಬೇಕಾಗಿ ಬರುವುದಿಲ್ಲ. ദൈവത്തിന്റെ മുന്നിൽ മുട്ടുകുത്തി പ്രാർത്ഥിക്കുന്ന ഒരു വ്യക്തിക്ക് ഈ ലോകത്തിലുള്ള മനുഷ്യന്റെ മുന്നിൽ മുട്ടുകുത്തേണ്ട അവസ്ഥ ദൈവം വരുത്തുകയില്ല. ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರುವ ಒಬ್ಬ ವ್ಯಕ್ತಿಗೆ ಈ ಲೋಕದಲ್ಲಿರುವ ಯಾವ ಮನುಷ್ಯನ ಮುಂದೆಯೋ ಮೊಣಕಾಲೂರಬೇಕಾದ ಸಂದರ್ಭ ಬಂದೊದಗುವುದಿಲ್ಲ. ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. എന്ന് പറഞ്ഞാൽ എന്താണ്? ಹೀಗಿರುವಾಗ ಅದು ಏನು? പ്രിയപ്പെട്ടവരെ, കർത്താവിൻ്റെ തിരുസന്നിധിയിൽ ത്യാഗത്തോടെ പ്രാർത്ഥിക്കുന്ന വ്യക്തിക്ക് കർത്താവ് സംരക്ഷണം കൊടുക്കും. ಪ್ರಭುದೇವರ ಮುಂದೆ ತ್ಯಾಗಪೂರ್ಣವಾಗಿ ಬೇಡುವವನಿಗೆ ಪ್ರಭುದೇವನು ಸಂರಕ್ಷಣೆಯನ್ನು ಕೊಡುತ್ತಾನೆ. ആ വ്യക്തിക്ക് ബാഹ്യമായ ദുഷ്ടശക്തികളുടെ ആക്രമണത്തിൽ നിന്ന് ദൈവം സംരക്ഷണത്തിന്റെ കോട്ട കെട്ടും. ಆ ವ್ಯಕ್ತಿಗೆ ಬಾಹ್ಯವಾಗಿರುವ ಎಲ್ಲ ದುಷ್ಟ ಶಕ್ತಿಗಳಿಂದ
ದೇವರು ಅವನಿಗೆ ದೇವರ ಸಂರಕ್ಷಣೆಯ ಕೋಟೆಯನ್ನು ಕಟ್ಟುತ್ತಾರೆ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ. ആ ദൈവത്തിൽ നമ്മൾ ഉറച്ചു വിശ്വസിക്കണം. ആ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. യേശുവേ ഞാൻ അങ്ങയിൽ വിശ്വസിക്കുന്നു, ಯೇಸು ಸ್ವಾಮಿಯೇ ನಾನು ನಿನ್ನನ್ನು ನಂಬುತ್ತೇನೆ, യേശുവേ ഞാൻ അങ്ങയിൽ ആശ്രയിക്കുന്നു, ಯೇಸುವೇ ನಾನು ನಿನ್ನಲ್ಲಿ ಆಶ್ರಯವಿಟ್ಟಿರುವೆ, എന്നെ അവിടുന്ന് ഏറ്റെടുക്കണമേ, ನನ್ನನ್ನು ನಿನ್ನದಾಗಿ ಸ್ವೀಕರಿಸು, എന്റെ ജീവിതത്തിൽ അവിടുന്ന് ഇടപെടണമേ. ನನ್ನ ಜೀವನದಲ್ಲಿ ನೀವು ಬರಬೇಕು. ഇങ്ങനെ എളിമയോടുകൂടി വേണം നമ്മൾ ഈശോയുടെ തിരുസന്നിധിയിൽ പ്രാർത്ഥിക്കാൻ. ಇಂಥ ತಾಳ್ಮೆಯ ವಿನಯದ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ. യേശുവേ ആരാധന, യേശുവേ ആരാധನೆ, യേശുവേ വന്ദനം, യേശുവേ ವಂದನೆ, യേശുവേ ആരാധന, യേശുവേ ಆರಾಧನೆ, യേശുവേ വന്ദനം, യേശുവേ ವಂದನೆ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ. ഹല്ലേലൂയ. സങ്കീർത്തനങ്ങളുടെ പുസ്തകം കീർത്തനಗಳು 27-ാമത്തെ അധ്യായം 27ನೇ ಅಧ್ಯಾಯ 1 മുതൽ 1ರಿಂದ 6 വരെയുള്ള തിരുവചന ഭാഗങ്ങൾ 6ರ ತನಕ ಇರುವ ದೇವರ നമുക്ക് ವಾಕ್ಯಗಳು വായിക്കാം. ನಮಗೆ ಓದುವ. ನನಗೆ ಕೀರ್ತನೆಗಳು 27 1ರಿಂದ ಇರುವ ವಾಕ್ಯಗಳು. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ, ನಾನಾರಿಗೂ ಅಳುಕೆನು, ನನ್ನ ಬಾಳಿಗೆ ಆಧಾರ ಪ್ರಭುವೆ, ನಾನಾರಿಗೂ ಅಂಜನು. ಕೇಡು ಮಾಡಬಂದರನಿಗೆ ಕೊಲೆಗಡುಕರು ಎಡವಿ ಬಿದ್ದರು, ತಾವೇ ಅಳಿದು ಹೋದರು. ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು, ಸಮರಕ್ಕೆರಗಿದರು ನಾ ಭರವಸೆಯೆಂದಿರುವೆನು. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ. ಕೇಡು ಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ, ಇರಿಸುವನು ಮರೆಯಾಗಿ ಗರ್ಭಗುಡಿಯಲ್ಲಿ ಸುರಕ್ಷಿತ ಶಿಖರದಲ್ಲಿ. ಸುತ್ತಲೂ ನೆರೆದಿಹ ಶತ್ರುಗಳ ನಡುವೆ ತಲೆ ಎತ್ತಿ ನಡೆವೆನು. ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ. സങ്കീർത്തനങ്ങളുടെ പുസ്തകം 27-ാമത്തെ അധ്യായം 1 മുതൽ 6 വരെയുള്ള തിരുവചന ഭാഗങ്ങളാണ് നമ്മളിപ്പോൾ വായിച്ചത്. ನೋಡಿ, ಕೀರ್ತನೆಗಳು 27ನೇ ಅಧ್ಯಾಯ 1ರಿಂದ 6ರ ತನಕ ಇರುವ ವಾಕ್ಯಗಳನ್ನು ನಾವು ಈಗ ಆಲಿಸಿದ್ದು. കർത്താവിൽ ആശ്രയിക്കുന്ന ഒരു വ്യക്തിക്ക് കർത്താവ് കൊടുക്കുന്ന സംരക്ഷണത്തെ കുറിച്ചാണ് നമ്മൾ കേട്ടത്. ಪ್ರಭುವಲ್ಲಿ ಆಶ್ರಯವಿಟ್ಟ ಒಬ್ಬ ವ್ಯಕ್ತಿಗೆ ಪ್ರಭುದೇವನು ನೀಡುವ ಒಂದು ರಕ್ಷಣೆಯ ಬಗ್ಗೆ ಇಲ್ಲಿ ಹೇಳಿರುವಂತದ್ದು. കർത്താവിൽ ആശ്രയിക്കുക എന്ന് പറഞ്ഞാൽ ദൈവത്തിൽ അടിയുറച്ച് വിശ്വസിക്കുക എന്നാണ് അർത്ഥം. ಪ್ರಭುದೇವನಲ್ಲಿ ಆಶ್ರಯಿಸು ಎಂಬುದು ಅಂದರೆ ದೇವರಲ್ಲಿ ನಾವು ಆಳವಾದ ನಂಬಿಕೆಯನ್ನು ಇಡುವುದೆಂಬುದಾಗಿದೆ. ദൈവത്തിൽ വിശ്വസിക്കുന്ന ഒരു വ്യക്തി, ആ വ്യക്തി ഇങ്ങനെ മാത്രമേ ചിന്തിക്കുകയുള്ളൂ. ದೇವರಲ್ಲಿ ವಿಶ್ವಾಸ ಇಡುವ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯು ಈ ರೀತಿ ಮಾತ್ರ ಚಿಂತಿಸುವುದು. ദൈവം അറിയാതെ ഒന്നും എൻ്റെ ജീവിതത്തിൽ സംഭവിക്കുകയില്ല. ದೇವರು ಅರಿಯದೆ ನನ್ನ ಜೀವನದಲ್ಲಿ ಏನೂ ನಡೆಯುವುದಿಲ್ಲ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ. ദൈവത്തിൽ വിശ്വസിക്കുന്ന ഒരു വ്യക്തി തൻ്റെ ജീവിതത്തിൽ ഇങ്ങനെയേ ചിന്തിക്കുകയുള്ളൂ, ദൈവം അറിയാതെ ഒന്നും എൻ്റെ ജീവിതത്തിൽ സംഭവിക്കുന്നില്ല. ದೇವರಲ್ಲಿ ವಿಶ್ವಾಸ ಇಡುವ ಒಬ್ಬ ವ್ಯಕ್ತಿ ಚಿಂತಿಸುವುದು ಇಷ್ಟೇ ಮಾತ್ರ, ದೇವರು ಅರಿಯದೆ ನನ್ನ ಜೀವನದಲ್ಲಿ ಏನೂ ಸಂಭವಿಸುವುದಿಲ್ಲ. ദൈവം എൻ്റെ ജീവിതത്തിന് ദോഷമായതൊന്നും വരുത്തുകയില്ല. ದೇವರು ನನ್ನ ಜೀವನಕ್ಕೆ ದೋಷವಾದುದು ಯಾವುದನ್ನು ಮಾಡುವುದಿಲ್ಲ. ദൈവത്തിൽ ആശ്രയിച്ച് ദൈവത്തിൽ വിശ്വസിക്കുന്ന ഒരു വ്യക്തി തൻ്റെ ജീവിതത്തിൽ ഇങ്ങനെ പറഞ്ഞ് പ്രാർത്ഥിക്കും, ദൈവം എൻ്റെ ജീവിതത്തിൽ ദോഷമൊന്നും വരുത്തുകയില്ല. ದೇವರಲ್ಲಿ ವಿಶ್ವಾಸವಿಟ್ಟು ದೇವರಲ್ಲಿ ಆಶ್ರಯಿಸುವವನು ಆ ವ್ಯಕ್ತಿಯು ಚಿಂತಿಸುವುದು ಇಷ್ಟೇ, ದೇವರು ಅರಿಯದೆ ನನ್ನ ಜೀವನದಲ್ಲಿ ಏನೂ ಸಂಭವಿಸುವುದಿಲ್ಲ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ.
ദൈവത്തിൽ വിശ്വസിക്കുന്ന ഒരാൾക്ക് ഉണ്ടാവേണ്ട 3 മനോഭാവങ്ങൾ ನಿങ്ങളിപ്പോൾ മനസ്സിലാക്കണം. ದೇವರಲ್ಲಿ ವಿಶ್ವಾಸ ಇಟ್ಟ ಒಬ್ಬ ವ್ಯಕ್ತಿಗೆ ಅವನಿಗೆ ಇರಬೇಕಾದಂತಹ 3 മനോഭാവನೆಗಳು ಯಾವುದೆಂದು ನಾವೀಗ ಕಾಣುವಂಥದ್ದು. ദൈവത്തിൽ വിശ്വസിക്കുന്ന ഒരു വ്യക്തിക്ക് ഉണ്ടാവേണ്ട ഒന്നാമത്തെ മനോഭാവം എന്ന് പറയുന്നത്, ದೇವರಲ್ಲಿ ವಿಶ್ವಾಸ ಇಟ್ಟ ಒಬ್ಬ ವ್ಯಕ್ತಿಗೆ ಉಂಟಾಗಬೇಕಾದ 1ನೆಯ മനോഭാವ, ദൈവം അനന്ത ജ്ഞാനമാണെന്നുള്ള ബോധ്യമുണ്ടായിരിക്കണം. ದೇವರು ಅನಂತ ಜ್ಞಾನಿ ಎಂಬ ಬೋಧ್ಯ ಅವನಿಗಿರಬೇಕು. ഹല്ലേലൂയ, 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 ഹല്ലേലൂയ. ദൈവത്തിന് അനന്തമായ ജ്ഞാനമുള്ള വ്യക്തിയാണെന്നുള്ള ബോധ്യം, ದೇವರಿಗೆ ಅನಂತವಾದ ಜ್ಞಾನವಿರುವ ಎಂಬ ಬೋಧ್ಯವಿರುವ ವ್ಯಕ್ತಿ, ദൈവത്തിന് അനന്തമായ ജ്ഞാനമുണ്ടെങ്കിൽ ദൈവം താൻ സ്നേഹിക്കുന്ന നമ്മുടെ ജീവിതത്തിൽ ദോഷകരമായതൊന്നും സംഭവിക്കാൻ ഇടവരുത്തുകയില്ല. ದೇವರು ಅನಂತ ಜ್ಞಾನಿಯಾಗಿರುವಾಗ ಆತನಲ್ಲಿ ಬೇಡುವವನಿಗೆ ಯಾವ ದೋಷವು ಬರಲು ಆತನು ಬಿಡುವುದಿಲ್ಲ. ഹല്ലേലൂയ, ಹಲ್ಲೆಲೂಯ. ദൈവത്തിന് നമ്മെ എല്ലാവരെയും അറിയാം. ದೇವರಿಗೆ ಪ್ರತಿಯೊಬ್ಬರ ಬಗ್ಗೆ ಗೊತ್ತಿದೆ. ദൈവത്തിന് നമ്മുടെ ജീവിതത്തിന്റെ പ്രതിസന്ധികളെയും ബുദ്ധിമുട്ടുകളെയും അറിയാം. ದೇವರಿಗೆ ನಮ್ಮ ಕಷ್ಟಗಳು, ಕಾರ್ಪಣ್ಯಗಳು, ವೇದನೆಗಳು ಎಲ್ಲವೂ ತಿಳಿದಿದೆ. കാരണം ദൈവം അനന്ത ജ്ഞാനമാണ്. ಕಾರಣವೇನೆಂದರೆ ದೇವರು ಅನಂತ ಜ್ಞಾನಿಯಾಗಿದ್ದಾನೆ. ദൈവത്തിൽ വിശ്വസിക്കുന്ന ഒരു വ്യക്തിക്ക് രണ്ടാമതായി ഉണ്ടാവേണ്ട മനോഭാവം എന്ന് പറയുന്നത്, ದೇವರಲ್ಲಿ ವಿಶ್ವಾಸ ಇಟ್ಟ ಒಬ್ಬ ವ್ಯಕ್ತಿಗೆ 2ನೆಯ മനോഭാವವೇನೆಂದರೆ, ദൈവം സർവശക്തനാണെന്നുള്ള ബോധ്യം. ದೇವರು ಸರ್ವಶಕ್ತನೆಂಬ ಜ್ಞಾನ, ദൈവം സർവശക്തനാണെന്നുള്ള ബോധ്യം നമ്മുടെ മനസ്സിലുണ്ടായിരിക്കണം. ದೇವರು ಸರ್ವಶಕ್ತನಾಗಿದ್ದಾನೆ ಎಂಬ ಬೋಧ್ಯವನಲ್ಲಿ ಇರಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവം സർവശക്തനാണെങ്കിൽ മറ്റൊരു ശക്തിക്കും നമ്മെ കീഴ്പ്പെടുത്താൻ സാധിക്കുകയില്ല. ದೇವರು ಸರ್ವಶಕ್ತನಾಗಿದ್ದರೆ ಬಾಕಿ ಯಾವ ಶಕ್ತಿಗೂ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. കാരണം ഈ സർവശക്തനായ ദൈവത്തിൽ വിശ്വസിച്ചുകൊണ്ടാണ് നമ്മൾ പ്രാർത്ഥിക്കുന്നത്. ಕಾರಣವೇನೆಂದರೆ ಈ ಸರ್ವಶಕ್ತ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡಾಗಿದ್ದೇವೆ ನಾವು ಪ್ರಾರ್ಥಿಸುವಂತದ್ದು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. സർവശക്തനായ ദൈവത്തിന്റെ തിരുസന്നിധിയിൽ നമ്മൾ നടത്തുന്ന എല്ലാ പ്രാർത്ഥനയ്ക്കും ഉത്തരമുണ്ട്. ಸರ್ವಶಕ್ತ ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ಅರ್ಪಿಸುವಂತ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರವಿದೆ. ഇനി ദൈവത്തിൽ വിശ്വസിക്കുന്ന ഒരു വ്യക്തിക്ക് ഉണ്ടാവേണ്ട മൂന്നാമത്തെ മനോഭാവം എന്ന് പറയുന്നത്, ದೇವರಲ್ಲಿ ವಿಶ್ವಾಸ ಇಡುವ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿ ಇರಬೇಕಾದ 3ನೆಯ മനോഭാವ, ദൈവം അനന്ത നന്മയാണെന്നുള്ള ബോധ്യമാണ്. ದೇವರು ಅನಂತ ಒಳಿತಾಗಿದ್ದಾನೆ ಎಂಬ ಬೋಧ್ಯ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ 3 ബോധ്യങ്ങൾ എന്തെങ്കിലും നമ്മുടെ മനസ്സിലേക്ക് കടന്നു വരികയോ നമ്മൾ ചിന്തിക്കുകയോ ചെയ്തിട്ടുണ്ടോ? ಈ 3 ಬೋಧ್ಯಗಳು ಯಾವತ್ತಾದರೂ ನಮ್ಮ ಮನಸ್ಸಿಗೆ ಬಂದು ನಾವು ಅದರ ಬಗ್ಗೆ ಚಿಂತಿಸಿದ್ದೇವಾ, ಧ್ಯಾನಿಸಿದ್ದೇವಾ? ഇപ്പോൾ നമ്മുടെ മനസ്സിൽ ഇനി മറക്കാത്ത രീതിയിൽ മനസ്സിൽ എഴുതി വെക്കേണ്ട 3 കാര്യങ്ങളാണ്. ಇದು ಎಂದಿಗೂ ಮರೆಮಾಚದೆ ನಮ್ಮ ಮನಸ್ಸಿನಲ್ಲಿ ಬರೆದಿಡಬೇಕಾದಂತ 3 ವಿಷಯಗಳು ಇವು. ദൈവം അനന്ത ജ്ഞാനമാണ്. ದೇವರು ಅನಂತ ಜ್ಞಾನಿಯಾಗಿದ್ದಾನೆ. ദൈവം സർവശക്തനാണ്. ದೇವರು ಸರ್ವಶಕ್ತನಾಗಿದ್ದಾನೆ. ദൈവം അനന്ത നന്മയാണ്. ದೇವರು ಅನಂತ ಒಳಿತಾಗಿದ್ದಾನೆ. പ്രിയപ്പെട്ടവരെ, ഈ സർവശക്തനായ ദൈവത്തിന്റെ മുന്നിലാണ് നമ്മൾ മുട്ടുമടക്കേണ്ടത്. ಈ ಸರ್ವಶಕ್ತ ಪ್ರಭುದೇವನ ಮುಂದೆ ಆಗಿದ್ದೇವೆ ನಾವು ಮೊಣಕಾಲು ಊರಬೇಕಾದದ್ದು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഒരു വിശ്വാസിയുടെ ജീവിതത്തിൽ ഉണ്ടാവേണ്ട 3 മനോഭാവങ്ങൾ എന്തൊക്കെയാണ്? ಒಂದು ವಿಶ್ವಾಸಿಯ ಜೀವನದಲ್ಲಿ ಇರಬೇಕಾದಂತಹ 3 ಮನೋಭಾವಗಳು ಯಾವುದೆಲ್ಲ ಹೇಳಿ? ಗಟ್ಟಿಯಾಗಿ ಹೇಳಿ. ದೇವರು ಅನಂತ ಜ್ಞಾನಿಯಾಗಿದ್ದಾನೆ. 2, ದೇವರು ಸರ್ವಶಕ್ತನಾಗಿದ್ದಾನೆ. 3, ಅನಂತ ಒಳಿತಾಗಿದ್ದಾನೆ.
ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ 3 കാര്യങ്ങൾ ഒരിക്കൽ കൂടി നിങ്ങൾ എല്ലാവരും പറയണം. ನೋಡಿ, ಈ 3 ಕಾರ್ಯಗಳು ನೀವೆಲ್ಲರೂ ಬಾಯಿ ತೆರೆದು ಗಟ್ಟಿಯಾಗಿ ಒಟ್ಟಿಗೆ ಹೇಳ್ಬೇಕು. ಒಂದನೇದು ಹೇಳಿ. ಅನಂತ ಜ್ಞಾನಿಯಾಗಿದ್ದಾನೆ. 2, ದೇವರು ಸರ್ವಶಕ್ತರಾಗಿದ್ದಾರೆ. 3, ದೇವರು ಅನಂತ ಒಳಿತಾಗಿದ್ದಾನೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ബൈബിളിലെ ദൈവവചനം പറയുന്നത് ഇതുകൊണ്ടാണ്, ദൈവത്തിന് അസാധ്യമായിട്ടൊന്നുമില്ല എന്ന്. ದೇವರ ವಾಕ್ಯವು ಹೇಳುವುದೇನೆಂದರೆ ಪ್ರಿಯರೇ, ದೇವರಿಗೆ ಅಸಾಧ್ಯವೆಂಬುದು ಒಂದೂ ಇಲ್ಲ. സർവശക്തനായ ദൈവത്തിന് അസാധ്യമായിട്ടൊന്നുമില്ല. ಸರ್ವಶಕ್ತ ದೇವರಿಗೆ ಅಸಾಧ್ಯವಾದುದು ಯಾವುದು ಸಹ ಇಲ್ಲ. ആ സർവശക്തന്റെ മുൻപിൽ മുട്ടുകുത്തി കണ്ണുനീരോടെ പ്രാർത്ഥിക്കുന്ന ആരുടെയും പ്രാർത്ഥന അവിടുന്ന് കേൾക്കും. ಆ ಸರ್ವಶಕ್ತ ದೇವರ ಮುಂದೆ ಮೊಣಕಾಲೂರಿ ನೀನು ಕಣ್ಣೀರನ್ನು ಸುರಿಸುವ ಪ್ರಾರ್ಥಿಸುವಾಗ ಅದಕ್ಕೆ ಆ ಪ್ರಭು ದೇವರು ನಿನಗೆ ಉತ್ತರ ನೀಡಿಯೇ ನೀಡುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ഒരു ചോദ്യം നിങ്ങളോട് ചോദിക്കട്ടെ. ಪ್ರಿಯರೇ, ಒಂದು ಪ್ರಶ್ನೆಯನ್ನು ನಿಮ್ಮನ್ನು ಕೇಳಲು ಬಯಸ್ತೇನೆ. പ്രാർത്ഥിക്കുവാൻ എളുപ്പമാണോ അതോ പാടാണോ? ಪ್ರಾರ್ಥಿಸಲು ಸುಲಭವೋ ಕಷ್ಟವೋ? ಹೇಳಿ. ಪ್ರಾರ್ಥಿಸಲು ಸುಲಭವೋ ಕಷ್ಟವೋ? ഹല്ലേലൂയ. പ്രിയപ്പെട്ടവരെ, ഒരു വ്യക്തിയെ പ്രാർത്ഥിക്കാൻ പഠിപ്പിക്കുന്നത് യേശു ക്രിസ്തുവാണ്. ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥಿಸಲು ಕಲಿಸುವವನು ಯೇಸು ಕ್ರಿಸ್ತನಾಗಿದ್ದಾನೆ. യേശുവിന്റെ ശിഷ്യന്മാരെ പ്രാർത്ഥിക്കാൻ പഠിപ്പിച്ചത് യേശു ക്രിസ്തുവാണ്. ಯೇಸುವಿನ ಶಿಷ್ಯರನ್ನು ಪ್ರಾರ್ಥಿಸಲು ಕಲಿಸಿಕೊಟ್ಟದ್ದು ಯೇಸು ಕ್ರಿಸ್ತನಾಗಿದ್ದರು. അപ്പോൾ നമ്മളും ഈശോയോട് പ്രാർത്ഥിക്കണം. ಆಗಿರುವಾಗ ನಾವು ಯೇಸುವಲ್ಲಿ ಪ್ರಾರ್ಥಿಸಬೇಕು. ഈശോയെ, ಯೇಸುವೇ, അവിടുന്ന് ശിഷ്യന്മാരെ പ്രാർത്ഥിക്കാൻ പഠിപ്പിച്ചതുപോലെ ಅಲ್ಲಿಂದ ಶಿಷ್ಯರನ್ನು ಪ್ರಾರ್ಥಿಸಲು ಕಲಿಸಿದ ಹಾಗೆ ഞങ്ങളെയും പ്രാർത്ഥിക്കാൻ പഠിപ്പിക്കണമേ. ನಮ್ಮನ್ನು ಪ್ರಾರ್ಥಿಸಲು ಕಲಿಸಿರಿ. ഇനി എങ്ങനെയാണ് പ്രാർത്ഥിക്കേണ്ടത്? ಇನ್ನು ಯಾವ ರೀತಿ ಪ್ರಾರ್ಥಿಸಬೇಕು? നമ്മൾ എങ്ങനെയാണ് ഈശോയുടെ തിരുസന്നിധിയിൽ പ്രാർത്ഥിക്കുന്നത്? ಯೇಸುವಿನ ಸನ್ನಿಧಿಯಲ್ಲಿ ಯಾವ ರೀತಿ ಪ್ರಾರ್ಥಿಸಬೇಕು? റോമാലേഖനം 8-ാമത്തെ അധ്യായം 26-ാം തിരുവചനം നമുക്കെടുക്കാം. ರೋಮ ಲೇಖನ 8ನೇ ಅಧ್ಯಾಯ, ರೋಮರಿಗೆ ಬರೆದ ಲೇಖನ 8ನೇ ಅಧ್ಯಾಯ 26-ാം തിരുവചനം 26ನೇ ವಾಕ್ಯವನ್ನು ನೋಡಿ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನೀವು ತಿಳಿಯದವರು. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆಡಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ഹല്ലേലൂയ, ഹല്ലേലൂയ, ഹല്ലേലൂയ. പ്രിയപ്പെട്ടവരെ, വേണ്ട രീതിയിൽ പ്രാർത്ഥിക്കേണ്ടത് എങ്ങനെയെന്ന് നമുക്ക് അറിഞ്ഞുകൂടാ. ಯಾವ ರೀತಿ ಪ್ರಾರ್ಥಿಸಬೇಕೆಂಬುದು ನಮಗೆ ಗೊತ್ತಿಲ್ಲ. എന്നാൽ ഈശോ വാഗ്ദാനം ചെയ്തിരിക്കുന്ന പരിശുദ്ധാത്മാവ് നമ്മളെ പ്രാർത്ഥിക്കാൻ സഹായിക്കുന്നുണ്ട്. ಆದರೆ ಪ್ರಿಯರೇ, ಯೇಸು ವಾಗ್ದಾನ ಮಾಡಿದ ಪವಿತ್ರಾತ್ಮರು ನಮಗೆ ಸಹಾಯ ಮಾಡುವರು ಪ್ರಾರ್ಥಿಸಲು. ആ പരിശുദ്ധാത്മാവിന്റെ സഹായത്തോടുകൂടി നമ്മുടെ ജീവിതത്തെ കർത്താവിന്റെ തിരുസന്നിധിയിൽ നമ്മൾ ഇറക്കി വെക്കുക. ಆ ಪವಿತ್ರಾತ್ಮರ ಸಹಾಯದೊಂದಿಗೆ ಪ್ರಭುದೇವನ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸಬೇಕು. കർത്താവിന്റെ തിരുസന്നിധിയിൽ ആദ്യമായി നമ്മൾ ചെയ്യേണ്ടത് എളിമയോടുകൂടി പ്രാർത്ഥിക്കുക എന്നുള്ളതാണ്. ಪ್ರಭುದೇವರ ಸನ್ನಿಧಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾದದ್ದು ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳಬೇಕು. പ്രിയപ്പെട്ടവരെ, നമ്മൾ പ്രാർത്ഥിക്കാനിരിക്കുമ്പോൾ ആദ്യമേ നമ്മൾ പറയേണ്ട കാര്യം ഇങ്ങനെയാണ്. ನಾವು ಪ್ರಾರ್ಥಿಸಲಿರುವಾಗ ಮೊದಲು ಹೇಳಬೇಕಾದಂತಹ ಕಾರ್ಯವಿದು.
ഈശോ പഠിപ്പിച്ചതുപോലെയുള്ള വിശുദ്ധമായ ഒരു ജീവിതം നയിക്കുന്നതിൽ ഞാൻ പിഴവുകളും കുറവുകളും വരുത്തിയിട്ടുണ്ട് കർത്താവേ എന്ന്. ಯೇಸು ಕಲಿಸಿದ ಹಾಗೆ, ಯೇಸು ಪ್ರಾರ್ಥಿಸಿದ ಹಾಗೆ ನನ್ನ ಜೀವನದಲ್ಲಿ ತಪ್ಪುಗಳು ಕೊರತೆಗಳು ಬಂದಿದೆ ದೇವರೇ ಅಂತ. ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. ഈശോയുടെ തിരുസന്നിധിയിൽ നമ്മൾ ആദ്യം ചെയ്യേണ്ടത് നമ്മുടെ ബലഹീനതകളെ നമ്മൾ ഏറ്റുപറയുക എന്നുള്ളതാണ്. ಯೇಸುವಿನ ಸನ್ನಿಧಿಯಲ್ಲಿ ನಾವು ಮೊದಲು ಹೇಳಬೇಕಾದದ್ದು ನಮ್ಮ ಬಲಹೀನತೆಗಳನ್ನು ಕೊರತೆಗಳನ್ನು ಹೇಳಬೇಕು. എനിക്ക് സാധിക്കാതെ പോയതിനെ കുറിച്ചും എനിക്ക് പറ്റിയ തെറ്റുകളെ കുറിച്ചും ഈശോയുടെ തിരുസന്നിധിയിൽ നമ്മൾ ഏറ്റുപറയണം. ನನಗೆ ಸಾಧ್ಯವಾಗದದನ್ನು ನಾವು ಮಾಡಿದ ತಪ್ಪುಗಳನ್ನು ಯೇಸುವಿನ ಹತ್ರ ಮೊದಲು ನಾವು ಎಚ್ಚೆತ್ತಿ ಹೇಳಬೇಕು. ഞാൻ ഇന്ന് എൻ്റെ കുടുംബത്തിലുള്ള ഒരു വ്യക്തിയോട് കോപിച്ചോ, ഞാൻ ആരോടെങ്കിലും പകയോടുകൂടി പെരുമാറിയോ, ആരോടെങ്കിലും ഞാൻ വിദ്വേഷം വെച്ച് പുലർത്തിയോ, ഇങ്ങനെ നമ്മുടെ ജീവിതത്തിൽ സംഭവിച്ചിട്ടുണ്ടെങ്കിൽ നമ്മൾ ഈശോയുടെ തിരുസന്നിധിയിലേക്ക് കടന്നു വരുമ്പോൾ ആദ്യം പറയേണ്ടത്, കർത്താവേ, എൻ്റെ ജീവിതത്തിൽ തകർച്ചകൾ ഉണ്ടായിട്ടുണ്ടെന്നാണ്. ನಾವು ಯೇಸುವಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಬರುವಾಗ, ಇವತ್ತು ನಾನು ನನ್ನ ಕುಟುಂಬದಲ್ಲಿ ಯಾರತ್ತಾದರೂ ದ್ವೇಷ, ಕೋಪ, ವೈರಾಗ್ಯ ಮಾಡಿಕೊಂಡು ಬಂದರೆ, ಯೇಸುವೇ ನಾನು ಬಲಹೀನನು ಎಂಬ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ಆಗಿರಬೇಕು. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ഹല്ലേലൂയ. യേശുവേ ആരാധന, യേശുവേ ആരാധന, യേശു വന്ദനം, യേശു മഹത്വം. ഹല്ലേലൂയ, ಹಾಲೇಲುಯ. ഹല്ലേലൂയ. ലൂക്കായുടെ സുവിശേഷം 18-ാം അധ്യായത്തിലെ 1-ാം തിരുവചനം നമുക്ക് എടുക്കാം. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ತೆಗೆದುಕೊಳ್ಳಿ. ಲೂಕನ ಸುವಾರ್ತೆ 18ರಲ್ಲಿ 1. ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕೆಂಬುದನ್ನು ಕಲಿಸಲು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು. ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಸಾಮಿತಿಯನ್ನು ಹೇಳಿದರು. ഹല്ലേലൂയ, ഹല്ലേലൂയ, ഹല്ലേലൂയ. ഭഗ്നാശരാകാതെ എപ്പോഴും ഈശോയുടെ തിരുസന്നിധിയിൽ പ്രാർത്ഥിക്കണം. ನಿರಾಶರಾಗದೆ ನಿರಂತರವಾಗಿ ಯೇಸುವಿನಲ್ಲಿ ಪ್ರಾರ್ಥಿಸಬೇಕು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നിരന്തരം പ്രാർത്ഥിക്കുന്ന വ്യക്തിക്ക് എന്താണ് കിട്ടുന്നത്? ನಿರಂತರವಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಲಭಿಸುವುದು ಏನು? തുടർന്നു വരുന്ന തിരുവചന ഭാഗങ്ങളിൽ അതിന്റെ ഉത്തരമുണ്ട്. ಮುಂದೆ ಬರುವ ದೇವರ ವಾಕ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. നിരന്തരം പ്രാർത്ഥിക്കുന്ന ഒരു വ്യക്തിക്ക് ദൈവത്തിൽ നിന്ന് നീതി ലഭിക്കും, സൗഭാഗ്യം ലഭിക്കും, നന്മ ലഭിക്കും, സൗഖ്യം ലഭിക്കും. ನಿರಂತರವಾಗಿ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿಗೆ ದೇವರಿಂದ ನೀತಿ ಲಭಿಸುತ್ತದೆ, ಸೌಖ್ಯ ಲಭಿಸುತ್ತದೆ, ಅಭಿವೃದ್ಧಿ ಲಭಿಸುತ್ತದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. രാവും പകലും ഇടവിടാതെ പ്രാർത്ഥിക്കുന്ന ഒരു വ്യക്തിയുടെ ജീവിതത്തിൽ ദൈവം നീതി നടത്തി തരുമെന്നുള്ള ഉറപ്പ് അവിടുന്ന് വചനത്തിലൂടെ പറയുകയാണ്. ರಾತ್ರಿ ಹಗಲು ಬೇಡಿಕೊಳ್ಳುವ ಒಬ್ಬ ವ್ಯಕ್ತಿಗೆ, ಪ್ರಾರ್ಥಿಸುವ ವ್ಯಕ್ತಿಗೆ ಅಲ್ಲಿಂದ ದೇವರು ನೀತಿ ಅವನಿಗೆ ನಡೆಸಿಕೊಡುತ್ತಾರೆಂದು ದೇವರ ವಾಕ್ಯವು ಹೇಳುತ್ತಿದೆ. ഹല്ലേലൂയ. ഹല്ലേലൂയ. എന്താണ് രാവിലെയും രാത്രിയിലും ഇടപെടാതെ പ്രാർത്ഥിക്കണം എന്നതുകൊണ്ട് ഉദ്ദേശിക്കുന്നത്? ಏನಾಗಿದೆ ರಾತ್ರಿ ಹಗಲು ഇടവിടದೆ പ്രാർത്ഥിಸಬೇಕೆಂಬುದರ ಉದ್ದೇಶ? നമ്മുടെ മനസ്സിൽ എപ്പോഴും ദൈവ വിചാരം ഉണ്ടായിരിക്കുക എന്നാണ് ನಮ್ಮ ഇതിനർത്ഥം. ಮನಸ್ಸಿನಲ್ಲಿ ಎಲ್ಲಾ ಸಂದರ್ಭದಲ್ಲೂ ದೇವರ ವಿಚಾರ ಇರಬೇಕು. ദൈവ വിചാരം ഒരു വ്യക്തിയുടെ ജീവിതത്തിൽ എപ്പോഴും ഉണ്ടെങ്കിൽ ആ വ്യക്തിക്ക് ദൈവത്തിൽ നിന്ന് അകന്നു പോകാൻ സാധിക്കുകയില്ല. ದೇವರ ವಿಚಾರ, ದೇವರ ಮನೋಭಾವ ಒಬ್ಬ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ದೇವರಿಂದ ಅವನು ದೂರ ಸರಿಯುವುದಿಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ നമ്മുടെ ജീവിതത്തിൽ എപ്പോഴും ഉണ്ടായിരിക്കേണ്ട കാര്യം ദൈവ വിചാരമാണ്. ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂತ ಒಂದು ವಿಚಾರ ದೇವರ ವಿಚಾರ.
അപ്പം നമ്മുടെ മനസ്സിൽ എപ്പോഴും നമ്മൾ പറഞ്ഞ് പ്രാർത്ഥിക്കണം, യേശുവിൻ്റെ നാമം ഏറ്റുപറഞ്ഞ് നമ്മൾ പ്രാർത്ഥിച്ചുകൊണ്ടിരിക്കണം. ನಮ್ಮ ಮನಸ್ಸಿನಲ್ಲಿ ಎಲ್ಲಾ ಸಂದರ್ಭದಲ್ಲೂ ಯೇಸುವಿನ ನಾಮವನ್ನು ಎತ್ತಿ ಹೇಳಿ ನಾವು യേശുവിൻ്റെ നാമം നമ്മൾ മറന്നു പോകുമ്പോഴാണ് നമ്മുടെ ജീവിതത്തിലേക്ക് പാളിച്ചകൾ സംഭവിക്കുന്നത്. ಯೇಸುವಿನ ನಾಮವನ್ನು ನಾವು ಮರೆತು ಬಿಡುವಾಗ ನಮ್ಮ ಜೀವನದ ಕೆಲವು ಸಮಸ್ಯೆಗಳು ಬಂದೊದಗುವಂತದ್ದು. ദൈവവിചാരം നഷ്ടപ്പെട്ടു പോകുമ്പോഴാണ് നമ്മുടെ ജീവിതത്തിലേക്ക് വിദ്വേഷവും വെറുപ്പും നിരാശയും കടന്നു വരുന്നത്. ದೇವರ ಸಾನ್ನಿಧ್ಯವು ನಮ್ಮಿಂದ ದೂರ ಹೋಗುವಾಗ ವಿದ್ವೇಷ, ಕೋಪ, ವೈರಾಗ್ಯವು ನಮ್ಮ ಮನಸ್ಸಿನಲ್ಲಿ ಬೆಳೆಯುವಂತದ್ದು. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രാർത്ഥനയിൽ ശക്തിപ്പെടുന്ന ഒരു വ്യക്തിക്ക് മറ്റെല്ലാം ലഭിച്ചുകൊണ്ടേയിരിക്കും. ಪ್ರಾರ್ಥನೆಯಲ್ಲಿ ಶಕ್ತಿ ಪಡುವಂತಹ ವ್ಯಕ್ತಿಗೆ ಬಾಕಿ ಇರುವುದೆಲ್ಲ ಅವನ ಜೀವನಕ್ಕೆ ಬಂದೊದಗುತ್ತದೆ. പ്രാർത്ഥനയാകുന്ന ശക്തി ഒരു വ്യക്തിയുടെ ജീവിതത്തിൽ ഉള്ളിടത്തോളം കാലം ആ വ്യക്തിയെ ദൈവം സഹായിച്ചുകൊണ്ടിരിക്കും. ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿಗೆ ಅವನ ಜೀವನವಿಡೀ ದೇವರ ಸಹಾಯ ಅವನ ಜೊತೆ ಇರುತ್ತದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, അതുകൊണ്ട് നമ്മൾ ഒരിക്കലും പറയരുത് എനിക്ക് ഒരു പണിയില്ലാണ്ട് ഞാൻ വെറുതെ ഇരിക്കുമെന്ന് പറഞ്ഞേക്കരുത്. ಆದ್ದರಿಂದ ಯಾರು ಸುಮ್ಮನೆ ಹೇಳ್ಬಾರ್ದು ನಾನು ಸುಮ್ಮನೆ ಕೂತುಕೊಂಡಿದ್ದೇನೆ, ನನಗೆ ಯಾವ ಕೆಲಸ ಇಲ್ಲ ಅಂತ. വെറുതെ ആവശ്യമില്ലാത്ത കാര്യങ്ങൾ ചിന്തിക്കുന്നതിനേക്കാൾ ഉപരിയായി ദൈവത്തെ വിളിച്ചപേക്ഷിച്ച് പ്രാർത്ഥിക്കുക. ಆ ಅಗತ್ಯವಿಲ್ಲದ ಕಾರ್ಯಗಳ ಬಗ್ಗೆ ಚಿಂತಿಸಿರುವ ಹೊತ್ತಿನಲ್ಲಿ ದೇವರ ನಾಮವನ್ನು ಕರೆದುಕೊಂಡು ನೀನು ಪ್ರಾರ್ಥಿಸು. നമുക്ക് വേണ്ടി പ്രാർത്ഥിക്കുന്നതോടൊപ്പം മറ്റുള്ളവർക്കും വേണ്ടി നമ്മൾ മധ്യസ്ഥം വഹിച്ച് പ്രാർത്ഥിക്കണം. ನಮಗೋಸ್ಕರ ಪ್ರಾರ್ಥಿಸುವೊಂದಿಗೆ ಬೇರೆಯವರಿಗೂ ನಾವು ಮಧ್ಯಸ್ಥಿಕೆ ಬೇಡಿ ಪ್ರಾರ್ಥಿಸಬೇಕು. ഹല്ലേലൂയ, 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 ഹല്ലേലൂയ. ഇനി റോമാലേഖനം 8-ാമത്തെ അധ്യായം 29-ാമത്തെ തിരുവചനം വളരെ പ്രധാനപ്പെട്ട ഒരു വചനമാണ്. ನೋಡಿ, ರೋಮನರಿಗೆ ಬರೆದಂತಹ ಲೇಖನ 8ನೇ ಅಧ್ಯಾಯ 29ನೇ ವಾಕ್ಯ. റോമാലേഖനം 8:29. ರೋಮಲೇಖನ 8ನೇ ಅಧ್ಯಾಯ 29ನೇ ವಾಕ್ಯ. റോമൻസ് ചാപ്റ്റർ 8 verse 29. ದೇವರು ಯಾರನ್ನು ತಮ್ಮವರೆಂದು ಮೊದಲು ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಶ್ರೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. പ്രിയപ്പെട്ടവരെ, ഈ വചനത്തിന്റെ അർത്ഥം എന്താണെന്ന് നമ്മളൊന്ന് മനസ്സിലാക്കണം. ಪ್ರಿಯರೇ, ಈ ವಾಕ್ಯದ ಅರ್ಥವೇನೆಂದು ನಾವು ಅರಿತುಕೊಳ್ಳಬೇಕು. നമ്മളെല്ലാവരും ആഗ്രഹിക്കേണ്ടത് യേശുവിനെ പോലെ ആയിത്തീരണമെന്നാണ്. ನಾವೆಲ್ಲರೂ ಬಯಸಬೇಕಾದುದು ಇಷ್ಟೇ, ಯೇಸುವಿನ ರೀತಿ ನಾನು ಆಗ್ಬೇಕೆಂಬುದು. എനിക്ക് യേശുവിനെ പോലെ ആവണമെന്ന് എന്നെങ്കിലും നമ്മൾ പ്രാർത്ഥിച്ചിട്ടുണ്ടോ? ಯಾವತ್ತಾದರೂ ನನಗೆ ಯೇಸುವಿನ ರೀತಿ ಆಗ್ಬೇಕೆಂದು ಎಂದಾದರೂ ನೀವು ಪ್ರಾರ್ಥಿಸಿದುಂಟೆ? യേശുവിന്റെ ഒരു മനോഭാവം എനിക്ക് കിട്ടണമെന്ന് എന്നെങ്കിലും നമ്മൾ ആഗ്രഹിച്ചിട്ടുണ്ടോ? ಯೇಸುವಿನ ಮನೋಭಾವ ನನಗೆ ಬೇಕೆಂದು ಯಾವಾದರೂ ನೀವು ಬಯಸಿ യേശു പ്രാർത്ഥിച്ചതുപോലെ എനിക്കും ഒന്ന് പ്രാർത്ഥിക്കണമെന്ന് നമ്മൾ ആഗ്രഹിച്ചിട്ടുണ്ടോ? ಯೇಸು ಪ್ರಾರ್ಥಿಸಿದ ಹಾಗೆ ನನಗೂ ಪ್ರಾರ್ಥಿಸಬೇಕೆಂದು ಬಯಸಿದವರು ಯಾರಾದರೂ? പ്രിയപ്പെട്ടവരെ, യേശു പ്രാർത്ഥിച്ചത് ത്യാഗത്തോടു കൂടിയായിരുന്നു. ಪ್ರಿಯರೇ, ಯೇಸು ಪ್ರಾರ್ಥಿಸಿದುದು ತುಂಬಾ ತ್ಯಾಗಪೂರ್ಣವಾಗಿ. ഈശോ പ്രാർത്ഥിച്ചത് മുട്ടുകുത്തിയായിരുന്നു. ಯೇಸು ಸ್ವಾಮಿ ಪ್ರಾರ್ಥಿಸಿದು ಮೊಣಕಾಲೂರಿಕೊಂಡು. ഈശോ പ്രാർത്ഥിച്ചത് കരഞ്ഞ് രക്തം വിയർത്തായിരുന്നു. ಯೇಸು ಸ್ವಾಮಿ ಪ್ರಾರ್ಥಿಸಿದು ರಕ್ತ ಸುರಿಸಿಕೊಂಡು. ഈശോ പ്രാർത്ഥിച്ചത് രാത്രിയുടെ യാമങ്ങളിലായിരുന്നു. ಯೇಸು ಸ್ವಾಮಿ ಪ್ರಾರ್ಥಿಸಿದು ರಾತ್ರಿಯ ಹೊತ್ತಿನಲ್ಲಿ ಆಗಿತ್ತು. നമ്മളൊക്കെ സുഖകരമായി കിടന്നുറങ്ങുന്ന സമയത്ത് പാതിരാത്രിക്ക് ഈശോ മുട്ടുകുത്തി നിന്ന് പിതാവായ ദൈവത്തോട് ചങ്കുപൊട്ടി പ്രാർത്ഥിച്ച വ്യക്തിയായിരുന്നു. ನಾವು ನಿದ್ರಿಸುವ ಹೊತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಯೇಸು ಸ್ವಾಮಿ ಮೊಣಕಾಲೂರಿ ಪ್ರಭುದೇವನಲ್ಲಿ ಪ್ರಾರ್ಥಿಸುತ್ತಿದ್ದರು. അങ്ങനെ പ്രാർത്ഥിച്ച വ്യക്തിയായിരുന്നു യേശു ക്രിസ്തു. ಆ ರೀತಿ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದರು ಯೇಸು ಸ್ವಾಮಿ. അങ്ങനെയെങ്കിൽ ആ യേശു ക്രിസ്തുവിനെ പോലെ പ്രാർത്ഥിക്കണമെന്ന് നമ്മൾ എന്തെങ്കിലും ആഗ്രഹിച്ചിട്ടുണ്ടോ? ಹೀಗಿರುವಾಗ ಆ ರೀತಿ ಯೇಸು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಲು ನಾವು ಯಾವತ್ತಾದರೂ ಕೇಳಿಕೊಂಡಿದ್ದೇವೆ? ഇതുവരെ പ്രാർത്ഥിച്ചിട്ടില്ലെങ്കിൽ
ഇനി നമ്മൾ പറഞ്ഞു പ്രാർത്ഥിക്കണം, യേശു പ്രാർത്ഥിച്ചതുപോലെ എന്നെയും പ്രാർത്ഥിക്കാൻ പഠിപ്പിക്കണമേ എന്ന്. ಇಷ್ಟರ ತನಕ ಪ್ರಾರ್ಥಿಸದೇ ಇದ್ದರೆ ಇಂದಿನಿಂದ ನೀನು ಪ್ರಾರ್ಥಿಸಬೇಕು. ಯೇಸು ಪ್ರಾರ್ಥಿಸಿದ ರೀತಿ ನನ್ನನ್ನು ಪ್ರಾರ್ಥಿಸಲು ಕಲಿಸಿರಿ. പ്രിയപ്പെട്ടവരെ, രാത്രിയുടെ യാമങ്ങളിൽ ഈശോ പ്രാർത്ഥിച്ചതുപോലെ നമ്മുടെ ജീവിതത്തിന്റെ സങ്കടങ്ങളിൽ നമ്മളൊന്ന് മുട്ടുകുത്തി നിന്ന് ഈശോയോട് പ്രാർത്ഥിച്ചു നോക്കിക്കേ. ಪ್ರಿಯರೇ, ಮಧ್ಯರಾತ್ರಿಯಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸಿದ ಹಾಗೆ ನಿನ್ನ ವೇದನೆಯ ಕಷ್ಟಗಳ ಸಮಯದಲ್ಲೂ ನೀನು ಮೊಣಕಾಲೂರಿ ಒಮ್ಮೆ ಪ್ರಾರ್ಥಿಸಿ ಬೇಡಿ ನೋಡು. നമ്മൾ പറയരുത് എനിക്ക് മുട്ടുവേദനയാണ്, എനിക്ക് നടുവേദനയാണ്, അതുകൊണ്ട് മുട്ടുകുത്താൻ എനിക്ക് പറ്റില്ല എന്ന്. ನಾವು ಹೇಳ್ಬಾರದು ನನಗೆ ಮೊಣಕಾಲು ಸಾಧ್ಯವಿಲ್ಲ, ಆ ಹೊತ್ತಿನಲ್ಲಿ ನನಗೆ ಸಾಧ್ಯವಿಲ್ಲ ಎಂಬ ನುಡಿಯನ್ನು ನೀನು ನುಡಿಯಬಾರದು. നമ്മൾ സഹിച്ചതിലും നമ്മൾ ഏറ്റതിലും കൂടുതൽ പീഡനങ്ങളും വേദനകളും ജീവിതത്തിൽ ഏറ്റവനാണ്, സഹിച്ചവനാണ് നമ്മെ രക്ഷിക്കുന്ന നമ്മുടെ യേശു ക്രിസ്തു. ನಾವು ಸಹಿಸಿದಿಂದಲೋ ನಾವು ಅನುಭವಿಸಿದಕ್ಕಿಂತಲೋ ಎಷ್ಟೋ ಮಿಗಿಲಾಗಿ ಸಹಿಸಿದವ ನಮ್ಮ ಯೇಸು ಕ್ರಿಸ್ತನು. ആ ക്രിസ്തു പ്രാർത്ഥിച്ചതുപോലെ പ്രാർത്ഥിക്കുവാൻ നമുക്കും സാധിക്കണം. ಆ ಕ್ರಿಸ್ತನು ಪ್ರಾರ್ಥಿಸಿದ ರೀತಿ ಪ್ರಾರ್ಥಿಸಲು ನನಗೂ ಸಾಧ್ಯ ಆಗಬೇಕು. അപ്പൊ നമുക്കും ഈശോയെ പോലെയാകുവാൻ സാധിക്കും. ಆಗ ನಮಗೂ ಯೇಸುವಿನ ರೀತಿ ಆಗಲು ಸಾಧ್ಯವಾಗುತ್ತದೆ. ഈശോ പ്രാർത്ഥിച്ചു, പിതാവേ അവരോട് ക്ഷമിക്കണമേ, അവർ ചെയ്യുന്നതെന്ന് അവർ അറിയുന്നില്ല എന്ന്. ಯೇಸು ಸ್ವಾಮಿ ಪ್ರಾರ್ಥಿಸಿದರು, ಪಿತನೇ ಇವರು ಮಾಡುವುದೇನೆಂದು ಇವರು ಅರಿಯರು, ಇವರಲ್ಲಿ ಕ್ಷಮಿಸಿರಿ ಅಂತ ಪ್ರಾರ್ಥಿಸಿದರು. ഈശോ പ്രാർത്ഥിച്ചു തന്നെ വേദനിപ്പിച്ചവരോട് ക്ഷമിക്കണമേ എന്ന്. ಯೇಸು ಪ್ರಾರ್ಥಿಸಿದರು, ತನಗೆ ವೇದನೆ ಕೊಟ್ಟವರಲ್ಲಿ ಕ್ಷಮಿಸಿ ಅಂತ. ഈശോ പ്രാർത്ഥിച്ചു ശത്രുക്കളോട് ഞാൻ ക്ഷമിക്കുന്നുവെന്ന്. ಯೇಸು ಪ್ರಾರ್ಥಿಸಿದರು, ಶತ್ರುವಿನಲ್ಲಿ ನಾನು ಕ್ಷಮಿಸುತ್ತೇನೆಂದು. പ്രിയപ്പെട്ടവരെ, നമ്മുടെ ജീവിതത്തിൽ ആരോടെങ്കിലും ക്ഷമിക്കാതെ പകയോടുകൂടി നമ്മൾ നടക്കുന്നുണ്ടോ? ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾರಲ್ಲಿ ಆದರೂ ಕ್ಷಮಿಸದೆ ಅವನಲ್ಲಿ ಹಗೆತನವನ್ನು ಇಟ್ಟುಕೊಂಡು ನೀನು ಜೀವನ ಮಾಡುತ್ತಿದ್ದೀಯಾ? കർത്താവിന്റെ തിരുസന്നിധിയിൽ എളിമപ്പെട്ട് നമ്മൾ ഏറ്റു പറയണം, കർത്താവേ, ഇതുപോലൊരു സാഹചര്യത്തിലൂടെയാണ് ഞാൻ കടന്നു പോകുന്നത്, അങ്ങന്റെ ജീവിതത്തിൽ ഇടപെടണമേ എന്ന്. ಪ್ರಭುವಿನ ಸನ್ನಿಧಿಯಲ್ಲಿ ನೀನು ನಿನ್ನನ್ನೇ ತಗ್ಗಿಸಿಕೊಂಡು ಹೇಳಬೇಕು, ಯೇಸುವೇ, ನಾನು ಇಂತಹ ಬಲಹೀನನು, ಇದರಿಂದ ನನ್ನನ್ನು ರಕ್ಷಿಸಿ ಅಂತ. ഹല്ലേലൂയ, ಹಾಲೆಲೂಯ. ഹല്ലേലൂയ. എൻ്റെ ജീവിതത്തിൽ കുറവുകളുണ്ട്, ബലഹീനതകളുണ്ട് എന്ന് കർത്താവിൻ്റെ മുന്നിൽ ഏറ്റുപറയാൻ നമുക്ക് സാധിക്കണം. ನನ್ನ ಜೀವನದಲ್ಲಿ ಕೊರತೆಗಳಿವೆ, ಬಲಹೀನತೆಗಳಿವೆ ಎಂಬುದನ್ನು ಎತ್ತಿ ಹೇಳಲು ನೀನು ಕಲಿಯಬೇಕು. ആ ബലഹീനതകളിൽ, ആ ഏറ്റുപറച്ചിലുകളിൽ വലിയൊരു പ്രാർത്ഥനയുടെ ശക്തിയുണ്ട്. ಆ ಎತ್ತಿ ಹೇಳುವಿಕೆಯಲ್ಲಿ, ಆ ಬಲಹೀನತೆಯಲ್ಲಿ ಒಂದು ಒಳ್ಳೆಯ ಶಕ್ತಿ, ದೇವರ ಶಕ್ತಿ ಅದರಲ್ಲಿ ಅಡಗಿದೆ ಪ್ರಿಯರೇ. ಆ ಪ್ರಾರ್ಥನೆಗೆ ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നമുക്ക് എല്ലാവർക്കും ഒന്ന് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, എല്ലാവരും കരങ്ങൾ കൂപ്പി ഒന്ന് കണ്ണുകളടച്ച് ಎಲ್ಲರೂ ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ. ഈ കഴിഞ്ഞ ഏതാനും സമയങ്ങളിൽ നമ്മൾ കുറേയധികം കാര്യങ്ങൾ കേൾക്കുകയുണ്ടായി. ನಾವು ಈ ಕೇಳಿದಂತಹ ಅನೇಕ ವಿಷಯಗಳ ಬಗ್ಗೆ ನಾವು ಈಗ ಕೇಳಿಕೊಂಡೆವು. എൻ്റെ മനസ്സിൽ തങ്ങി നിൽക്കുന്ന എന്ത് കാര്യമാണുള്ളത്? ನನ್ನ ಮನಸ್ಸಿನಲ್ಲಿ ತಂಗಿ ನಿಂತಹ ಯಾವ ಕಾರ್ಯವಿದೆ? ഈശോ എന്നോട് വചനത്തിലൂടെ സംസാരിച്ചിട്ടുണ്ട്. ಯೇಸು ನನ್ನಲ್ಲಿ ವಾಕ್ಯದ ಮುಖಾಂತರ ಮಾತನಾಡಿದ್ದಾರೆ. ഈശോ ചില ബോധ്യങ്ങൾ എനിക്ക് തന്നിട്ടുണ്ട്. ಯೇಸು ಕೆಲವು ಬೋಧ್ಯಗಳನ್ನು ನನಗೆ ಕೊಟ್ಟರು. ഈശോ ചില സന്ദേശങ്ങൾ എനിക്ക് ಯೇಸು വെളിപ്പെടുത്തിയിട്ടുണ്ട്. ನನಗೆ ಕೆಲವು ಸಂದೇಶಗಳನ್ನು ತೋರಿಸಿ ಕೊಟ್ಟಿದ್ದಾರೆ. കർത്താവേ, ಪ್ರಭುವೇ, എൻ്റെ ബലഹീനതയിൽ എന്നെ ശക്തിപ്പെടുത്തണമേ എന്ന് ഈശോയോട് പ്രാർത്ഥിച്ചേ. ಪ್ರಭುವೇ, ನನ್ನ ಬಲಹೀನತೆಯಲ್ಲಿ ನನ್ನನ್ನು ಶಕ್ತಿಪಡಿಸಿರಿ ಅಂತ ಪ್ರಾರ್ಥಿಸಿರಿ. വേണ്ട വിധം പ്രാർത്ഥിക്കേണ്ടത് എങ്ങനെയെന്ന് എനിക്കറിയില്ല, എന്നെ പ്രാർത്ഥിക്കാൻ പഠിപ്പിക്കണേ കർത്താവേ എന്ന് അപേക്ഷിച്ചേ. ಯಾವ ರೀತಿ ಪ್ರಾರ್ಥಿಸಬೇಕೆಂಬುದು ನನಗೆ ಗೊತ್ತಿಲ್ಲ ಯೇಸುವೆ, ನನ್ನನ್ನು ಪ್ರಾರ್ಥಿಸಲು ಕಲಿಸಿರಿ ಅಂತ ಪ್ರಾರ್ಥಿಸಿರಿ. നമ്മൾ പ്രാർത്ഥിക്കുമ്പോൾ എനിക്ക് പറ്റിയ തെറ്റുകളെയൊക്കെ കർത്താവിന് സമർപ്പിക്കണം. അതാണ് ഏറ്റവും വലിയ പ്രാർത്ഥനയായി രൂപാന്തരപ്പെടുന്നത്. ನಾವು ಪ್ರಾರ್ಥಿಸುವಾಗ ನಮಗೆ ನಾವು ಮಾಡಿದಂತಹ ತಪ್ಪುಗಳನ್ನು ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸಬೇಕು. തെറ്റുകളെ സമർപ്പിച്ച് കർത്താവിൻ്റെ സഹായത്തിന് വേണ്ടി അപേക്ഷിക്കുമ്പോൾ കർത്താവ് നമ്മുടെ കരം പിടിച്ച് നമ്മൾ എഴുന്നേൽപ്പിക്കും. ತಪ್ಪುಗಳನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸಬೇಕು. ತಪ್ಪಾಗಿ ಬಿಟ್ಟಿದೆ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳುವಾಗ ಯೇಸು ಸ್ವಾಮಿ ನಮ್ಮ ಕರ ಹಿಡಿದು ನಮ್ಮನ್ನು ಮೇಲೆತ್ತುತ್ತಾರೆ. നമുക്ക് പ്രാർത്ഥനയുടെ ഒരു ശക്തി കിട്ടിക്കഴിഞ്ഞാൽ ബാക്കിയുള്ളതെല്ലാം നമ്മിലേക്ക് വന്നുകൊണ്ടിരിക്കും. ಪ್ರಾರ್ಥಿಸುವಂತಹ ಒಂದು ಶಕ್ತಿ ನಮಗೆ ದೊರಕಿದರೆ
ബാക്കി ഇರುವುದೆಲ್ಲ ನಮ್ಮೊಂದಿಗೆ ಬಂದು ಸೇರುತ್ತದೆ. അതുകൊണ്ട് നമ്മുടെ ജീവിതത്തിൽ ഉണ്ടാവേണ്ട ഏറ്റവും വലിയ ശക്തി അത് പ്രാർത്ഥനയുടെ ശക്തിയാണ്. ಆದುದರಿಂದ ನಮ್ಮ ಜೀವನದಲ್ಲಿ ಅತ್ಯವಶ್ಯವಾದಂತಹ ಶಕ್ತಿ ಎಂಬುದು ಪ್ರಾರ್ಥನೆಯ ಶಕ್ತಿಯಾಗಿದೆ. ഇടപെടാതെ പ്രാർത്ഥിക്കണമെന്നാണ് വചനം പഠിപ്പിക്കുന്നത്. ಪದೇ ಪದೇ ಪ್ರಾರ್ಥಿಸಬೇಕೆಂಬುದು ದೇವರ ವಾಕ್ಯವು ನಮ್ಮಲ್ಲಿ ಹೇಳುವಂತದ್ದು. രാവും പകലും പ്രാർത്ഥിക്കണമെന്നാണ് പഠിപ്പിക്കുന്നത്. ರಾತ್ರಿ ಹಗಲು ಪ್ರಾರ್ಥಿಸಬೇಕೆಂಬುದು ದೇವರ ವಾಕ್ಯವು ಹೇಳುತ್ತಿದೆ. ദൈവവിചാരവും ദൈവ സാന്നിധ്യ സ്മരണയും നമ്മുടെ ജീവിതത്തിൽ എപ്പോഴും ഉണ്ടായിരിക്കട്ടെ. ದೇವರ ಸಾನ್ನಿಧ್ಯವೂ ಮನೋಭಾವವು ಎಲ್ಲಾ ಹೊತ್ತಿನಲ್ಲೂ ನಮ್ಮ ಜೊತೆ ಇರಬೇಕು. ദൈവവിചാരം നമ്മുടെ മനസ്സിൽ നമ്മൾ മാറ്റിക്കളയരുത്. ದೇವರ ವಿಚಾರ ಮನೋಭಾವವು ನಮ್ಮ ಮನಸ್ಸಿನಿಂದ ತೆಗೆದು ಹಾಕಬಾರದು. ദൈവവിചാരത്തോടെ ജീവിക്കുന്ന ഒരു വ്യക്തിക്ക് ദൈവം സംരക്ഷണം കൊടുക്കും. ದೇವರ ಮನೋಭಾವವನ್ನು ಬೆಳೆಸಿಕೊಳ್ಳುವ ಒಬ್ಬ ವ್ಯಕ್ತಿಗೆ ದೇವರ ಸಂರಕ್ಷಣೆಯು ದೊರಕುತ್ತದೆ. ദൈവത്തിലേക്ക് തിരിച്ചു വരുവാനും ദൈവത്തിന്റെ സ്നേഹത്തെ തിരിച്ചറിയാനും നമുക്ക് സാധിക്കട്ടെ. ದೇವರ ಕಡೆಗೆ ಮರಳಿ ಬರಲು ದೇವರ ಪ್ರೀತಿಯನ್ನು ಅನುಭವಿಸಲು ನಮಗೆ ಸಾಧ್ಯವಾಗಲಿ. ഹല്ലേലൂയ 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 ഹല്ലേലൂയ. ഹല്ലേലൂയ. എല്ലാവരും സ്വരം ഉയർത്തിച്ചേ. ಎಲ್ಲರೂ ಸ್ವರ ಎತ್ತಿ ಸ್ತುತಿಸಿರಿ. ಹಾಲೆಲೂಯ 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 Hallelujah, 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 hallelujah.
ಇವತ್ತಿನ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಉಪಕಾರ ಸ್ಮರಣೆ ಮಾಡುತ್ತಾ ಲಿಯೋ ಡಿಸೂಜಾ, ಜಸಿಂತ ರೇಗೋ, ಆಜಿ ರೇಗೋ, ವಿಲ್ಫ್ರೆಡ್ ಪ್ರಮೀಳಾ, ಶಾಲೆಟ್ ಮತ್ತು ಕುಟುಂಬ, ಕ್ರಿಸ್ಟಿನ್ ಪಿಂಟೋ, ಸ್ಟೆಲ್ಲಾ ಡಿಸೂಜಾ, ರೀಟಾ ರೆಸ್ಕಿನಾ, ಜಿಯಾನ್ ರೊನಾಲ್ಡ್, ಡ್ಯಾಫ್ನಿ ಲೂಯಿಸ್, ಬೆಂಜಮಿನ್, ರಿವಾನ್ ಡಿಸೂಜಾ, ಸ್ವೀಡಲ್ ಡಿಸೂಜಾ, ಡೆಲ್ಫಿನ್, ಆಂಜಲಿನ್, ಫಿಲೋಮಿನಾ ಮಂಥೇರೋ, ಸೆಲೆಸ್ಟಿನ್ ಫೆರ್ನಾಂಡಿಸ್, ಸೋನಿಯಾ ರವಿ, ಐಡಾ ಡಿಸೂಜಾ, ಪುರುಷನ್, ಪ್ರಶಾಂತ್ ಮರಿಯಾ, ಅವಿತಾ ಮೊಂತೇರೋ, ರಾಯ್ಸನ್ ಮೊಂತೇರೋ, ಡೋರಾ ಡಿಸೂಜಾ, ಫ್ರಾನ್ಸಿಸ್ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಸ್ಟೆಲ್ಲಾ ಡಿಸೂಜಾ, ವಿನ್ನಿ ಮತ್ತು ಕುಟುಂಬ, ಜೋಸೆಫ್ ಮತ್ತು ಕುಟುಂಬ, ಜೆರೋಮ್ ಡಿಸೂಜಾ, ಜುಲಿಯಾನಾ ಡಿಸೂಜಾ, ಮೇರಿ ಲೋಬೋ, ನ್ಯಾನ್ಸಿ, ಆಲ್ಬರ್ಟ್ ಡಿಸೂಜಾ, ಎವರೆಸ್ಟ್ ಡಿಸೂಜಾ, ಎಫ್ರೋಜಿನ್ ಅಲ್ಫೋನ್ಸಾ ಡಿಸೂಜಾ, ಅಲ್ಫೋನ್ಸಾ ಮತ್ತು ಎವರಿಚಿನ್ ಡಿಸೂಜಾ, ಆಂಜಲಿನ್, ಶಾಲೆಟ್ ಆಂಟೋನಿ ಎಲ್ಲವರು ಬಲಿಪೂಜೆಗಳನ್ನು ಕೊಡುವಾಗ ನಮ್ಮೆಲ್ಲ ಕೋರಿಕೆಗಳನ್ನು ನಮ್ಮೆಲ್ಲ ಬೇಡಿಕೆಗಳನ್ನು ಕೂಡ ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯನ್ನು ನಾವು ಸಮರ್ಪಿಸೋಣ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದದು ಒಂದೂ ಇಲ್ಲ, ನಿನಗೆ ಅಸಾಧ್ಯವಾದದು ಒಂದೂ ಇಲ್ಲ. ಅಸಾಧ್ಯವಾದದ್ದು ಒಂದೂ ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಹೇಳಲಾರದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾರದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಒಣಗಿದ ನೆಲದಲ್ಲಿ ಛಲವನ್ನು ಹರಿಸುವೆ ನೀನು ಅಪ್ಪ, ನೀನು ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ, ನೀನು ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು ಅಪ್ಪ, ನೀನು ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ, ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ.
ಸಾಧ್ಯ ಎಲ್ಲ ಸಾಧ್ಯ ನಿಮ್ಮಿಂದಲೇ ಎಲ್ಲ ಸಾಧ್ಯ ಯೇಸುವೆ ನಿನ್ನಿಂದಲೇ ಎಲ್ಲ ಸಾಧ್ಯ ನಿಮ್ಮಿಂದಲೇ ಎಲ್ಲ ಸಾಧ್ಯ കരങ്ങൾ കൂപ്പി കണ്ണുകളടച്ച് നമുക്ക് പ്രാർത്ഥിക്കാം. കരಗಳನ್ನು ജോഡിಸಿ കണ്ണുಗಳನ್ನು മുച്ചിക്കൊണ്ട് പ്രാർത്ഥിಸುವ. ഈ ബലിയിൽ നമുക്ക് സമർപ്പിക്കേണ്ട നിയോഗങ്ങളെ മനസ്സിലോർക്കാം. ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಬೇಕಾದಂತಹ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುವ. നമ്മുടെ കുടുംബത്തിലുള്ളവരെ നമ്മുടെ മനസ്സിലേക്ക് കൊണ്ടുവരാം. ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ನಮ್ಮ ಮನಸ್ಸಿಗೆ ತಂದುಕೊಳ್ಳುವ. ജീവിത പങ്കാളിയെയും മക്കളെയും ദൈവ തിരുസന്നിധിയിൽ സമർപ്പിക്കാം. ಜೀವನದ ಸಂಗಾತಿಯನ್ನು ಮಕ್ಕಳನ್ನು ಪ್ರಭುದೇವರ ಸನ್ನಿಧಿಯಲ್ಲಿ ಅರ್ಪಿಸಿಕೊಳ್ಳುವ. പഠിക്കുന്ന മക്കൾ നിങ്ങളുടെ പഠന മേഖലകളെ ഈശോയ്ക്ക് സമർപ്പിക്കുക. ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ನಿಮ್ಮ ವಿದ್ಯಾಭ್ಯಾಸವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿಕೊಳ್ಳಿ. പഠിപ്പിക്കുന്ന നിങ്ങളുടെ അധ്യാപകരെയും പഠന സാഹചര്യങ്ങളെയും ഈശോയ്ക്ക് സമർപ്പിക്കാം. ನಿಮಗೆ ಕಲಿಸಿಕೊಡುವಂತಹ ನಿಮ್ಮ ಅಧ್ಯಾಪಕ ವೃಂದದವರನ್ನು ಸಮರ್ಪಿಸಿಕೊಳ್ಳಿ. രോഗികളായി കഴിയുന്നവർ നിങ്ങളുടെ രോഗാവസ്ഥയെ ഈശോയ്ക്ക് സമർപ്പിച്ച് ರೋಗಾವಸ್ಥೆಯಲ್ಲಿರುವವರು ನಿಮ್ಮ ರೋಗಗಳನ್ನು ಸಮರ್ಪಿಸಿಕೊಳ್ಳಿ. നിങ്ങളുടെ ജീവിതത്തിൻ്റെ എല്ലാ സാമ്പത്തിക ബുദ്ധിമുട്ടുകളെയും മാനസിക ക്ലേശങ്ങളെയും സമർപ്പിക്കുക. ನಿಮ್ಮ ಜೀವನದ ಆರ್ಥಿಕವಾದ ಸಂಕಷ್ಟಗಳು ಮಾನಸಿಕವಾದ ತೊಂದರೆಗಳನ್ನು ಸಮರ್ಪಿಸಿರಿ. മനസ്സിന് സമാധാനം കിട്ടാത്ത സാഹചര്യങ്ങളെ നിങ്ങൾ ഈശോയ്ക്ക് വിട്ടുകൊടുക്കുക. ಮನಸ್ಸಿಗೆ ಸಮಾಧಾನ ಲಭಿಸದಂತಹ ಸಮಯಗಳನ್ನು ಪ್ರಭುದೇವರಿಗೆ ಬಿಟ್ಟುಕೊಡಿ. ഈശോയുടെ തിരുസന്നിധിയിൽ എളിമയോടുകൂടി യാചനയോടുകൂടി പ്രാർത്ഥിക്കുക. ಯೇಸುವಿನ ಸನ್ನಿಧಿಯಲ್ಲಿ ಯಾಚನಾಪೂರ್ವಕವಾಗಿ ತಮ್ಮನ್ನೇ ತಗ್ಗಿಸಿಕೊಂಡು ಪ್ರಾರ್ಥಿಸಿರಿ. നമ്മുടെ അവസ്ഥകളെ മനസ്സിലാക്കുന്ന വ്യക്തിയാണ് ഈശോ. ನಾವಾಗಿರುವ ಅವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವವನು ನಮ್ಮ ಪ್ರಭುದೇವನು. ഈ പരിശുദ്ധ കുർബാനയിലൂടെ നമുക്ക് വലിയൊരു അഭിഷേകം നിറയാൻ വേണ്ടി ಈ പ്രാർത്ഥിക്കാം. ಪರಿಶುದ್ಧ ಬೆಲೆಯ ಮುಖಾಂತರ ದೇವರ ದೊಡ್ಡದಾದ ಅಭಿಷೇಕ ನಮ್ಮ ಮೇಲೆ ಸುರಿಯಲು ಪ್ರಾರ್ಥಿಸುವ. പരിശുദ്ധ കുർബാന ആഘോഷങ്ങളുടെ ആഘോഷം എന്നാണ് അറിയപ്പെടുന്നത്. ಪರಿಶುದ್ಧ ಬಲಿಪೂಜೆ ಆಚರಣೆಗಳ ಆಚರಣೆ ಎಂಬುದು ಕರೆಯಲ್ಪಡುವಂತಹುದು. ഈ വലിയ ആഘോഷത്തിൽ നമ്മൾ പങ്കെടുക്കുമ്പോൾ ഏറ്റവും ത്യാഗത്തോടുകൂടി വേണം ഈ ബലിയിൽ പങ്കെടുക്കാൻ. ಈ ಆಚರಣೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ತುಂಬಾ ಭಯಭಕ್ತಿಯಿಂದ ನಾವು ಪಾಲ್ಗೊಳ್ಳಬೇಕು. കർത്താവിൻ്റെ തിരുസന്നിധിയിൽ ഭക്തിയോടുകൂടിയും വിശ്വാസത്തോടുകൂടിയും നമുക്കായിരിക്കാം. ಯೇಸುವಿನ ಸನ್ನಿಧಿಯಲ್ಲಿ ಭಕ್ತಿಯೊಂದಿಗೂ ವಿಶ್ವಾಸದೊಂದಿಗೂ ಆಗಿರುವ നമ്മുടെ വിശ്വാസത്തെ വർദ്ധിപ്പിക്കണമേ എന്ന് ഈശോയോട് പ്രാർത്ഥിക്കാം. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಅಂತ ಪ್ರಾರ್ಥಿಸಿರಿ. നമ്മുടെ ജീവിതത്തിൻ്റെ തടസ്സങ്ങൾ നമ്മൾ ഈ പങ്കെടുക്കുന്ന വിശുദ്ധ കുർബാനയുടെ യോഗ്യതയിൽ വിട്ടുപോകട്ടെ എന്ന് പ്രാർത്ഥിക്കുന്നു. ನಮ್ಮ ಜೀವನಕ್ಕೆ ಬರುವಂತಹ ಎಲ್ಲ ತಡೆಯೊಡ್ಡುಗಳು ಈ ಪರಿಶುದ್ಧ ಬೆಲೆಯ ಯೋಗ್ಯತೆಯಿಂದ ಬಿಟ್ಟು ಹೋಗಲಿ ಅಂತ ಪ್ರಾರ್ಥಿಸುವ. ഇത് സ്നേഹത്തിൻ്റെ ബലിയാണ്. ಇದು ಪ್ರೀತಿಯ ಬೆಲೆಯಾಗಿದೆ. അനുരഞ്ജനത്തിൻ്റെ ബലിയാണ്. ಅನುರಂಜನದ ಬೆಲೆಯಾಗಿದೆ. ഈ ബലിയിൽ പങ്കെടുക്കുമ്പോൾ ദൈവത്തിൻ്റെ കൃപ നമ്മളിലേക്ക് ഒഴുകട്ടെ. ಈ ಪರಿಶುದ್ಧ ಬೆಲೆಯಲ್ಲಿ ಪಾಲ್ಗೊಳ್ಳುವ ದೇವರ ಕೃಪೆ ನಮ್ಮಲ್ಲಿ ಹರಿದು ಬರಲಿ. ഈശോ നിങ്ങളെല്ലാവരെയും ഈ വിശുദ്ധ കുർബാനയിലൂടെ സമൃദ്ധമായി അനുഗ്രഹിക്കട്ടെ. ಈ ಪರಿಶುದ್ಧ ಬೆಲೆಯ ಮುಖಾಂತರ ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ. ഈ പരിശുദ്ധമായ ബലി നമുക്കൊന്നു ചേർന്നർപ്പിച്ച് പ്രാർത്ഥിക്കാം. ಈ ಪರಿಶುದ್ಧ ಬೆಲೆಯನ್ನು ಒಟ್ಟು ಸೇರಿ ನಮಗೆ ಪ್ರಾರಂಭಿಸುವ. In the name of the Father, and of the Son, and of the Holy Spirit. Amen. The grace of our Lord Jesus Christ, and the love of God, and the communion of the Holy Spirit be with you all. And with your spirit. Let us കർത്താവിൻ്റെ തിരുസന്നിധിയിൽ പാപ സാഹചര്യങ്ങളെ നമുക്ക് സമർപ്പിക്കാം. പ്രഭുവിನ ಸನ್ನಿಧಿಯಲ್ಲಿ
ನಮ್ಮ ಪಾಪದ ಅವಸ್ಥೆಗಳನ್ನು ಸಮರ್ಪಿಸಿ ಬೇಡುವ. പാപമോചനം നൽകണേ എന്ന് ഈശോയോട് അപേക്ഷിക്കാം. പാപದಿಂದ വിമോചನೆಯನ್ನು ನೀಡಿರಿ ಅಂತ ಪ್ರಾರ್ಥಿಸಿ. അനുതാപത്തിന്റെ ഹൃദയം തരണമേ എന്ന് ഈശോയോട് അപേക്ഷിക്കാം. ಪಶ್ಚಾತ್ತಾಪದ ಹೃದಯವನ್ನು ಕೊಡಿ ಅಂತ ಪ್ರಾರ್ಥಿಸಿ. പൂർണ്ണമായ പശ്ചാത്താപത്തോടെ, പൂർണ്ണವಾದ ಪಶ್ಚಾತ್ತಾಪದ, പൂർണ്ണമായ അനുരഞ്ജനത്തോടെ പൂർണ്ണವಾದ ಒಂದು ಅನುರಂಜನೆಯ ഈ ಮುಖಾಂತರ സ്നേഹത്തിന്റെ ബലി പൂർത്തിയാക്കുവാൻ എന്നെ അനുഗ്രഹിക്കണമേ എന്ന് ഈശോയോട് പ്രാർത്ഥിക്കാം. ಈ ಪ್ರೀತಿಯ ಬೆಲೆಯನ್ನು ಪೂರ್ಣಗೊಳಿಸಲು ನನ್ನನ್ನು ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸಿ. നമ്മുടെ ജീവിതത്തിൽ സംഭവിച്ചു പോയ എല്ലാ തെറ്റുകൾക്കും നമുക്ക് മാപ്പ് അപേക്ഷിച്ച് ನಮ್ಮ പ്രാർത്ഥിക്കാം. ಜೀವನದಲ್ಲಿ ಸಂಭವಿಸಿದ ಎಲ್ಲಾ ತಪ್ಪುಗಳಿಗಾಗಿ ಕ್ಷಮೆ ಕೇಳಿಕೊಂಡು ಪ್ರಾರ್ಥಿಸುವ. I confess to Almighty God And and you, you my brothers and sisters, that I have greatly sinned in my thoughts, thoughts, in my words, in what I have done, and what I failed to do, through my fault, through my fault, through through my my most grievous fault. Therefore, Therefore, I ask Blessed Blessed Mary, Virgin, Virgin, all all saints and the saints, saints, and and you, my brothers and sisters, to pray for me to the Lord our God. May Almighty God have mercy on us, forgive us our sins, and bring us to everlasting life. Amen. Sumia kakut ke, Sumia kakut ke, Krista kakut ke, Krista kakut ke, Sumia kakut ke, Sumia kakut ke. Mahima Deva, Mahima Deva, Mahima Deva, Kusargi Anishati Kajaista Sonsari Sarveswara Deva Sargijaraya Sarvadvedar Deva Bapa Ami tuka namaskar karta हूँ, ami tuka वागस्ता तुझे तर वैभवा पासो आम्ही तुका वाकणता सोम्या जेजू ख्रिस्ता बापाच्या एकल्याच पुता सोमिया देवा देवाचे शरीर तू संसाराचे पाप करताय आमची काकलूत कर तू बापाच्या उज्यात बसलाय आमची मागणी मानून घे की त्या पवित्रात्म्या संगती देवा बापाचे महिमे जेजू ख्रिस्ता एकलोच तू पवित्र एकलोच तू ईश्वर एकलोच तू परमेश्वर आमेन आमेन Let us pray. O God, who through the grace of adoption chose us to be children of light, grant, we pray, that we may not be robed in the darkness of error, but always be seen to stand in the bright light of truth, through our Lord Jesus Christ, your Son, who lives and reigns with you in the unity of the Holy Spirit, one God, forever and ever. Amen.
ಕೊಲಸ್ಸೆಯವರಿಗೆ ಬರೆದ ಪತ್ರದಿಂದ ವಾಚನ. ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸುವುದರಿಂದ ಅವರೊಡನೆ ಐಕ್ಯದಿಂದ ಬಾಳಿದಿರಿ. ಅವರಲ್ಲಿ ಸ್ಥಿರವಾಗಿರಿ. ಅವರನ್ನೇ ಅವಲಂಬಿಸಿ ನಿಮ್ಮ ಬಾಳೆಂಬ ಸೌಧವನ್ನು ನಿರ್ಮಿಸಿರಿ. ನೀವು ಕಲಿತುಕೊಂಡಿರುವಂತೆ ನಿಮ್ಮ ವಿಶ್ವಾಸ ಅವರಲ್ಲಿ ದೃಢವಾಗಿರಲಿ. ಕೃತಜ್ಞತೆ ನಿಮ್ಮಲ್ಲಿ ಉಕ್ಕೇರಲಿ. ಪ್ರಪಂಚ ದಿನವನ್ನು ಸಾಬ್ಬತ್ ದಿನವನ್ನು ಆಚರಿಸುವ ರೀತಿಯಲ್ಲಾಗಲಿ ನಿಮ್ಮನ್ನು ದೋಷಿಗಳೆಂದು ಯಾರೂ ದೂರದಿರಲಿ. ಇವುಗಳೆಲ್ಲವೂ ಬರಲಿದ್ದುದರ ಛಾಯೆ ಮಾತ್ರ. ಕ್ರಿಸ್ತ ಯೇಸುವೆ ಅವುಗಳ ಸತ್ಯ ಸ್ವರೂಪ. ನಿಮ್ಮಲ್ಲಿ ಕೆಲವರು ದೇವದೂತರ ಆರಾಧನೆಯಲ್ಲಿ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾಗುವುದೆಂದು ಕೊಚ್ಚಿಕೊಳ್ಳುತ್ತಾರೆ. ಲೌಕಿಕ ಜ್ಞಾನದಿಂದ ನಿರಾರ್ಥಕವಾಗಿ ಹುಬ್ಬಿಕೊಂಡಿದ್ದಾರೆ. ತಾವು ಬಹಳ ವಿಜಯಶಾಲಿಗಳೆಂದು ಹೆಚ್ಚಳ ಪಡುತ್ತಾರೆ. ಇಂಥವರು ನಿಮ್ಮನ್ನು ಕಡೆಗಾಣಿಸದಂತೆ ಎಚ್ಚರದಿಂದಿರಿ. ಇವರು ಯೇಸು ಕ್ರಿಸ್ತರೆಂಬ ಶಿರಸ್ಸಿನಿಂದ ಬೇರ್ಪಟ್ಟಿದ್ದಾರೆ. ಈ ಶಿರಸ್ಸಿನಿಂದಲೇ ಇಡೀ ದೇಹವು ಕೀಲು ನರಗಳ ಮೂಲಕ ಒಂದಾಗಿ ಸೇರಿ ಘೋಷಣೆ ಪಡೆದು ದೇವರು ನಿಯೋಜಿಸಿರುವ ಪ್ರಕಾರ ಬೆಳೆಯುತ್ತಲಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. सुमिया तुझे उता जीविता जीविता वाट मोजी उस्वाडता धैर्यता बोलदीता सदा बाळता जीवित मुझे सुफोल करता उलय समिया उलय ऐकता साको तुझो सलय माका सलय जाऊन साय असरो म्हजो उलय सोम्या उलय ऐकता साको तुझो सलय माका सलय जाऊन साय असरो म्हजो सोमिया तुझे उता जीविताच आत्मीक तान मोजी तांबाशीक कुर्बे जर दी तुझे थंय पावास हात दन म्हाका सांबाळवो उलय सोमिया उलय ऐकता साको तुझो सलय म्हाका सलय जाऊन साय असरो म्हजो उलय सोमिया उलय ऐकता साको तुझो सलय म्हाका सलय जाऊन साय असरो म्हजो सगळ्यांक उबी रावया हा 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 हालेलुया हा 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 हालेलुया हा हा हालेलुया हालेलुया
A reading from the Holy Gospel according to Saint Matthew, Glory to you, O Lord. chapter 9, verses 9 to 13. At that time, Jesus passed on. He saw a man called Matthew sitting at the tax booth, and he said to him, "Follow me." And he rose and followed him. And as Jesus reclined at table in the house, behold, many tax collectors and sinners came and were reclining with Jesus and his disciples. And when the Pharisees saw this, they said to his disciples, "Why does your teacher eat with tax collectors and sinners?" But when he heard it, he said, "Those who are well have no need of a physician, but those who are sick. Go and learn what this means. I desire mercy, not sacrifice. For I came not to call the righteous, but sinners." This is the gospel of the Lord. Praise to you, Lord Jesus Christ. ഇരിക്കാം. ಕೂತ್ಕೊಳ್ಳಿ. പ്രിയപ്പെട്ടവരെ, പ്രിയരേ, ഈശോ തൻ്റെ പ്രിയപ്പെട്ട ശിഷ്യന്മാരെയെല്ലാം സ്നേഹത്തോടുകൂടി പേര് ചൊല്ലി വിളിക്കുകയാണ്. ಯೇಸು ಸ್ವಾಮಿ ತನಗೆ ಪ್ರೀತಿಯಾದ ಶಿಷ್ಯರನ್ನು ಹೆಸರಿಡಿದು ಕರೆಯುವಂಥದ್ದು. യേശുവിൻ്റെ ശിഷ്യന്മാരിൽ കൂടുതൽ ആളുകളും മീൻപിടുത്തക്കാരായിരുന്നു എന്ന് നമുക്കറിയാം. ಯೇಸುವಿನ ಶಿಷ್ಯರಲ್ಲಿ ಅತಿ ಹೆಚ್ಚು ಜನರು ಮೀನುಗಾರರು, ಬೆಸ್ತರು ಆಗಿದ್ದರು. എന്നാൽ മാത്യു എന്ന് പറയുന്ന ശിഷ്യൻ ഒരു ടാക്സ് കളക്ടർ ആയിരുന്നു എന്നാണ് പറയുന്നത്. ಆದರೆ ಮತ್ತಾಯಿ ಎಂಬ ಆ ವ್ಯಕ್ತಿ ಒಬ್ಬ ಟ್ಯಾಕ್ಸ್ ತೆರಿಗೆ ವಸೂಲಿಗಾರ ಆಗಿದ್ದನು. ചുങ്കം പിരിക്കുന്ന വ്യക്തിയായിരുന്നു ഈശോ വിളിച്ച മത്തായി എന്ന് പറയുന്ന ശിഷ്യൻ. ಸುಂಕ ವಸೂಲಿ ಮಾಡುವವನಾಗಿದ್ದ ಯೇಸು ಕರೆದಂತಹ ಮತ್ತಾಯ. ഈശോ അവൻ്റെ ജോലിയോ അവൻ്റെ ജീവിത സാഹചര്യങ്ങളോ ഒന്നും അന്വേഷിക്കാതെ എന്നെ അനുഗമിക്കുക എന്ന് മാത്രമേ അവനോട് അരുളി ചെയ്തുള്ളൂ. ಯೇಸು ಅವನ ಕೆಲಸವನ್ನು, ಅವನ ಯಾವ ಕಾರ್ಯವನ್ನು ನೋಡದೆ ನನ್ನನ್ನು ಹಿಂಬಾಲಿಸುವಂತ ಕರೆಯುತ್ತಾರೆ. പ്രിയപ്പെട്ടവരെ, ഈശോ വേദനിക്കുന്നവരുടെ കൂടെ, പാപികളുടെ കൂടെ അവരെ രക്ഷിക്കുന്നതിനും ആശ്വസിപ്പിക്കുന്നതിനുമായി അവരോടൊപ്പം യാത്ര ചെയ്ത വ്യക്തിയാണ്. ಯೇಸು ಸ್ವಾಮಿ ವೇದನಿಸುವವರೊಂದಿಗೂ ದುಃಖಪಡುವವರೊಂದಿಗೂ ಪ್ರಯಾಣ ಬೆಳೆಸಿದಾತನು ಆತನು. ഈശോ പറഞ്ഞു, "ഞാൻ വന്നിരിക്കുന്നത് നീതിമാന്മാരെ തേടിയല്ല, പാപികളെ വിളിക്കുവാനാണ്." ನಾನು ಬಂದಿರುವಂಥದ್ದು ನೀತಿವಂತರನ್ನು ಹುಡುಕಿಕೊಂಡಲ್ಲ, ಪಾಪಿಗಳನ್ನು ಆಗಿದೆ ಎಂದು ಯೇಸು ಹೇಳುವಂಥದ್ದು. ഈശോ പറഞ്ഞു, "ഞാൻ പഠിപ്പിക്കുന്ന സന്ദേശം അത് കരുണയുടെയും സ്നേഹത്തിൻ്റെയും സന്ദേശമാണ്." ನಾನು ಕಲಿಸಿಕೊಡುವಂತಹ ಸಂದೇಶ ಪ್ರೀತಿಯ, ಕರುಣೆಯ ಸಂತೋಷವಾಗಿದೆ. വിശുദ്ധ ബൈബിളിൽ ഒരിടത്തും ഈശോ ഒരു പാപിയെ ശകാരിക്കുന്നതായിട്ട് നമ്മൾ കാണുന്നില്ല. ನಾವು ಪವಿತ್ರ ಗ್ರಂಥದಲ್ಲಿ ಎಲ್ಲೋ ಒಂದು ಪಾಪಿಯನ್ನು ತಿರಸ್ಕರಿಸುವಂಥದ್ದು ಕಾಣುವುದಿಲ್ಲ. ഈശോ പാപികളെയെല്ലാം തൻ്റെ ഹൃദയത്തോട് ചേർത്ത് സ്വന്തമാക്കിയ വ്യക്തിയാണ്. ಯೇಸು ಸ್ವಾಮಿ
ಪಾಪಿಗಳನ್ನು ತನ್ನ ಜೊತೆ ಸೇರಿಸಿ ತನ್ನ ಜೊತೆ ಒಟ್ಟುಗೂಡಿಸಿದಂತಹ ವ್ಯಕ್ತಿ. കർത്താവിൻ്റെ തിരുസന്നിധിയിൽ കടന്നു വന്നിട്ടുള്ള പാപാവസ്ഥയിലായിരുന്ന ഒരു വ്യക്തിയെ പോലും അവിടുന്ന് വേദനിപ്പിച്ച് തിരസ്കരിച്ച് പറഞ്ഞു വിട്ടില്ല. ಪ್ರಭುವಿನ ಸನ್ನಿಧಿಯಲ್ಲಿ ಬಂದಂತಹ ಒಬ್ಬನನ್ನು ಸಹ ಒಬ್ಬ ಪಾಪಿ ಅಂತ ಹೇಳಿ ತಿರಸ್ಕರಿಸಿ ಮರಳಿ ಕಳುಹಿಸಲಿಲ್ಲ. ഈശോ പറഞ്ഞു, മകനെ, മകളെ, നിന്റെ ഇന്നലകളെ കുറിച്ചോർത്ത് ഞാൻ നിന്നെ വിധിക്കുന്നില്ല. ಯೇಸು ಹೇಳುತ್ತಾರೆ, ಮಗನೇ, ಮಗಳೇ, ನಿನ್ನ ಹಿಂದಿನ ಬಗೆಯನ್ನು ನಾನು ಯೋಚಿಸಿಕೊಂಡು ನಿನ್ನನ್ನು ನಾನು ವಿಧಿಸುವುದಿಲ್ಲ. കർത്താവിൻ്റെ തിരുസന്നിധിയിൽ എളിമപ്പെട്ട് തൻ്റെ തെറ്റേറ്റു പറയുന്ന ആ നിമിഷം ഈശോ ആ വ്യക്തിയെ തൻ്റെ ഹൃദയത്തോട് ചേർത്ത് വെച്ച് സ്വന്തമാക്കുകയാണ്. ಯೇಸುವಿನ ಸನ್ನಿಧಿಯಲ್ಲಿ ತನ್ನ ತಪ್ಪುಗಳನ್ನು ನೆನೆದುಕೊಂಡು ತನ್ನನ್ನೇ ತಗ್ಗಿಸಿ ಪ್ರಾರ್ಥಿಸುವಾಗ ತನ್ನ ಜೊತೆ ಸೇರಿಸಿ ನಿಲ್ಲುವಂತಹ ದೇವನು ಆತನು. പ്രിയപ്പെട്ടവരെ, പാപാവസ്ഥയിലായിരിക്കുന്ന ഒരു വ്യക്തിക്ക് ദൈവം കാണിക്കുന്ന കരുണയുടെ ഏറ്റവും വലിയൊരു അടയാളമാണ് കുമ്പസാരക്കൂട്. ಯೇಸು ತೋರಿಸುವ ಪ್ರೀತಿಯ ಒಂದು ಕಾರ್ಯ ನಮಗೆ ತೋರಿಸಿಕೊಡುತ್ತದೆ ಪಾಪ ನಿವೇದನೆ ಎಂಬ ಸಂಸ್ಕಾರ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. യേശുവേ ആരാധനെ, ಯೇಸುವೇ ಆರಾಧನೆ, യേശു വന്ദനെ, ಯೇಸುವೇ ವಂದನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂയ, ഹല്ലേലൂയ. ಹಾಲೆಲೂಯ. നമ്മുടെ നിസ്സഹായ അവസ്ഥകളെയും തെറ്റുകളെയും കുറവുകളെയും ഏറ്റുപറയുവാനുള്ള ഏറ്റവും വലിയ ഇടമാണ് കുമ്പസാരം എന്ന കൂദാശ. ನಮ್ಮ ನಿಸ್ಸಹಾಯಕತೆ, ನಮ್ಮ ಪಾಪದ ಅವಸ್ಥೆಗಳನ್ನು, ತಪ್ಪುಗಳನ್ನು ನಮಗೆ ಹೇಳಿಕೊಳ್ಳಬೇಕಾದಂಥ ಒಂದು ಸ್ಥಳ ಪಾಪ ನಿವೇದನೆ ಮಾಡುವಂತಹ ಸ್ಥಳ. പ്രിയപ്പെട്ടവരെ, കുമ്പസാരം എന്ന കൂദാശയ്ക്ക് വലിയ ശക്തിയുണ്ട്. ಈ ಪಾಪ ನಿವೇದನೆ ಎಂಬ ಸಂಸ್ಕಾರಕ್ಕೆ ತುಂಬಾ ಶಕ್ತಿ ಇದೆ. വിശുദ്ധ ബൈബിളില് യോഹന്നാന്റെ സുവിശേഷത്തിൽ 2 സംഭവങ്ങൾ ഈ കുമ്പസാരവുമായി ബന്ധപ്പെട്ട് സൂചിപ്പിക്കുന്നുണ്ട്. ಪವಿತ್ರ ಬೈಬಲಲ್ಲಿ ಯೋಹನಾನ ಸುವಾರ್ತೆಯಲ್ಲಿ 2 ಕಡೆ ಈ ಪಾಪ ನಿವೇದನೆ ಸಂಸ್ಕಾರದ ಬಗ್ಗೆ ಹೇಳುತ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഹല്ലേലൂയ, ഹല്ലേലൂയ. പ്രിയപ്പെട്ടവരെ, കുമ്പസാരത്തെ കുറിച്ച് കേൾക്കുമ്പോൾ ഒരു പക്ഷേ നമ്മുടെ ഹൃദയം പെട്ടെന്ന് തുറന്നത് സ്വീകരിക്കണമെന്നില്ല. ಈ ಪಾಪ ನಿವೇದನೆ ಬಗ್ಗೆ ತಕ್ಷಣ ನಮಗೆ ಕೇಳುವಾಗ ತಕ್ಷಣ ನಾವು ಸ್ವೀಕರಿಸುವವರಲ್ಲ ಅದರ ಬಗ್ಗೆ. കാരണം ഹൃദയം കഠിനമാക്കി വച്ചിരിക്കുന്ന ഒരു തിന്മയുടെ ശക്തി നമ്മുടെ സമീപത്തൂടെ ഉണ്ടായിരിക്കും. ಹೃದಯವನ್ನು ಕಠಿಣವಾಗಿಸಿಟ್ಟಂತಹ ಒಂದು ಶಕ್ತಿ ನಮ್ಮ ಜೊತೆ ಇರಲು ಸಾಧ್ಯವಿದೆ. പാപം ചെയ്ത ഒരു വ്യക്തി ആ പാപത്തെക്കുറിച്ച് പശ്ചാത്തപിക്കാതെ വീണ്ടും വീണ്ടും പാപാവസ്ഥയിലായിരുന്നാൽ ആ വ്യക്തി കടുത്ത ബന്ധനാവസ്ഥയിലാണ്. ಪಾಪ ಮಾಡುವ ಒಬ್ಬ ವ್ಯಕ್ತಿ ಪಾಪ ನಿವೇದನೆ ಮಾಡದೆ ಪುನಃ ಪುನಃ ಅವನು ಆ ತಪ್ಪುಗಳನ್ನು ಮಾಡಿಕೊಂಡು ಕಠಿಣ ಹೃದಯದವನಾಗಿರುತ್ತಾನೆ. പ്രിയപ്പെട്ടവരെ, ആ വ്യക്തി സ്വാഭാവികമായി ഒരു കടുത്ത ബന്ധനാവസ്ഥയിലേക്ക് പ്രവേശിക്കുകയാണ്. ಆ ವ್ಯಕ್ತಿ ಕಠಿಣವಾದ ತಪ್ಪುಗಳನ್ನು ಮಾಡಿ ಒಂದು ಬಂಧನದಲ್ಲಿ ಸಿಕ್ಕಿಕೊಂಡಿರುತ್ತಾನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ഹല്ലേലൂയ, ഹല്ലേലൂയ. ಹಾಲೆಲೂಯ. ആ വ്യക്തിയുടെ മനസ്സിലേക്ക് ഒരു തോന്നൽ പോലും ഉണ്ടാവില്ല ഒന്ന് കുമ്പസാരിക്കണമെന്നുള്ള. ಆ ವ್ಯಕ್ತಿಯ ಮನಸ್ಸಿಗೆ ಬರಕೂಡದು ಒಂದು ಪಾಪ ನಿವೇದನೆ ಮಾಡಬೇಕೆಂದು. കുമ്പസാരത്തിന്റെ ശക്തിയെക്കുറിച്ചുള്ള ബോധ്യം ആ സമയം ആ വ്യക്തിക്ക് കിട്ടില്ല. ಪಾಪ ನಿವೇದನೆ ಮಾಡಬೇಕು ಎಂಬ ಆ ಮನಸ್ಸು ಆ ವ್ಯಕ್ತಿಯ ಮನಸ್ಸಿಗೆ ತೋರದು. കാരണം കുമ്പസാരിച്ചു കഴിഞ്ഞാൽ ആ വ്യക്തി ദൈവത്തിന്റെ മകനും മകളുമായി തീരുമെന്ന് പിശാചിനറിയാം. ಕಾರಣವೇನೆಂದರೆ ಪಾಪ ನಿವೇದನೆ ಸಂಸ್ಕಾರವನ್ನು ಆ ವ್ಯಕ್ತಿ ಮಾಡಿದರೆ ಅವನು ದೇವರ ಮಗನು ಮಗಳಾಗಿ ಮಾರ್ಪಡುತ್ತಾನೆ ಎಂದು ಪಿಶಾಚಿಗೆ ಗೊತ್ತು. അതുകൊണ്ട് ചിലപ്പോൾ പിശാച് നമ്മുടെ ബുദ്ധിയിൽ തെറ്റായ ബോധ്യങ്ങൾ തരും. ಆದುದರಿಂದ ಪ್ರಿಯರೇ, ಪಿಶಾಚಿಯು ಇಂಥ
ತಪ್ಪು ಭಾವನೆಗಳನ್ನು ನಮ್ಮ ಮನಸ್ಸಿಗೆ ತಂದು ಕೊಡುತ್ತಾನೆ. Hallelujah. 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 യേശുവേ ആരാധനേ, യേശുവേ വന്ദനേ. Hallelujah. 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 പ്രിയപ്പെട്ടവരെ, രണ്ട് കാര്യങ്ങൾ പറയുന്നു. നിങ്ങളിത് പിന്നീട് വീട്ടിൽ ചെന്ന് ആ ബൈബിൾ ഭാഗം വായിച്ചാൽ മതി. ಎರಡು ಕಾರ್ಯಗಳನ್ನು ಹೇಳುತ್ತೇನೆ, ನೀವು ಮನೆಯಲ್ಲಿ ಹೋಗಿ ಈ ದೇವರ ವಾಕ್ಯವನ್ನು ಓದಿಕೊಂಡ್ರೆ ಸಾಕು. ഒന്നാമത്തെ കാര്യം, യോഹന്നാന്റെ സുവിശേഷം 4-ാമത്തെ അധ്യായത്തിൽ യേശുവും സമരിയാക്കാരി സ്ത്രീയും തമ്മിൽ കാണുന്ന ഒരു സംഭവമാണ്. ಯೋಹನ್ನಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಮರಿಯಾದ ಸ್ತ್ರೀಯನ್ನು ಕಾಣುವ ಒಂದು ಸಂದರ್ಭವನ್ನು ನೋಡಬಹುದು. രണ്ടാമത്തെ കാര്യം, യോഹന്നാന്റെ സുവിശേഷത്തില് അവസാനത്തെ അധ്യായമാണെന്ന് തോന്നുന്നു, യേശുവും ശിഷ്യന്മാരും തിബേരിയൂസ് കടൽ തീരത്ത് വെച്ച് കണ്ടുമുട്ടുന്ന രംഗം. ಯೋಹನ್ನಾನ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ನಮಗೆ ಕಾಣಬಹುದು, ಯೇಸು ಸ್ವಾಮಿ ಮತ್ತು ಶಿಷ್ಯರು ತಿಬೆರಿಯಸ್ ಸರೋವರದ ತೀರದಲ್ಲಿ ಕಾಣುವಂಥದ್ದು. ഈ രണ്ട് കാര്യങ്ങൾ നിങ്ങൾ പിന്നീടൊന്ന് വായിച്ചു നോക്കണം. ಈ ಎರಡು ಕಾರ್ಯವನ್ನು ನೀವು ಮತ್ತೊಮ್ಮೆ ಓದಬೇಕು. പ്രിയപ്പെട്ടവരെ, ഈ രണ്ട് സംഭവങ്ങളുടെയും പശ്ചാത്തലം എന്ന് പറയുന്നത്, ಈ ಎರಡು ವಿಷಯಗಳ അർത്ഥವೇನೆಂದರೆ ഈശോ കുംഭസാരത്തിന്റെ മാഹാത്മ്യത്തെ കാണിക്കുന്ന സംഭവങ്ങളാണ്. ಯೇಸು ಸ್ವಾಮಿ ಪಾಪ ನಿವೇದನೆ ಈ ಸಂಸ್ಕಾರದ മനോഹരതയെന്ന് തോരിಸುವಂಥದ್ದು. സമരിയാക്കാരി സ്ത്രീയുടെ ജീവിതത്തിലേക്ക് പൂർണ്ണമായൊരു വിശുദ്ധിയും മാനസാന്തരവും നൽകുന്ന സംഭവമാണ് യോഹന്നാൻ സുവിശേഷം 4-ാം അധ്യായത്തിലുള്ളത്. ನಾವು ಯೋಹನ್ನಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕಾಣುವಂಥದ್ದು, ಸಮರಿಯಾದ ಸ್ತ್ರೀಗೆ ಆ ಪಾಪದಿಂದ ಅವಳಿಗೆ ವಿಮೋಚನೆಯನ್ನು ಕೊಡುವಂತ ಭಾಗವನ್ನು ಕಾಣುವುದು. അവളുടെ പാപാവസ്ഥകളെ കുറിച്ച് ചൂണ്ടിക്കാണിച്ച് അവളെ തിരുത്തി അവൾ സ്വയം ക്രിസ്തുവിന് വേണ്ടി സാക്ഷിയായി തീരുന്ന ഒരു രംഗമാണ് നമ്മളവിടെ വായിക്കുന്നത്. ಅವಳ ಪಾಪದ ಅವಸ್ಥೆಗಳನ್ನು ತೋರಿಸಿಕೊಂಡು ಆ ಪಾಪಗಳನ್ನು ತಿದ್ದಿ ಅವಳು ಯೇಸುವಿನ സാക്ഷിയാകുವುದನ್ನು ನಮಗೆ ಆ ವಚನದಲ್ಲಿ ಕಾಣಬಹುದು. സമരിയാക്കാരി സ്ത്രീക്ക് നഷ്ടപ്പെട്ട സമാധാനവും സന്തോഷവും ഈശോ കുംഭസാരം എന്ന കൂദാശയിലൂടെ നേടിക്കൊടുത്തു. ಸಮರಿಯಾದ ಸ್ತ್ರೀಯಗೆ ನಷ್ಟವಾದಂತಹ ಸಮಾಧಾನ ಸಂತೋಷವನ್ನು ಯೇಸು ಸ್ವಾಮಿ പുനഃസ്ഥാപിಸಿ ಕೊಡುವಂತದ್ದನ್ನು ಕಾಣಬಹುದು. ഇനി ഈശോ തിബേരിയസ് കടൽ തീരത്ത് വെച്ച് ശിഷ്യന്മാർക്ക് പ്രത്യക്ഷപ്പെടുന്നതാണ് മറ്റൊരു ഭാഗം. ಇನ್ನೊಂದು ಭಾಗ ಯೇಸು ಸ್ವಾಮಿ തിബേരിയസ് സരോവರದ ತೀರದಲ್ಲಿ ಶಿಷ್ಯರಿಗೆ ಪ್ರತ್ಯಕ್ಷವಾಗುವಂಥದ್ದು. പ്രിയപ്പെട്ടവരെ, ഈശോ ശിഷ്യന്മാർക്ക് പ്രത്യക്ഷപ്പെടുമ്പോൾ പത്രോസ് പറയുന്നുണ്ട്, ഇത് ഭൂതമാണെന്നും പറഞ്ഞ് അവൻ കടലിലേക്ക് എടുത്തുചാടുന്നു. ಅಲ್ಲಿ ಶಿಷ್ಯರಿಗೆ ಪ್ರತ್ಯಕ್ಷವಾಗುವಾಗ ಪೇತ್ರನು ಹೇಳುವುದುಂಟು, ಇದೊಂದು ಭೂತವಾಗಿದೆ ಎಂದು ಹೇಳುವುದನ್ನು ನಾವು ಕಾಣುತ್ತೇವೆ. എന്നാൽ അത് കർത്താവാണെന്ന് അവർ തിരിച്ചറിഞ്ഞു കഴിഞ്ഞപ്പോൾ ഈ പത്രോസ്ലീഹ യേശുവിന്റെ അടുക്കിലേക്ക് തിരിച്ചു വരികയാണ്. ಅದು ಯೇಸುವೆಂದು ಅವರು ಅರಿತಾಗ ಈ ಶಿಷ್ಯರು ಯೇಸುವಿನ ಹತ್ತಿರ ಓಡಿ ಬರುವುದನ್ನು ನಾವು ಕಾಣುತ್ತೇವೆ. ആ തിബേരിയസ് കടൽ തീരത്ത് വെച്ച് തൻ്റെ പഴയകാല ജീവിതത്തിൽ സംഭവിച്ച തെറ്റുകളെ ഈശോയുടെ തിരുസന്നിധിയിൽ വെച്ച് പത്രോസ് ഏറ്റു പറയുന്നുണ്ട്. ಅಲ್ಲಿ ಅವನಿಗೆ ಹಿಂದೆ ಸಂಭವಿಸಿದಂತಹ ಎಲ್ಲ ತಪ್ಪುಗಳನ್ನು ಯೇಸುವಿನ ಮುಂದೆ ಎತ್ತಿ ಹೇಳುವುದನ್ನು ನಾವು ಕಾಣುತ್ತೇವೆ. ഈശോയുടെ മുന്നിൽ പശ്ചാത്തപിക്കുന്ന പത്രോസിന് കൃപയുടെ അഭിഷേകം ഒഴുക്കി അവനെ ശക്തനാക്കുകയാണ് ഈശോ ചെയ്യുന്നത്. ಯೇಸುವಿನ ಸನ್ನಿಧಿಯಲ್ಲಿ ಎತ್ತಿ ಹೇಳಿ ಪಶ್ಚಾತ್ತಾಪ ಪಡುವ ಪೇತ್ರನನ್ನು ಯೇಸು ಸ್ವಾಮಿ ಅನುಗ್ರಹಿಸುವುದನ್ನು ನಾವು ಕಾಣುತ್ತೇವೆ. ഹല്ലേലൂയ, 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 ഹല്ലേലൂയ. അതുകൊണ്ട് പശ്ചാത്തപിക്കുന്ന ഒരു വ്യക്തിക്ക് ദൈവം ഒരുക്കി വെച്ചിരിക്കുന്നത് വലിയ കൃപകളുടെ അഭിഷേകമാണ്. ಆದುದರಿಂದ ಪ್ರಿಯರೇ, ಪಶ್ಚಾತ್ತಾಪ ಪಡುವ ಒಬ್ಬ ವ್ಯಕ್ತಿಗೆ ಕೃಪೆಯ ಅನುಗ್ರಹವನ್ನು ಯೇಸು ಸ್ವಾಮಿ ಸಿದ್ಧ ಮಾಡಿಟ್ಟಿದ್ದಾರೆ. പശ്ചാത്തപിക്കുന്ന ഒരു വ്യക്തിക്ക് ദൈവം തടസ്സങ്ങൾ മാറ്റി അവരുടെ വഴികൾ നേരെയാക്കുന്നു. ಪಶ್ಚಾತ್ತಾಪ ಪಡುವ ಒಬ್ಬ ವ್ಯಕ್ತಿಗೆ ಅವನ ಎಲ್ಲ ತಡೆಗೋಡೆಗಳನ್ನು ನೀಗಿಸಿ ಅವನಿಗೆ ಮಾರ್ಗವನ್ನು ಸಿದ್ಧಗೊಳಿಸುವುದನ್ನು ಕಾಣುತ್ತೇವೆ. പശ്ചാത്തപിക്കുന്ന ഒരു വ്യക്തിയുടെ ജീവിതത്തിൽ പരിശുദ്ധാത്മാവിന്റെ അഭിഷേകം നിറയാൻ തുടങ്ങുന്നു. ಪಶ್ಚಾತ್ತಾಪ ಪಡುವ ಒಬ್ಬ ವ್ಯಕ್ತಿಯ ಜೀವನದಲ್ಲಿ പവിത്രാത്മര അഭിഷേകವನ್ನು ತುಂಬುವುದು ಕಾಣುತ್ತೇವೆ. പശ്ചാത്തപിക്കുന്ന ഒരു വ്യക്തിക്ക് നഷ്ടപ്പെട്ടു പോയ സൗഭാഗ്യവും സന്തോഷവും ഇരട്ടിയായി തിരിച്ചു കിട്ടുന്നു. ಪಶ್ಚಾತ್ತಾಪಪಟ್ಟ ಒಬ್ಬ ವ್ಯಕ್ತಿಗೆ ನಷ್ಟವಾದಂತಹ ಎಲ್ಲಾ ಸೌಭಾಗ್ಯಗಳು ಅವನಿಗೆ ಹಿಂತಿರುಗಿ ಲಭಿಸುವುದನ್ನು ನಾವು ಕಾಣುತ್ತೇವೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഇരുകരങ്ങളും ഹൃദയത്തോട് ചേർത്ത് വെച്ച് ಎರಡು ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು കണ്ണുകൾ അടച്ച് പ്രാർത്ഥിക്കുക. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುವ.
മാനസാന്തരത്തിൻ്റെ ഫലങ്ങൾ പുറപ്പെടുവിക്കുവാൻ എന്നെ അനുഗ്രഹിക്കണമേ എന്ന് ഈശോയോട് പ്രാർത്ഥിച്ചേ. ಮನಪರಿವರ್ತನೆಯ ಫಲಗಳನ್ನು ಉಂಟಾಗಲು ನನ್ನನ್ನು ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸಿರಿ. പശ്ചാത്താപത്തിൻ്റെ യഥാർത്ഥമായ ചൈതന്യം തന്നെ എന്നെ അനുഗ്രഹിക്കണമേ എന്ന് ഈശോയോട് പ്രാർത്ഥിച്ചേ. ಪಶ್ಚಾತ್ತಾಪದ ಯಥಾರ್ಥ ಸತ್ಯವಾದ ಕೃಪೆಯನ್ನು ನೀಡಿ ನನ್ನನ್ನು ಅನುಗ್ರಹಿಸಿರಿ ಅಂತ ಪ್ರಾರ್ಥಿಸಿರಿ. പൂർണ്ണമായി പശ്ചാത്തപിച്ച് കുംഭസാരം എന്ന കൂദാശയിലൂടെ ആ പാപ സാഹചര്യങ്ങൾ ഏറ്റുപറയുമ്പോൾ കർത്താവെ അവിടുന്ന് എനിക്ക് തരുന്ന വിടുതലിനെ ഓർത്ത് ഞാൻ നന്ദി പറയുന്നു. ಪೂರ್ಣವಾದ ಪಶ್ಚಾತ್ತಾಪದೊಂದಿಗೆ ಪಾಪಗಳನ್ನು ಹೇಳಿತಿದ್ದಿ ಪಶ್ಚಾತ್ತಾಪಪಟ್ಟುವಾಗ ಅಲ್ಲಿನ ಕೃಪೆಗಳನ್ನು ಸ್ವೀಕರಿಸಲು ನನ್ನನ್ನು ಸಿದ್ಧಪಡಿಸು ಅಂತ ಪ್ರಾರ್ಥಿಸಿರಿ. പ്രിയപ്പെട്ടവരെ, യേശുവിൻ്റെ നാമത്തിൽ അനുതാപത്തിൻ്റെ ഹൃദയം കിട്ടുവാൻ വേണ്ടി ആഗ്രഹിച്ച് നിങ്ങൾ പ്രാർത്ഥിക്കണം. ಪಶ್ಚಾತ್ತಾಪದ ಒಂದು ಹೃದಯವನ್ನು ನೀಡಿ ಅಂತ ಪ್ರಾರ್ಥಿಸಿರಿ ಯೇಸುವಿನ ಸನ್ನಿಧಿಯಲ್ಲಿ. തിന്മയ്ക്ക് കീഴ്പ്പെട്ട് നമ്മൾ വീണ്ടും വീണ്ടും മുന്നോട്ട് പോയിട്ടുണ്ടെങ്കിൽ അത് വലിയ നാശം നമ്മുടെ ജീവിതത്തിൽ വരുത്തി വയ്ക്കും. ಕೆಡುಕಿಗೆ ಬಿದ್ದು ಪುನಃ ಪುನಃ ಅದೇ ಮಾರ್ಗದಲ್ಲಿ ನಾವು ಸಂಚರಿಸಿದರೆ ದೊಡ್ಡ ದುರಂತಕ್ಕೆ ನಾವು ಹೋಗಿ ಬೀಳುತ್ತೇವೆ. കർത്താവ് നമുക്ക് തന്നിരിക്കുന്ന അവസരങ്ങൾ ഉപയോഗിച്ചുകൊണ്ട് ഈശോയുടെ തിരുസന്നിധിയിൽ പശ്ചാത്തപിച്ചും കുമ്പസാരിക്കാൻ കിട്ടുന്ന സാഹചര്യത്തെ പ്രയോജനപ്പെടുത്തിയും ദൈവ ചൈതന്യം നമ്മുടെ ജീവിതത്തിൽ നമുക്ക് സ്വന്തമാക്കാം. ದೇವರು ಕೊಡುವ ಒಳ್ಳೆಯ ಒಳ್ಳೆಯ ಗಳಿಗೆಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು പശ്ചാത്താപപ്പെട്ടു ದೇವರಿಗೆ ವಿಧೇಯರಾಗಿ ಜೀವಿಸುವ. ഇരു കരങ്ങളും ഈശോയിലേക്ക് ഉയർത്തി ഒന്ന് സ്തുതിച്ച് പ്രാർത്ഥിച്ചേ. ಎರಡೂ ಕರಗಳನ್ನು ದೇವರ ಸನ್ನಿಧಿಗೆ ಎತ್ತಿಕೊಂಡು ಸ್ತುತಿಸಿ ಪ್ರಾರ್ಥಿಸಿರಿ. ഹല്ലേലൂയ, ഹല്ലേലൂയ, ഹല്ലേലൂയ. യേശുവേ നന്ദി, യേശുവേ സ്തുതിക്കുന്നു, യേശുവേ ആരാധിക്കുന്നു. ഹല്ലേലൂയ, ഹല്ലേലൂയ, ഹല്ലേലൂയ. ആരാധന, ആരാധന, ആരാധന. യേശുവേ, യേശുവേ, യേശുവേ. ഹല്ലേലൂയ, ഹല്ലേലൂയ, ഹല്ലേലൂയ. समर्पिता यीशु मुझे जीवी सांडून पात की जीनी नितळ माका तुक समर्पिता येशू जीवी सांडू पाकी जीनी नितळ माका तुक गे सोमिया गे तुमका काळीस मुझे दिता तुका गे सोमिया गे तुमका काळीस मुझे दिता तुका गे सोमिया गे तुमका जीवित मुझे दिता तुका गे सोमिया गे तुमका जीवित मुझे दिता तुका. Pray, brethren, that my sacrifice and yours may be acceptable to God, the Almighty Father. May the Lord accept the sacrifice at your prayers for the praise and glory of His name, for our good and good of all His holy church. Let us pray. O God, who graciously accomplish the effects of your mysteries, grant, we pray, that the deeds by which we serve you may be worthy of these sacred gifts,
through Christ our Lord. Amen. The Lord be with you. And with your spirit, Lift up your hearts. we are lifting heart to the Lord. Let us give thanks to the Lord our God. It is right and just. It is truly right and just, our duty and our salvation, always and everywhere, to give you thanks, Father most holy, through your beloved Son Jesus Christ, your word through whom you made all things, whom you sent as a Savior Redeemer, incarnate of the Holy Spirit and born of the Virgin, fulfilling your will and gaining for your holy people. He stretched out his hands as he endured his passion, so as to break the bones of death and manifest the resurrection. And so, with the angels and all the saints, we declare your glory, as with one voice we acclaim, ಹೋಸನಾ ಯೇಸುವಿನ ನಾಮಕ್ಕೆ ಹೋಸನಾ 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 ಯೇಸುವಿನ ನಾಮಕ್ಕೆ ಹೋಸನಾ 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 ಪರಿಶುದ್ಧ ಪರಿಪೂರ್ಣ ಪರಮಶತ ಸೈನೆಗಳ ದೇವರಾದ ಕರ್ತರು ನೀನೇ ಹಿಯ ಪರ ತುಂಬಿದೆ ನಿನ್ನ ಮಹಿಮೆ ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ ಹೋಸನಾ 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 ದಾವೀದ ಪುತ್ರನಿಗೆ ಹೋಸನಾ 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 ದಾವೀದ ಪುತ್ರನಿಗೆ ಹೋಸನಾ ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನಾ ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ ಹೋಸನಾ 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 ಕನ್ಯಾತನಯಗೆ ಹೋಸನಾ 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 ಕನ್ಯಾತನಯಗೆ ಹೋಸನಾ. You are indeed holy, O Lord, the fount of all holiness. Make holy, therefore, these gifts, we pray, by sending down your Spirit upon them like the dewfall, so that they may become for us the body and blood of our Lord Jesus Christ. At the time he was betrayed and entered willingly into his passion, he took bread and giving thanks, broke it and gave it to his disciples. Take this, all of you, and eat of it, for this is my body, which will be given up for you. In a similar way, when supper was ended, he took the chalice, and once more, giving thanks, he gave it to his disciples. Take this, all of you, and drink from it, for this is the chalice of my blood, the blood of the new and eternal covenant, which will be poured out for you and for many for the forgiveness of sins. Do this in memory of me. The mystery of faith.
समरमता तुझे पुनर्जीवन को आम्ही प्रगटा तुझ्या येण्या सौम्या जेजू आम्ही अतिरिक्ता. Therefore, as we celebrate the memorial of his death and resurrection, we offer you, Lord, the bread of life and the chalice of salvation, giving thanks that you have held us worthy to be in your presence and minister to you. Humbly we pray that, partaking of the body and blood of Christ, we may be gathered into one by the Holy Spirit. Remember, Lord, your church spread throughout the world and bring her to the fullness of charity, together with the Pope Francis, archbishops, bishops, and all the clergy. Remember also our brothers and sisters who have fallen asleep in the hope of the resurrection, and all who have died in your mercy. Welcome them into the light of your face. Have mercy on us all, we pray, that with the Blessed Virgin Mary, Mother of God, with the blessed apostles, and all the saints who have pleased throughout the ages, we may merit to be co-heirs to eternal life, and may praise and glorify you through your Son, Jesus Christ. Through him and with him and in him, O God Almighty Father, in the unity of the Holy Spirit, all glory and honor is yours forever and ever. പരിശുദ്ധാത്മാവിന് വേണ്ടി നമുക്ക് പ്രാർത്ഥിക്കാം. പവിത്രാത്മ അഭിഷേകക്കായി പ്രാർത്ഥിಸುವ. പരിശുദ്ധാത്മാവിന്റെ അഭിഷേകം നമ്മൾ നിറയുന്നതിന് വേണ്ടി നമുക്ക് ആഗ്രഹിക്കാം. പവിത്രാത്മ അഭിഷേക ತುಂಬಲು ನಾವು ಬಯಸುವ. ഓ പരിശുദ്ധാത്മാവെ, ഞങ്ങളെ ശക്തിപ്പെടുത്തണമേ എന്ന് അപേക്ഷിക്കാം. ഓ പവിത്രാത്മ ശക്തിയെ നമ്മെ ശക്തിപ്പെടുത്തിരി എന്ന് പ്രാർത്ഥിಸುವ. പരിശുദ്ധാത്മാവിന്റെ കൃപാവരങ്ങൾ കൊണ്ട് ഞങ്ങളെ നിറയ്ക്കണമേ എന്ന് അപേക്ഷിക്കാം. പവിത്രാത്മ കൃപാവരಗಳಿಂದ ನನ್ನನ್ನು ತುಂಬಿಸಿ ಅಂತ ಪ್ರಾರ್ಥಿಸುವ. ഓ പരിശുദ്ധാത്മാവെ, ഞങ്ങളെ ബലപ്പെടുത്തണമേ. ഓ പവിത്രാത്മ ശക്തിയെ നമ്മെ ബലപ്പെടുത്തിരി. യേശു വാഗ്ദാനം ചെയ്തിരിക്കുന്ന പരിശുദ്ധാത്മ കൃപാവരം ഞങ്ങളെ ജ്വലിക്കട്ടെ. യേശു സ്വാമി വാഗ്ദാനം ಮಾಡಿದ പവിത്രാത്മ ശക്തി നമ്മിൽ ജ്വലിಸಲಿ. ഓ പരിശുദ്ധാത്മാവേ, ഓ പവിത്രാത്മ ശക്തിയെ ഞങ്ങളിൽ വന്ന് നിറയണമേ. നമ്മിൽ ಬಂದು ತುಂಬಿರಿ. ഞങ്ങളെ ശക്തിപ്പെടുത്തണമേ. നമ്മെ ശക്തിപ്പെടുത്തിരി. എല്ലാവരും കരങ്ങൾ ഉയർത്തി സ്തുതിച്ചു പ്രാർത്ഥിച്ചേ. എല്ലാവരും കരങ്ങളെത്തി സ്തുതിಸಿ പ്രാർത്ഥിಸಿರಿ. പവിത്രാത്മനെ പരിശുദ്ധാത്മ ശക്തി അഭിഷേകമായി ഇപ്പോൾ ഇവിടെ വ്യാപരിക്കട്ടെ. സ്നേഹന്മാരിൽ നിറഞ്ഞ പരിശുദ്ധാത്മ ശക്തി, റൂഹായുടെ ശക്തി വ്യാപരിക്കട്ടെ. Hallelujah, 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 ಸ್ತಂಭವಾಗಿ ಮೇಘಸ್ತಂಭವಾಗಿ കരങ്ങളടിച്ച് ಆತ್ಮರೇ ಸೇರಿ ಕರಗಳನ್ನು ತಟ್ಟುತ್ತಾ ಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ನಿಸಿರಾಗಿ ನೀ ಬೇಗ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೇಲೂಯಾ.
Hallelujah. 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 ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ. ಪರಿಶುದ್ಧಾತ್ಮವೇ, ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ಓ ರೂಹಾಯೇ, ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ. ದಾವೀದನ ರಾಜನಾಗಿ ಮಾಡಿದಾತ್ಮನೇ ನನ್ನನ್ನು ಅಭಿಷೇಕಿಸು. ಎಲಿಯನ ಎಲಿಶನ ಬಲಪಡಿಸಿದ ಆತ್ಮರೇ, ಎಲಿಯನ ಎಲಿಶನ ಬಲಪಡಿಸಿದ ಆತ್ಮನೇ ನನ್ನಲ್ಲಿ ನೀ ತುಂಬು ಬಾ. ನನ್ನಲ್ಲಿ ನೀ ತುಂಬು ಬಾ. Hallelujah. 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 Thank you, Lord. Thank you, Lord. Praise you, Lord. Glory, praise you, Lord. Worship, Lord. Hallelujah, hallelujah, hallelujah. Ore ba 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 ba. Ire ba ore ba ba. പരിശുദ്ധാത്മാഭിഷേകം വ്യാപരിക്കട്ടെ. സൗഖ്യങ്ങൾ ഉണ്ടാവട്ടെ എന്ന് പ്രാർത്ഥിക്കുന്നു. Ore ba 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 kala ore de shira ba 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 hari ri ya ri ya ri ya ri ya ore ba 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 ba. At the Savior's command and formed by divine teaching, we dare to say, Our Father, What in heaven, hallowed be thy name, thy kingdom come, thy will be done on earth as in heaven. Give us this day our daily bread, and forgive us trespasses, as we forgive those who trespass against us. And lead us into temptation, but deliver us from evil. Deliver us, Lord, we pray, from every evil. Graciously grant peace in our days, that with the help of your mercy, we may be always free from sin and safe from all distress, as we await the blessed hope and the coming of our Savior, Jesus Christ. for the kingdom, power, and the glory are yours, now and forever. Lord Jesus Christ, who said to the apostles, Peace I leave you, my peace I give you, look not on our sins, but on the faith of your church, and graciously grant your peace and unity in accordance with your will, who live and reign forever and ever. Amen. The peace of the Lord be with you always. And with your spirit. Let us offer each other the sign of peace. देवाची शैली संसाराचे पाप कर चले आमची कापल कर. देवाचे शैली संसाराचे पाप चले आमची कापल कर. देवाचे शैली संसाराचे पाप चले आमका शांती दी. Behold the Lamb of God, behold him who takes away the sins of the world. Blessed are those called to the supper of the Lamb. Lord, I am not worthy that you should enter under my roof, but only say the word, and my soul shall be healed. May the body and blood of Christ keep me safe for eternal life.
ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಯೇಸು ನಿನ್ನ ಕಾಣಲು ಕಾತುರನಾಗಿಯೇ ಹೃದಯದ ದ್ವಾರವ ತೆರೆದು ನಿಂತಿಯೇ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾಡಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಹಕ್ಕಿಗಳು ಸಂಜೆಯಲ್ಲಿ ಗೂಡನ್ನು ಸೇರಲು ನಿನ್ನ ಸನ್ನಿಧಿಯಲ್ಲಿ ನಾ ಪ್ರಾರ್ಥಿಸುವೆ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ,
ನನ್ನ ಹೃದಯದಲ್ಲಿ ನಾಡಿದೆ ನಾನಿನ್ನಲ್ಲಿ ಒಂದಾಗುವೆ ದೇವಾ ನನ್ನ ಮನವು ನಿನ್ನ ಕಾದಿದೆ ನನ್ನ ಹೃದಯದಲ್ಲಿ ನಾಡಿದೆ ನಾನಿನ್ನಲ್ಲಿ ಒಂದಾಗುವೆ ದೇವಾ ನನ್ನ ಮನವು ನಿನ್ನ ಕಾದಿದೆ ನನ್ನ ಹೃದಯ ನಲಿದಾಡಿದೆ ನಾನಿನ್ನಲ್ಲಿ ಒಂದಾಗುವೆ ದೇವಾ ನನ್ನ ಮನವು ನಿನ್ನ ಕಾದಿದೆ ನನ್ನ ಹೃದಯ ನಲಿದಾಡಿದೆ ನಾನಿನ್ನಲ್ಲಿ ಒಂದಾಗುವೆ ದೇವಾ 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 ಹೃದಯದಲ್ಲಿ ಬಂದಂತಹ ಯೇಸು ಹತ್ರ ಒಂದುಗಳಿಗೆ ನಮ್ಮ ಸುಖ ದುಃಖಗಳನ್ನು ನಾವು ಮಾತಾಡೋಣ. ನಮ್ಮ ಜೀವನವನ್ನು ಆಸನಾಗಿಸಲು ನಮ್ಮ ಜೀವನದಲ್ಲಿ ಸಂತೋಷವನ್ನು ಪಡಿಸಲು ಈ ಯೇಸು ನಮ್ಮ ಹೃದಯದಲ್ಲಿ ಬಂದಿದ್ದಾರೆ, ನಮ್ಮ ಕುಟುಂಬದಲ್ಲಿ ಬಂದಿದ್ದಾರೆ. ಈ ಕ್ಷಣದಲ್ಲಿ ಅವರ ಹತ್ರ ಮಾತಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡು ಕಣ್ಣುಗಳ ಹೃದಯ ಮೇಲೆ ಇಟ್ಟುಕೊಂಡು ದೇವರ ಹತ್ರ ಮಾತಾಡೋಣ. ಪ್ರಿಯರೇ, Hallelujah. 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 ഈശോ നമ്മുടെ ഹൃദയത്തിലേക്ക് കടന്നു വന്നതിനെ ഓർത്ത് നമുക്ക് നന്ദി പറഞ്ഞ് പ്രാർത്ഥിക്കാം. ಯೇಸು ನಮ್ಮ ಹೃದಯಕ್ಕೆ ಬಂದದಕ್ಕಾಗಿ ಕೃತಜ್ಞತೆ ಹೇಳಿ ಪ್ರಾರ್ಥಿಸುವ. എല്ലാവരും കരങ്ങൾ ഉയർത്തിച്ചു പ്രാർത്ഥിച്ചേ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. Hallelujah. 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 Yeshuve, 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 Yeshuve. Hallelujah. 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 എഴുന്നേറ്റ് നിൽക്കാം. സമാപന പ്രാർത്ഥനയിലേക്ക് പ്രവേശിക്കാം. ಎಲ್ಲರೂ ಸಮಾಪನ ಆಶೀರ್ವಾದಕ್ಕಾಗಿ ಎದ್ದೆನಿಂತುಕೊಳ್ಳುವ. Let us pray. May this divine sacrifice we have offered and received fill us with life, O Lord, we pray, so that bound to you in lasting charity we may bear fruit that last forever through Christ our Lord. The Lord be with you. And with your spirit. May Almighty God bless you, the Father and the Son and the Holy Spirit. Amen. Go forth, the Mass is entered. Thanks be to God. Praise the Lord. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಇವತ್ತು ಈ ಆರಾಧನೆಯಲ್ಲಿ ನಿಮಗೆಲ್ಲರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಈ ಮಳೆಯಿಂದ ಏನು ಸಮಸ್ಯೆಗಳು ನಿಮಗೆ ಆಗದಂತೆ ನಿಮ್ಮ ಮನೆ ಮಠ ನಿಮ್ಮ ಕುಟುಂಬ ಸುರಕ್ಷಿತವಾಗಿರಲೆಂದು ಇವತ್ತು ಪ್ರಾರ್ಥಿಸೋಣ. ಹಾಗೆ ಆರಾಧನೆಯಲ್ಲಿ ಮಣಿಪುರ ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಅಲ್ಲಿ ನಮ್ಮ ಕ್ರೈಸ್ತರು ಪಡುವಂಥ ಸಂಕಟಗಳು, ಕಷ್ಟಗಳು ಹಾಗೂ ಅವರ ಮುಂದಿನ ಜೀವನ ಎಲ್ಲ ಒಂದು ಸಂಘರ್ಷವಾಗಿದೆ. ಈ ಸಂಘರ್ಷದಲ್ಲಿ ದೇವರು ಅವರೊಂದಿಗೆ ಖಂಡಿತವಾಗಿದ್ದಾರೆ, ಅವರು ಜಯಗಳಿಸ್ತಾರೆಂದ ನಾವು ನಂಬುತ್ತೇವೆ. ಅವರಿಗಾಗಿ ವಿಶೇಷವಾಗಿ ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಹೊಸತಾಗಿ ದಾನಗುಟ್ಟಕ್ಕೆ ಬಂದವರು ಯಾರಾದ ಇದ್ದೀರಾ? ಪೈಲ್ಯ ಪೊಟಿ ಕೊನೆಯ ಇಲ್ಲಿ ಹಸದ ಹತ್ತು ವೈರ್ಗಲ್ದಾದಿಗೆ ಇವತ್ತು ತುಂಬ ಜನ ಇದ್ದಾರೆ. ಓಕೆ, ಎಲ್ಲರಿಗೊಂದು ಗಟ್ಟಿ ಚಪ್ಪಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ. ಹೊಸತಾಗಿ ಬಂದವರಿಗೆ ನಿಮಗೆಲ್ಲರಿಗೂ ಈ ಧ್ಯಾನಕೂಟದ ಹಾಗೂ ಧ್ಯಾನ ಕೇಂದ್ರದ ಪರವಾಗಿ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಇಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ದಾನಕೂಟ ಇರ್ತದೆ. ಬೆಳಿಗ್ಗೆ 10ರಿಂದ 2 ಗಂಟೆ ತನಕ ಈ ದಾನಕೂಟ ಇದೆ ಪ್ರತಿ ಶುಕ್ರವಾರ. ಈ ತಿಂಗಳ 21 ಮತ್ತು 22 ತಾರೀಕಿನಂದು ಇಡೀ ದಿವಸ ದಾನಕೂಟ ಇದೆ. ಬೆಳಿಗ್ಗೆ 9ರಿಂದ ಸಂಜೆ 7 ತನಕ ಬ್ರದರ್ ಸಾಜಿದ್ ಜೋಸೆಫ್ ಇಲ್ಲಿ ಬರ್ತಾರೆ. ಅದಕ್ಕಾಗಿ ಪ್ರಾರ್ಥಿಸಿ, ಇತರರಿಗೆ ಹೇಳಿ, ಇತರರನ್ನು ಕರೆಕೊಂಡು ಬನ್ನಿ, ರೋಗಿಗಳನ್ನು ಕರ್ಕೊಂಡು ಬನ್ನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಇಲ್ಲಿ ಬಲಿ ಪೂಜೆಗಳನ್ನು ಕೊಡಲಿಕ್ಕಿದ್ದರೆ, ದಾನಗಳು ಕೊಡಲಿಕ್ಕಿದ್ದರೆ ಹಿಂದಗಡೆ ಕೊಟ್ಟು ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕಿದ್ದರೆ ಮುಂದಕ್ಕೆ ಬರಬಹುದು. ಇಲ್ಲಿ ನಡೆದಂಥ ಸಾಕ್ಷಿಗಳು, ಈ ದಾನಕೂಟಕ್ಕೆ ಬಂದ ಮೇಲೆ ನಿಮಗೆ ಆದಂಥ ಅನುಭವ, ನಿಮಗೆ ನಿಮ್ಮ ಜೀವನದಲ್ಲಿ ಆದಂಥ ಅದ್ಭುತ ಕಾರ್ಯಗಳು ಏನಾದರೂ ಇದ್ದರೆ ಅದನ್ನು ಎಲ್ಲರೊಟ್ಟಿಗೆ ಒಂದು ಸಾಕ್ಷಿಯನ್ನು ನೀಡಿ ದೇವರಿಗೆ ಸಾಕ್ಷಿಯಾಗಿ ಬಾಳುವುದಕ್ಕೆ ಮುಂದಕ್ಕೆ ಬರಬಹುದು. ಪ್ರೈಸ್ ದಿ ಲಾರ್ಡ್. ಇಲ್ಲದಿದ್ದರೆ ನಾವು ಆರಾಧನೆಯನ್ನು ಮುಂದುವರಿಸಿ ಹೋಗ್ತೇವೆ. ಈ ಕ್ಷಣದಲ್ಲಿ ನಾವು ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ದೇವರ ಕೃಪೆ ವರದಾನಗಳಿಗಾಗಿ ಪಾತ್ರರಾಗುತ್ತಾ ಈ ಆರಾಧನೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡುತ್ತಾ, ನಮ್ಮ ಕುಟುಂಬಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ, ನಮ್ಮ ಯುವ ಜನರನ್ನು, ನಮ್ಮ ಮಕ್ಕಳನ್ನು ಹಾಗೂ ಮಣಿಪುರದಲ್ಲಿ ಕಷ್ಟಪಡುವಂಥ ಎಲ್ಲ ದೇವರ ಮಕ್ಕಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ, ನಮ್ಮೆಲ್ಲ ಬೇಡಿಕೆಗಳು, ನಮ್ಮೆಲ್ಲ ಕೋರಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸೋಣ, ಯೇಸುವನ್ನು ಆರಾಧಿಸೋಣ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ಚಪ್ಪಾಳೆ ತಟ್ಟುತ್ತಾ ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನಿಮ್ಮ ಮಾತು ಸಾಕಯ್ಯ, ನಿಮ್ಮ ಪ್ರೀತಿ ಸಾಕಯ್ಯ, ನಿಮ್ಮ ಜೊತೆಯೇ ಸಾಕಯ್ಯ, ನಿಮ್ಮ ನೆರಳೇ ಸಾಕಯ್ಯ. ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ನೀವಿದ್ದರೆ ನನಗೆ ಸಾಕು యేసయ్య, ನಿಮ್ಮ ಜೊತೆಗೆ ನಾನು ಇರುವೆ యేసయ్య. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಬಾಧೆಗಳು ಬಂದರೂ, ಎಷ್ಟೇ ನಷ್ಟವಾದರೂ ದೇವರು ನಮ್ಮ ಜೊತೆಗಿದ್ದಾರೆ, ಯೇಸು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಅವರ ಒಂದೊಂದು ವಾಕ್ಯಗಳು ನಮ್ಮನ್ನು ಈ ಲೋಕದ ವ್ಯಾಮೋಹದಿಂದ ಬೇರ್ಪಡಿಸ್ತದೆ, ಕಷ್ಟಗಳಿಂದ ಬೇರ್ಪಡಿಸ್ತದೆ, ದುಃಖಗಳಿಂದ ಬೇರ್ಪಡಿಸ್ತಾರೆ. ಏನು ಬಾಧೆಗಳು ಬಂದರೂ ಅದೆಲ್ಲವನ್ನು ನಮ್ಮಿಂದ ದೂರ ಮಾಡುತ್ತಾರೆ ಅಂತ ಯೇಸು ಈ ವೇದಿಕೆ ಮೇಲೆ, ಈ ಬಲಿಪೀಠದ ಮೇಲೆ, ಈ ಪರಮ ಪ್ರಸಾದದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಆರಾಧಿಸೋಣ, ಅವರನ್ನು ಸ್ತುತಿಸೋಣ ಪ್ರಿಯರೇ. ಎಷ್ಟೇ ಬಾಧೆಗಳೇ ಬಂದರೂ, ತೊಂದರೆ ಆದರೂ,
ಬಂದರು ನಷ್ಟವೂ ಆದರು ಎಷ್ಟೇ ಬಾಧೆಗಳೇ ಬಂದರು ತೊಂದರೆ ಆದರು ಎಷ್ಟು ನಷ್ಟವಾದರು ನಷ್ಟವೂ ಆದರು ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನೀವಿದ್ದರೆ ನನಗೆ ಸಾಕು ಏಸಯ್ಯ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ ನೀವಿದ್ದರೆ ನನಗೆ ಸಾಕು ಏಸಯ್ಯ ನಿಮ್ಮ ಜೊತೆಗೆ ನಾನು ಇರುವೆ ಏಸಯ್ಯ ನಮ್ಮ ಜೀವನ ಎಂಬ ಈ ದೋಣಿಯಲ್ಲಿ ನಾವು ಸಾಗುತ್ತಿರುವಾಗ ಆ ದೋಣಿ ಅನೌಕೆ ನಮ್ಮ ಕಷ್ಟದಿಂದ ತುಂಡಾದರೂ ನಷ್ಟವಾದರೂ ಅಲೆಗಳಲ್ಲಿ ಬಡಿದರು ಯೇಸು ನಮ್ಮ ನಾವೆಯಲ್ಲಿದ್ದಾರೆ, ಯೇಸು ನಮ್ಮ ಜೀವನದಲ್ಲಿದ್ದಾರೆ, ಯೇಸು ನಮ್ಮ ಕುಟುಂಬದಲ್ಲಿದ್ದಾರೆ ಎಂದ ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಈ ಗಳಿಗೆಯಲ್ಲಿ ಯೇಸುವನ್ನು ಆರಾಧಿಸೋಣ, ಅವರನ್ನು ನಾವು ಸ್ತುತಿಸೋಣ. ಪ್ರಿಯರೇ, ಬಾಳ ನೌಕೆ ತುಂಡಾದರು ಅಡವಿ ಪಾಲಾದರು ಅಲೆಗಳಿಂದ ಮುಳುಗಿದರು ಆಸೆ ಮುರಿದರು ಬಾಳ ನೌಕೆ ತುಂಡಾದರು ಅಡವಿ ಪಾಲಾದರು ಅಲೆಗಳಿಂದ ಮುಳುಗಿದರು ಆಸೆಯೇ ಮುರಿದರು ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ ನಿಮ್ಮ ಮಾತು ಸಾಕಯ್ಯ ನಿಮ್ಮ ಪ್ರೀತಿ ಸಾಕಯ್ಯ ನಿಮ್ಮ ಜೊತೆಯೇ ಸಾಕಯ್ಯ ನಿಮ್ಮ ನೆರಳೇ ಸಾಕಯ್ಯ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ 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 ಚಂದರವರಿ ಕರಬಲರು ಕಲಜೀಜ ಹಲ್ಲೆಲೂಯಾ 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸು ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ ಹೇರಬರಿ ಕರಬಲರು ಚಂದರವರಿ ಕರಬಲರು ಕಲಜೀಜ ಜೀಜ 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 ಹಲ್ಲೆಲೂಯಾ 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 ಹೇರಬರಿ ಕರಬಲರು ಚಂದರವರಿ ಕರಬಲರು ಕಲಜೀಜ ಜೀಜ. Thank you Lord, thank you Lord, thank you Lord, thank you Jesus, thank you Lord, thank you Lord. Praise the Lord, glory and mighty God, hallelujah. Worship Lord Jesus, Jesus, Jesus. Thank you Lord, thank you Lord, thank you Lord, thank you Lord, thank you Lord. Praise the Lord, glory and mighty God, hallelujah. Worship Lord Jesus, irabara kalabara chandarvara karbalara kala Jesus, Jesus. കരങ്ങൾ കൂപ്പി കണ്ണുകളടച്ച് പ്രാർത്ഥിക്കാം. കരಗಳನ್ನು ജോഡിಸಿ കണ്ണുಗಳನ್ನು മുച്ചിക്കൊണ്ട് പ്രാർത്ഥിಸುವ. പ്രിയപ്പെട്ടവരെ, തിരുവോസ്തുരൂപനായ ഈശോ ഇതായി തിരുവൾത്താരയിൽ സന്നിഹിതനാണ്. പരമപ്രസാദದಲ್ಲಿ യേശുദേവನು ഇതാ ನಮ್ಮ ಮುಂದೆ സന്നിഹിതനാണ്. ഈശോ ഇന്നും നമ്മുടെ കൂടെയുണ്ട്, നമ്മുടെ മധ്യേയുണ്ട്, നമ്മളെ നയിക്കുന്നുണ്ട്. ಯೇಸು ಸ್ವಾಮಿ ಇದ ನಮ್ಮ ಜೊತೆ ಇದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಜೊತೆ ನಡೆದಾಡುವವನಾಗಿದ್ದಾನೆ. വിശുദ്ധ ബൈബിളിൽ ജെറമിയായുടെ പുസ്തകം 32-ാമത്തെ അധ്യായം 27-ാമത്തെ തിരുവചനം ഇങ്ങനെ അരുളി ചെയ്യുന്നു. ಪವಿತ್ರ ಗ್ರಂಥದಲ್ಲಿ
ಯೆರೆಮೀಯನ ಗ್ರಂಥದಲ್ಲಿ 32ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾರೆ. വിശുദ്ധ ബൈബിളിൽ ജെറമിയായുടെ പുസ്തകം 32-ാമത്തെ അധ്യായം 27-ാമത്തെ തിരുവചനം ഇങ്ങനെയാണ് അരുളി ചെയ്യുന്നത്. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತಾರೆ. ഞാൻ സകല മർത്യരുടെയും ദൈവമായ കർത്താവാണ്. ನಾನು ಸಕಲರ ದೇವನಾಗಿದ್ದೇನೆ. എനിക്ക് അസാധ്യമായി എന്തെങ്കിലും ഉണ്ടോ? ನನಗೆ ಅಸಾಧ್ಯವಾದುದು ಯಾವುದು ಉಂಟೆ? കർത്താവിന് അസാധ്യമായിട്ടൊന്നുമില്ല പ്രിയപ്പെട്ടവരെ. ನೋಡಿ, ಪ್ರಭುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಿಯರೇ. ജെറമിയായുടെ പുസ്തകം 33-ാമത്തെ അധ്യായം 3-ാം തിരുവചനം ഇങ്ങനെയാണ് അരുളി ചെയ്യുന്നത്. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ. എന്നെ വിളിക്കുക, ഞാൻ മറുപടി നൽകും. ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ഹല്ലേലൂയ, 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 ഹല്ലേലൂയ. എന്നെ വിളിക്കുക, ഞാൻ മറുപടി നൽകുമെന്നാണ് ഈശോ അരുളി ചെയ്യുന്നത്. ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು ಎಂದು യേശു ಹೇಳುತ್ತಾರೆ. ഈ തിരുവൽത്താരയുടെ മുന്നിൽ നിൽക്കുന്ന സകലരോടുമായി ഈശോ അരുളി ചെയ്യുന്നു, എന്നെ വിളിക്കുക, ഞാൻ നിങ്ങൾക്ക് മറുപടി നൽകും. ಈ ಪರಮ ಪ್ರಸಾದದ ಮುಂದೆ ಬೇಡುವ ಪ್ರತಿಯೊಬ್ಬನಲ್ಲಿ ಹೇಳುವಂಥದ್ದು ಇಷ್ಟೇ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ಕೊಡುವೆನು. ഈശോയെ വിളിച്ചാൽ നിന്റെ വിളിയുടെ സ്വരമനുസരിച്ച് ഈശോ നിന്റെ പ്രാർത്ഥന കേട്ട് നിന്നെ സ്പർശിക്കും, അനുഗ്രഹിക്കും. ಯೇಸುವನ್ನು ನೀನು ಕರೆದರೆ ನಿನ್ನ ಕರೆಯ ಕೂಗನ್ನು ಕೇಳಿಕೊಂಡು ನಿನ್ನನ್ನು ಅನುಗ್ರಹಿಸುತ್ತಾರೆ, ನಿನಗೆ ಉತ್ತರ ಕೊಡುತ್ತಾರೆ. വിശ്വാസത്തോടു കൂടി ഈശോയെ നമുക്ക് വിളിക്കാം. ವಿಶ್ವಾಸದೊಂದಿಗೆ ಕರೆಯುವ ಯೇಸುವನ್ನು ഈശോ ഈ അൾത്താരയിൽ ഇറങ്ങി വന്ന് എന്റെ ഹൃദയത്തിൽ ഇടം പിടിക്കട്ടെ. ಇದಾ ಪರಮಪೀಠದಲ್ಲಿ ಬಂದಿರುವಂತಹ ಯೇಸು ಇದಾ ನಮ್ಮೊಳಗೆ ಪ್ರವೇಶಿಸಲಿ. ഈശോ എന്റെ ഹൃദയത്തിൽ നിരന്തരം വസിക്കട്ടെ. ಯೇಸುವಿನ ಹೃದಯದಲ್ಲಿ ನಿರಂತರ ಜೀವಿಸುವ ഈശോ എന്റെ ജീവിതത്തിന്റെ ഭാഗമായി എന്നെ വഴി നടത്തട്ടെ. ಯೇಸು ಸ್ವಾಮಿ ನನ್ನ ಜೀವನದ ಭಾಗವಾಗಿ ನನ್ನನ್ನು ಮುನ್ನಡೆಸಲಿ. ഞാൻ വിളിച്ചാൽ വിളി കേൾക്കുന്ന ഒരു ഈശോയാണ് എനിക്കുള്ളത്. ನಾನು ಬೇಡಿದರೆ ನನ್ನ ಕೂಗನ್ನು ಕೇಳುವ ಒಬ್ಬ ದೇವನಾಗಿದ್ದಾನೆ ನನ್ನ ಯೇಸು. വിശ്വാസത്തോടു കൂടി അവിടുത്തെ വിളിച്ചാൽ അവിടുന്ന് നമ്മുടെ പ്രാർത്ഥനയ്ക്ക് ഉത്തരം നൽകും. ವಿಶ್ವಾಸದೊಂದಿಗೆ ಆತನನ್ನು ಕರೆದರೆ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ. രോഗികളായിട്ടുള്ളവര് നിങ്ങളുടെ രോഗപീഠകളെ സമർപ്പിച്ച് പ്രാർത്ഥിച്ചേ. ರೋಗಿಗಳಾದವರೇ, ನಿಮ್ಮ ರೋಗಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. സാമ്പത്തികമായ കടബാധ്യതയിൽ ക്ലേശിക്കുന്നവര് നിങ്ങളുടെ ബുദ്ധിമുട്ടിനെ ദൈവത്തിന്റെ തിരുസന്നിധിയിലേക്ക് സമർപ്പിച്ചേ. ಆರ್ಥಿಕವಾದ ಕಷ್ಟಗಳಲ್ಲಿ ಬಿದ್ದವರೇ, ನಿಮ್ಮ ಕಷ್ಟಗಳನ್ನು ಯೇಸುವಿಗೆ ಬಿಟ್ಟುಕೊಂಡು ಪ್ರಾರ್ಥಿಸಿರಿ. ബന്ധങ്ങളുടെ മേഖലകളിൽ അസ്വസ്ഥപ്പെട്ട് കഴിയുന്നവര് അനുരഞ്ജനത്തിന്റെ കൃപയ്ക്ക് വേണ്ടി ഈശോയോട് പ്രാർത്ഥിച്ചേ. ಜೀವನದ ಸಂಬಂಧಗಳಲ್ಲಿ ಕೊರತೆಗಳುಂಟಾಗುವರು, ಅವನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. പ്രായത്തിന്റെ ബുദ്ധിമുട്ടുകൾ കൊണ്ട് ശൂന്യതയുടെയും നിരാശയുടെയും ആകുലതയുടെയും മേഖലയിൽ കഴിയുന്നവര് ദൈവത്തിന്റെ സമാധാനം കിട്ടാൻ വേണ്ടി പ്രാർത്ഥിക്കാം. ಪ್ರಾಯವಾದವರು ಶೂನ್ಯತೆ ಅವಸ್ಥೆಯನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಅವಸ್ಥೆಯನ್ನು ಬಿಟ್ಟುಕೊಂಡು ಪ್ರಾರ್ಥಿಸಿರಿ. നമ്മുടെ ഏത് പ്രായാവസ്ഥയിലും ഏത് പ്രായത്തിന്റെ ബുദ്ധിമുട്ടുകളിലും എനിക്ക് സമാധാനമായി എന്നെ സ്നേഹിക്കുന്ന ഈശോ എൻ്റെ കൂടെയുണ്ടെന്ന് വിശ്വസിക്കാം. ಎಷ್ಟೇ ಪ್ರಾಯವಾಗಲಿ, ಯಾವ ಶೂನ್ಯ ಅವಸ್ಥೆಯಾಗಿರಲಿ, ನನ್ನ ಯೇಸು ನನ್ನ ಜೊತೆ ಇದ್ದಾರೆ ಎಂಬ ವಿಶ್ವಾಸದಲ್ಲಿರಿ. എളിമയോടുകൂടി നമ്മുടെ പ്രാർത്ഥനാവശ്യങ്ങളെ ഈ തിരുവൽത്താരയിലേക്കൊന്ന് സമർപ്പിച്ചേ. ವಿನಯಪೂರ್ವಕವಾಗಿ ನಮ್ಮನ್ನೇ ತಗ್ಗಿಸಿಕೊಂಡು ಯೇಸುವಿನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳಿರಿ. എൻ്റെ ഹൃദയം അറിയുന്ന കർത്താവ് എന്നെ അനുഗ്രഹിക്കും. ನನ್ನ ಹೃದಯವನ್ನು ಅರಿತುಕೊಳ್ಳುವ ದೇವನು ನನ್ನನ್ನು ಆಶೀರ್ವದಿಸುತ್ತಾನೆ. നമ്മുടെ താല്പര്യവും നമ്മുടെ ആഗ്രഹവുമാണ് അതിൽ വേണ്ടത്. ನಮ್ಮ ಇಚ್ಛೆಯನ್ನು, ನಮ್ಮ ಆಸೆಯನ್ನು ಆತನು ನೋಡಿಕೊಳ್ಳುತ್ತಾನೆ. നമ്മുടെ ആഗ്രഹത്തോടൊപ്പം നമ്മുടെ താല്പര്യത്തോടൊപ്പം ദൈവത്തിന്റെ ഇഷ്ടം കൂടി നമ്മളെ പ്രവർത്തിക്കട്ടെ. ನಮ್ಮ ಇಚ್ಛೆಯನ್ನು ಆತನು ನೋಡಿಕೊಳ್ಳುತ್ತಾನೆ, ನಮ್ಮ ಬಯಕೆಯನ್ನು ಆತನು ಕಾಣುತ್ತಿದ್ದಾನೆ. ഇരുകരങ്ങളും ഈശോയിലേക്ക് ഉയർത്തിപ്പിടിച്ചേ. ಎರಡು ಕರಗಳನ್ನು ಯೇಸುವಿನ ಸನ್ನಿಧಿಗೆ ಹಿಡಿದು നിങ്ങൾ എല്ലാവരും ഒന്ന് പ്രാർത്ഥിച്ചേ. ಎಲ್ಲರೂ ಗಟ್ಟಿಯಾಗಿ ಪ್ರಾರ್ಥಿಸಿ. നിങ്ങൾക്ക് ഈശോയോട് പറയാനുള്ളതൊന്ന് പറഞ്ഞേ. ನೀವು ಯೇಸುವಿನಲ್ಲಿ ಹೇಳಬೇಕಾದದನ್ನು ಹೇಳಿಕೊಳ್ಳಿ. കർത്താവേ എന്നെ ആശ്വസിപ്പിക്കണമെന്ന് അപേക്ഷിച്ചേ. ದೇವರು ನಿಮ್ಮನ್ನು ಸಮಾಧಾನ ಪಡಿಸುವ ಆಶ್ವಾಸನೆ ಕೊಡುವಂತ. കർത്താവേ എന്നെ സുഖപ്പെടുത്തണമെന്ന് പ്രാർത്ഥിച്ചേ. ನನ್ನನ್ನು ಮುಟ್ಟಿರಿ, ಗುಣಪಡಿಸಿರಿ ಅಂತ ಪ್ರಾರ್ಥಿಸಿ. കർത്താവേ എന്നെ സ്പർശിക്കണമെന്ന് പ്രാർത്ഥിച്ചേ. ಯೇಸುವೇ ನನ್ನನ್ನು ಸ್ಪರ್ಶಿಸಿ
സ്പർശിಸಿರಿ ಅಂತ ಪ್ರಾರ್ಥಿಸಿರಿ. ആന്തനെ സുഖപ്പെടുത്തി കർത്താവിനെ സ്പർശിക്കട്ടെ. യേശുവേ ನನ್ನನ್ನು ಸ್ಪರ್ಶಿಸಿರಿ ಅಂತ ಪ್ರಾರ್ಥಿಸಿರಿ. പേതുരുവിനെ സുഖപ്പെടുത്തി കർത്താവിനെ സ്പർശിക്കട്ടെ. ആരോഗ്യವನ್ನು ಕೊಟ್ಟ യേശുവേ ನನ್ನನ್ನು ಮುಟ್ಟಿರಿ ಅಂತ ಪ್ರಾರ್ಥಿಸಿರಿ. അവിശ്വാസികളുടെ മേൽ വിശ്വാസത്തിന്റെ ചലനം സൃഷ്ടിക്കണമേ. അവിശ്വാസികളുടെ മേലെ വിശ്വാസವನ್ನು ನೀಡಿರಿ. വിശ്വാസത്തോടെ പ്രാർത്ഥിക്കുവാനുള്ള കൃപ തരണമേ. വിശ്വാസದಲ್ಲಿ ಪ್ರಾರ್ಥಿಸಲು ಬೇಕಾದ ವರವನ್ನು പ്രാർത്ഥനയുടെ ശക്തി എന്നിൽ രൂപപ്പെടുത്തണമേ. ಪ್ರಾರ್ಥನೆಯ ಶಕ್ತಿಯನ್ನು ನನ್ನನ್ನು ಉಂಟು ಮಾಡಿರಿ. അന്ധകാര ശക്തികൾ എന്നിൽ നിന്നും വിട്ടുപോകട്ടെ. ಅಂಧಕಾರದ ಶಕ್ತಿಗಳು ನನ್ನನ್ನು ಬಿಟ್ಟು ಹೋಗಲಿ. ദുഷ്ടശക്തികളെ ഞാൻ ആട്ടിപ്പായിച്ചുകൊണ്ട് പ്രാർത്ഥിക്കുന്നു. ಶಕ್ತಿಗಳನ್ನೆಲ್ಲ ಹೊರಗಟ್ಟಿ ಪ್ರಾರ್ಥಿಸುತ್ತಿದ್ದೇನೆ. യേശുവിന്റെ നാമത്തിൽ എല്ലാ പൈശാചിക പീഡകളും ബന്ധനങ്ങളും വിട്ടുപോകട്ടെ. ಯೇಸುವಿನ ನಾಮದಲ್ಲಿ ಪೈಶಾಚಿಕ ಶಕ್ತಿಗಳು ದುಷ್ಟ ಶಕ್ತಿಗಳು ಬಿಟ್ಟು ಹೋಗಲಿ. കരങ്ങൾ ഉയർത്തി സ്തുതിച്ചേ. ಎಲ್ಲರೂ ಕರ ಎತ್ತಿ ಸ್ತುತಿಸಿರಿ. ഹല്ലേലൂയ 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 ഹീരമവരെ Mighty power of Lord Jesus Christ. Thank you Lord. Anoint all the people who are gathered here. Mighty power, power. ശീരല കബബ കരബല 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 ശീരബല ഹല്ലേലൂയ 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 ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯದಲ್ಲೋ ಆತ್ಮದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದೋ ಆತ್ಮದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಸ್ಥಿಗಳ ತಗ್ಗಿನಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ ಇಂದು ಆತ್ಮದಿ ಪ್ರವದಿಸಲು. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ ಇಂದು ಆತ್ಮದಿ ಪ್ರವದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೇಲಿನ ಪ್ರಾರ್ಥನೆಯು ಒಂದು ಕೈಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೇಲಿನ ಪ್ರಾರ್ಥನೆಯು ಒಂದು ಕೈಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ,
ಆತ್ಮನದಿಯಲ್ಲಿ ಮುಳುಗಿಸಯ್ಯ. Hallelujah, hallelujah. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಯೇಸುವಿನ ನಾಮದಲ್ಲಿ ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ. ಈರವರೆ ಕಲವರೆ ಶಂದರವರೆ ಕರವಲರೆ ಕಲವರ ಶ್ರೀರಣ ಕಮವ ಶಂದರವರೆ ಕರವಲರೆ ಕಲ ಜೀಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಹಲ್ಲೆಲೂಯಾ 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 ഹല്ലേലൂയ. കരങ്ങൾ കൂപ്പി കണ്ണുകളടച്ച് ഈശോയ്ക്ക് നന്ദി പറയാം. കരಗಳನ್ನು ಜೋಡಿಸಿ കണ്ണുಗಳನ್ನು ಮುಚ್ಚಿ പ്രഭുവിಗೆ കൃതജ്ഞതಯನ್ನು ಹೇಳುವ. ഇന്നത്തെ ശുശ്രൂഷയിൽ പങ്കെടുക്കുവാനുള്ള കൃപ കിട്ടിയതിനെ ഓർത്ത് ഈശോയോട് നന്ദി പറയാം. ಇಂದಿನ ശുശ്രൂഷಯಲ್ಲಿ പാലുകൊള്ളಲು കൃപ നീಡಿದಕ್ಕಾಗಿ കൃതಜ್ಞತೆ ಹೇಳುವ. ദൈവം ഇന്ന് നമുക്ക് നൽകിയ എല്ലാ അനുഗ്രഹങ്ങളെയും ഓർത്ത് നന്ദി പറയാം. ದೇವರು ಕೊಟ್ಟ എല്ലാ അനുഗ്രഹಗಳಿಗಾಗಿ കൃതജ്ഞತೆ ಹೇಳುವ. ഈ ധ്യാന കേന്ദ്രത്തെ സഹായിക്കുന്ന എല്ലാ ശുശ്രൂഷകരെയും പ്രേക്ഷിതരെയും ഈശോയുടെ തിരുസന്നിധിയിലേക്ക് സമർപ്പിക്കുകയാണ്. ഈ ധ്യാന കേന്ദ്രದಲ್ಲಿ ശുശ്രൂഷೆ ಮಾಡುವಂತಹ എല്ലാ പ്രേക്ഷിതರನ್ನು ശുശ്രൂഷകರನ್ನು സമർപ്പിಸಿ ഈ പ്രാർത്ഥിಸುന്നു. ധ്യാന കേന്ദ്രത്തെ പ്രാർത്ഥന കൊണ്ടും സാമ്പത്തികമായും സഹായിക്കുന്ന എല്ലാവരെയും ഈശോയുടെ തിരുസന്നിധിയിലേക്ക് സമർപ്പിക്കുന്നു. ഈ ധ്യാന കേന്ദ്ರವನ್ನು ಆರ್ಥಿಕವಾಗಿಯೂ ಪ್ರಾರ್ಥನೆಯ ಮುಖಾಂತರವೂ ಸಹಾಯ ಮಾಡುವ എല്ലാ കുടുംബവർഗದವರಿಗಾಗಿ ഈ പ്രാർത്ഥിಸುന്നു. ധ്യാന കേന്ദ്രത്തിന്റെ പരിസര പ്രദേശങ്ങളിൽ താമസിക്കുന്നവരെയും ഈ ദേശത്തുള്ള സകലരെയും കർത്താവിന് സമർപ്പിക്കുന്നു. ಈ ಧ್ಯಾನ ಕೇಂದ್ರ ಪರಿಸರ ಪ್ರದೇಶದಲ್ಲಿ ಜೀವಿಸುವವರಿಗೂ ಈ ನಾಡಿನಲ್ಲಿ ಜೀವಿಸುವ ಎಲ್ಲರಿಗಾಗಿಯೂ ഈ ಪ್ರಾರ್ಥಿಸುತ್ತಿದ್ದೇನೆ. ധ്യാന കേന്ദ്രത്തിൽ കടന്നു വന്നുകൊണ്ടിരിക്കുന്ന സകലരെയും ദൈവത്തിന്റെ തിരുസന്നിധിയിൽ സമർപ്പിക്കുന്നു. ಈ ಧ್ಯಾನ ಕೇಂದ್ರಕ್ಕೆ ಬರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. എല്ലാവരെയും അവിടുത്തെ സമൃദ്ധമായി അനുഗ്രഹിക്കട്ടെ എന്ന് പ്രാർത്ഥിക്കുന്നു. ಎಲ್ಲರನ್ನು ಸಮೃದ್ಧಿಯಿಂದ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. എല്ലാവരുടെ ജീവിതത്തിൽ വലിയ ഐശ്വര്യവും കൃപകളും ഉണ്ടാവട്ടെ എന്ന് പ്രാർത്ഥിക്കുന്നു. ಎಲ್ಲರ ಜೀವನದಲ್ಲಿ ಐಶ್ವರ್ಯವೂ ಬೆಳವಣಿಗೆಯೂ ഉണ്ടാകಲಿ ಎಂದು പ്രാർത്ഥിಸುತ್ತಿದ್ದೇನೆ. എല്ലാവരിലും പരസ്പര സ്നേഹത്തിന്റെയും ഐക്യത്തിന്റെയും ശാന്തിയുടെയും മനോഭാവം ഉണ്ടാവാൻ പ്രാർത്ഥിക്കുന്നു. ಎಲ್ಲರೂ ಶಾಂತಿಯ ಸಮಾಧಾನದ മനോഭാവದಲ್ಲಿ ಜೀವಿಸಲಿ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. പരസ്പരം സ്നേഹത്തോടെ മുന്നേറുവാനുള്ള കൃപയ്ക്ക് വേണ്ടി പ്രാർത്ഥിക്കുന്നു. ಪರಸ್ಪರ ಪ್ರೀತಿಯಲ್ಲಿ ಬೆಳೆಯಲು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. യേശുവിന്റെ സമാധാനം സ്വീകരിച്ചത് മറ്റുള്ളവരിലേക്ക് പകർന്നു കൊടുക്കുവാനുള്ള കൃപ സകലർക്കും നൽകണമേ എന്ന് പ്രാർത്ഥിക്കുന്നു. ಯೇಸು ನೀಡುವ ಸಮಾಧಾನವನ್ನು ಇತರರಿಗೂ ಹಚ್ಚುವಂತಹ ಕೃಪೆಯನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. ഈശോ നമ്മളിലേക്ക് ഓരോ ദിവസവും ചൊരിയുന്ന എല്ലാ അനുഗ്രഹങ്ങൾക്കും നന്ദി പറഞ്ഞുകൊണ്ട് ആശീർവാദത്തിലേക്ക് പ്രവേശിക്കാം. ಯೇಸು ಸ್ವಾಮಿ ಪ್ರತಿದಿನವೂ ನಮ್ಮ ಮೇಲೆ ಸುರಿಯುವ ಎಲ್ಲ ಅನುಗ್ರಹಗಳನ್ನು ಸ್ಮರಿಸುತ್ತಾ ಕೃತಜ್ಞತೆಯ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವ ಅನುಗ್ರಹದ ಆಶೀರ್ವಾದ. O sacrament most holy, O sacrament divine, all praise and all thanksgiving thee every moment thine. O sacrament most holy, O sacrament divine, all praise and all thanksgiving thee every moment thine. ಗಟ್ಟಿಯಾದ ಒಂದು ಚಪ್ಪಳೆಯನ್ನು ಪ್ರಭು ದೇವರಿಗೆ ಕೊಡಿರಿ. ಇನ್ನು ಗಟ್ಟಿಯಾಗಿ